ಬೇರು ಕೃಷಿ ಮತ್ತು ತಾಂತ್ರಿಕತೆಯ ಬಗ್ಗೆ ನಮಗೆ ಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಭಾಗ್ಯ HB, ಸೈಂಟಿಸ್ಟ್, DCR ಪುತ್ತೂರು, ಇವರು ನಡೆಸ್ಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ನಮ್ಮ ದೇಶಕ್ಕೆ ಈ ಬೆಳೆ ಆಗಮನ ಆಗೋದಕ್ಕಿಂತ ಮುಂಚೆ ಯಾವುದಕ್ಕೋಸ್ಕರ ಮಾಡಿದ್ರು ಅಂತಂದರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲಿಕ್ಕೋಸ್ಕರ. ಎಲ್ಲಿ ಗೋವಾ ರೀಜನಲ್ಲಿ ಫಸ್ಟು ಈ ಬೆಳೆಯನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದರು. ಆಗ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಈ ಒಂದು ಬೆಳೆ ಇಷ್ಟೊಂದು ವಾಣಿಜ್ಯ ಬೆಳೆಯಾಗಿ ಒಂದು ಡಾಲರ್ ಅರ್ನಿಂಗ್ ಕ್ರಾಪ್ ಆಗಿ ಬೆಳೆಯುತ್ತೆ ಅಂತ ಯಾರಿಗೂ ಅದ್ರ ಬಗ್ಗೆ ಒಂದು ಅರಿವೇ ಇರಲಿಲ್ಲ. ಆಗ ಅಲ್ಲಿ ಬೆಳೀತಿರುವಾಗ ಅವರಿಗೆ ಅದರ ಕಾಯಲ್ಲಿ ಬಂದಿದ್ದನ್ನು ಅವ್ರು ಏನು ಮಾಡಿದ್ರು, ಆ ಬೀಜವನ್ನು ಒಡೆದು ಅಂದರೆ ಹುರಿದು ಬಿಟ್ಟು ಲೋಕಲ್ ಆಗಿ ಜನಗಳು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ರುಚಿ ಗೊತ್ತಾಯಿತು. ಹಾಗಾಗಿ ಅದಾದ ನಂತರ ಇದನ್ನು ಒಂದು ಕೃಷಿ ಚಟುವಟಿಕೆ ಇದನ್ನು ಒಂದು ಬೆಳೆಯಾಗಿ ಬೆಳೆಯಬಹುದು ಅಂತ ಹೇಳ್ಬಿಟ್ಟು ಒಂದು ಸಂಪೂರ್ಣವಾಗಿ ಇದಕ್ಕೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಕೂಡ ಎಲ್ಲ ಡೆವಲಪ್ ಮಾಡಿದ್ದು ಆಯಿತು. ಮೊದಲನೆಯದಾಗಿ ಇದು ನಮ್ಮ ದೇಶದ ಬೆಳೆ ಅಲ್ಲ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಂತಹ ಬೆಳೆಯಾಗಿದೆ. ಅದೇ ರೀತಿಯಾಗಿ ಇದು ಎಲ್ಲ ಒಂದು ಹವಾಗುಣಗಳಿಗೆ ಒಗ್ಗಿಕೊಳ್ಳುತ್ತದೆ. ಮತ್ತು ಯಾವುದೇ ರೀತಿಯ ಅನಿಮಲ್ ಡ್ಯಾಮೇಜ್ ಅಂದರೆ ಬೇರೆ ಬೆಳೆಗಳಲ್ಲಿ ಏನಾದರೂ ಒಂದು ಹಾವಳಿ ಆಗ್ಬೋದು, ಜಾಸ್ತಿ ಕಾಡು ಪ್ರಾಣಿಗಳದ್ದಾಗಲಿ ಅದಾಗಲಿ ಅದರ ಒಂದು ಹಾವಳಿ ಜಾಸ್ತಿ ಇಲ್ಲ ಈ ಬೆಳೆಯಲ್ಲಿ. ಈಗ ಯಾವುದಾದ್ರೂ ಬಂದು ಹಣ್ಣುಗಳನ್ನು ತಿನ್ನೋದಾಗಲಿ ಆ ಥರದ್ದು ಈ ಪ್ರಾಣಿಗಳು ಯಾವುದೂ ಈ ಹಣ್ಣುಗಳನ್ನು ತಿನ್ನೋದಿಲ್ಲ, ಆ ರೀತಿಯ ಒಂದು ಸಮಸ್ಯೆ ಇಲ್ಲ. ಮತ್ತು ಇದರಲ್ಲಿ ರೋಗಗಳು ಅಷ್ಟೊಂದಾಗಿ ಇಲ್ಲ. ಕೆಲವೊಂದು ಇತ್ತೀಚೆಗೆ ಕಾಣಿಸ್ತಿದೆ, ಬಟ್ ಅಷ್ಟೊಂದು ಅದು ಇಳುವರಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ. ಬಟ್ ಕೆಲವೊಂದು ಕೀಟಗಳಿದೆ, ಅದಕ್ಕೆ ಕೂಡ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಒಂದು ಇದರಲ್ಲಿ ಹೇಳ್ತೇನೆ. ಹಾಗೆ ಇದನ್ನು ಮತ್ತೆ ಎಲ್ಲ ಕಡೆ ಅಡಾಪ್ಟಬಿಲಿಟಿ ಆಗಿರೋದು. ಮತ್ತು ಎಕನಾಮಿಕ್ ಲೈಫ್ ಬಂದು ಇದು ನಾವು 35ರಿಂದ 50 ವರ್ಷದವರೆಗೂ ಕೂಡ ಮೇಂಟೈನ್ ಮಾಡ್ಬೋದು. ಬಟ್ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಸವರುವಿಕೆಯನ್ನು ಮಾಡ್ತಾ ಬರಬೇಕಾಗುತ್ತೆ. ಅದನ್ನು ಕೂಡ ನಾನು ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದೇ ನಾನು ಮುಂದೆ ಹೇಳಿದೆ ಆಗಲೇ, ಇದು ಬ್ರೆಜಿಲ್ನ ಬೆಳೆ ಆ್ಯಕ್ಚುಲಿ. ಅದಾದ ನಂತರ ನಮ್ಮ ಕೇರಳ ಮತ್ತು ಗೋವಾ ಭಾಗದಲ್ಲಿ ಇದನ್ನು ಮೊದಲನೇದಾಗಿ ಎಂಟ್ರಿ ಆಗಿದ್ದು ನಮ್ಮ ದೇಶಕ್ಕೆ. ಇದರ ಏರಿಯಾ ಪ್ರೊಡಕ್ಷನ್ ಬಂದು ನಮ್ಮ ದೇಶದಲ್ಲಿ ಇದು 1 ಟನ್ನಿಗಿಂತ ಕಡಿಮೆ ಇದೆ ಪ್ರೊಡಕ್ಟಿವಿಟಿ. ಅಂದರೆ kg/ಹೆಕ್ಟೇರ್ ಅಂತ ನಾವು ಹೇಳ್ತೇವೆ. ಒಂದು ಪ್ರೊಡಕ್ಟಿವಿಟಿ ಅಂತಂದರೆ ಅದು kg/ಹೆಕ್ಟೇರ್. ಅದು ಬೇರೆ ದೇಶಗಳಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಮತ್ತು ಈವನ್ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇದು ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು, ಸಂಸ್ಕರಣಾ ಘಟಕಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದಕ್ಕೆ ಬೇಕಾದಂಥ ಅದಕ್ಕೆ ಸಫಿಷಿಯೆಂಟಾಗಿ ಬೇಕಾಗುವಂತಹ ರಾ ಕ್ಯಾಶ್ಯೂನಟ್ ನಮ್ಮ ದೇಶದಲ್ಲಿ ಅವೈಲಬಲ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರ ನಾವು ಇದರ ಬಗ್ಗೆ ತುಂಬ ಇನ್ನೂ ಕಾನ್ಸಂಟ್ರೇಟ್ ಮಾಡಿ ಇನ್ನೂ ಹೆಚ್ಚಾಗಿ ಇಳುವರಿಯನ್ನು ಯಾವ ರೀತಿಯಾಗಿ ನಾವು ಹೆಚ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಪ್ರೆಸೆಂಟ್ ಇದು ಡೇಟಾದಲ್ಲಿ ನೋಡ್ತಾ ಇದ್ದರೆ ನಾವು 700ರಿಂದ 800 kg ನಮಗೆ 1 ಹೆಕ್ಟೇರಿಗೆ ಸಿಗುತ್ತೆ ಇಳುವರಿ. ಸೊ ಅದನ್ನು ಇನ್ನೂ ಕೂಡ ಹೆಚ್ಚಿಸ್ಬೋದು. ಅಪ್ ಟು 3,000-4,000ವರೆಗೂ ಕೂಡ ಹೆಚ್ಚಿಸುವಂತಹ ಒಂದು ಅವಕಾಶಗಳಿದೆ. ಸೊ ಇದು ಈಗ ನಮ್ಮ ದೇಶದಲ್ಲಿ ಯಾಕೆ ಇಳುವರಿ ಕಡಿಮೆ ಇದೆ ಅನ್ನೋದಕ್ಕೆ ರೀಸನ್ ನೋಡ್ತಾ ಹೋದರೆ, ಮೊದಲನೆಯದಾಗಿ ಮೊದಲು ಯಾರ್ಯಾರು ಗಿಡಗಳನ್ನು ಕ್ಯಾಶ್ಯೂ ಬೆಳೆಯನ್ನು ಎಲ್ಲ ಕಡೆ ನಮ್ಮ ದೇಶದ ಎಲ್ಲ ವ್ಯಾಪ್ತಿಗಳಲ್ಲಿ ನೆಟ್ಟಿದ್ದಾರೆ ಅವೆಲ್ಲವೂ ಕೂಡ ಕಸಿ ಗಿಡಗಳಲ್ಲ. ಎಲ್ಲವೂ ಬೀಜದಿಂದ ಬಂದಂತಹ ಗಿಡಗಳು. ಇದು ಏನಂದರೆ ಕ್ರಾಸ್ ಪಾಲಿನೇಟೆಡ್, ಅಂದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಬೆಳೆಯುವಂತಹ ಗಿಡ ಆಗಿರೋದ್ರಿಂದ ನಾವು ಬೀಜದಿಂದ ಯಾವುದೇ ಒಂದು ಸಸಿಯನ್ನು ಹಾಕಿದರೆ ಅದರಲ್ಲಿರುವಂಥ ಗುಣಲಕ್ಷಣಗಳು ಇದರಲ್ಲಿ ಬರೋದಿಲ್ಲ, ಅದು ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಅದರಲ್ಲಿ ಒಂದು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳ್ತೇವೆ. ಅಂದರೆ ಅದನ್ನು ಕಟ್ಟಿಂಗ್ಸ್ ತೊಗೊಂಡು ಮಾಡ್ಬೋದು, ಇಲ್ಲ ಕಸಿ ಕಟ್ಟೋದು ಮಾಡ್ಬೋದು. ಆ ಥರ ಮಾಡೋದ್ರಿಂದ ಆ ಒಂದು ಭಾಸ್ಕರ ಅಂತ ಒಂದು ತಳಿ ಇದೆ, ಆ ತಳಿಯಲ್ಲಿರುವ ಗುಣಗಳು ಇದಕ್ಕೆ ಬರಬೇಕು ಅಂತಂದರೆ ನಾವು ಆ ಒಂದು ವಿಧಾನದಲ್ಲಿನೇ ನಾವು ಪ್ರಾಪಗೇಟ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇಲ್ಲಿ ನಮ್ಮ ಇಳುವರಿ ಒಂದು ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಆ ಮೆಟೀರಿಯಲು ಟ್ರೂ ಟು ಟೈಪ್ ಅಲ್ಲ. ಆದ್ದರಿಂದ ಮತ್ತು ಎಲ್ಲದು ಏನಂದರೆ ಪೂರ್ ಆರ್ಚರ್ಡ್ ಮ್ಯಾನೇಜ್ಮೆಂಟ್. ಅಂದರೆ ಈಗ ನಾವು ಪ್ಲ್ಯಾಂಟೇಷನನ್ನು ತೊಗೊಂಡಾಗ ಯಾವುದೇ ಒಂದು ಪ್ಲ್ಯಾಂಟೇಷನ್ನಿಗೆ ಹೋಗಿ ನೋಡಿದ್ದೇವೆ ನಾವು. ಕೆಲವೊಂದು ಪ್ಲ್ಯಾಂಟೇಷನ್ ಏನಂದರೆ ಅದು ಒಂದು ಸವರುವಿಕೆಯನ್ನು ಮಾಡೋದಿಲ್ಲ. ಕೆಲವೊಂದು ಬ್ರ್ಯಾಂಚ್ಗಳು ಒಣಗಿರುತ್ತೆ ಮತ್ತು ರೋಗಗ್ರಸ್ತ ಆಗಿರುತ್ತೆ. ಅವುಗಳನ್ನು ಆಗಿಂದಾಗೆ ನಿರ್ಮೂಲನೆ ಮಾಡ್ತಾ ಇರಬೇಕು. ಮತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಗೊಬ್ಬರ ಹಾಕೋದು. ನೀರಿನ ಅವಶ್ಯಕತೆ ಇಲ್ಲ, ಆದರೆ ನಾವು ಅದಕ್ಕೆ ಗೊಬ್ಬರನಾದರೂ ಹಾಕಬೇಕು ಮಳೆಗಾಲದಲ್ಲಿ. ಇದನ್ನು ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲೇ ಬೆಳೀತಾ ಇರೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ನಾವು ತುಮಕೂರು, ಚಿತ್ರದುರ್ಗ, ಗದಗ ಆ ಏರಿಯಾಗಳಲ್ಲೂ ಕೂಡ ಈ ಬೆಳೆಯನ್ನು ಕೊಟ್ಟಿದ್ದೇವೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಬರೋದಿಲ್ಲ ಅನ್ನೋ ಒಂದು ಅನಿಸಿಕೆಯಿಂದ ಕರಾವಳಿ ಬೆಳೆ ಅಂತಲೇ ಸೂಕ್ತ ಆಗಿದೆ ಅಂತ ಅಂದ್ಕೊಂಡಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಈವನ್ ಇದರಲ್ಲಿ ನಾರ್ತ್ ಈಸ್ಟ್ ರೀಜನ್, ಅಸ್ಸಾಂ, ಮೇಘಾಲಯ ಅಲ್ಲಿ ಕೇಳಿರ್ಬೋದು, ಅಲ್ಲಿ ಕೂಡ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಸೊ ಇದೆಲ್ಲವನ್ನು ಆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್, ಅಂದರೆ ಇದರಲ್ಲಿ ಒಂದು ಟೆಕ್ನಾಲಜಿ ಇದೆ, ಇಷ್ಟು ಗೊಬ್ಬರ ಹಾಕಬೇಕು, ಈ ರೀತಿಯಾಗಿ ಹಾಕಬೇಕು, ನೀರನ್ನು ಯಾವಾಗ ಕೊಡಬೇಕು, ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಕಾರಣ ಕೂಡ ರೈತರಲ್ಲಿ ಇಳುವರಿಯನ್ನು ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು.
ಸೊ ಇದ್ರ ಜೊತೆಗೆ ನಮ್ಮ ಸಂಶೋಧನಾ ಸಂಸ್ಥೆಯ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ 14 ಸೆಂಟರ್ಗಳು ಕೆಲಸ ನಿರ್ವಹಿಸ್ತಾ ಇದೆ. ಯೂನಿವರ್ಸಿಟಿಗಳಿರ್ತವೆ, ನೀವು ಕೇಳಿರ್ಬೋದು, ವಿಶ್ವವಿದ್ಯಾನಿಲಯಗಳ ಅಂಡರ್ ಈ ಒಂದು ಗೇರು ಕೃಷಿಯ ಬಗ್ಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ನಾವು ಸಂಶೋಧನೆ ಮಾಡಿ ಪ್ರತ್ಯೇಕವಾಗಿ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಒಗ್ಗಿಕೊಳ್ಳುವಂತಹ ಒಂದು ತಳಿಗಳನ್ನು ಬಿಡುಗಡೆ ಮಾಡ್ತೇವೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಬಾಪಟ್ಲ ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ. ಅಲ್ಲಿ ಎಲ್ಲ ತಳಿಗಳ ಅಭಿವೃದ್ಧಿ ಆ ಒಂದು ಹವಾಗುಣಕ್ಕೆ ಹೊಂದಿಕೊಳ್ಳುವಂಥ ತಳಿಗಳನ್ನು ಅಲ್ಲೇ ಒಂದು ಎವ್ಯಾಲ್ಯೂಯೇಟ್ ಮಾಡಿ ಮಾಡ್ತೇವೆ. ಅಲ್ಲಿ BPP 1, 2, 3 ಅಂತ ವೆರೈಟಿಗಳು ನಾವು ತಳಿಗಳನ್ನು ರಿಲೀಸ್ ಮಾಡಿದ್ದೇವೆ. ಆ ವೆರೈಟಿಗಳು ಆ ಏರಿಯಾಗೆ ನಾವು ರೆಕಮೆಂಡ್ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಇಲ್ಲಿ ಮೊದಲನೇದಾಗಿ ಮೊದಲ ವೆರೈಟಿ ನಾನು ಮುಂದೆ ಹೇಳ್ತೇನೆ ಆ ತಳಿಗಳ ಬಗ್ಗೆ ಎಲ್ಲ. ಆ ತಳಿಗಳು ಬಂದು NRCC ಸೆಲೆಕ್ಷನ್ 2 ಅಂತ ಇದೆ, ಭಾಸ್ಕರ ಇದೆ. ಅದಾದ ನಂತರ ದಪ್ಪ ಬೀಜದ ತಳಿಗಳು ಕೂಡ ನಮ್ಮ ಸಂಸ್ಥೆಯಿಂದ ಇತ್ತೀಚೆಗೆ ಬಿಡುಗಡೆಯಾಗಿದ್ದಾವೆ. ಅವುಗಳ ಬಗ್ಗೆ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನೀಡ್ತೇನೆ. ಸೊ ಇದೆಲ್ಲ ಒಂದು ನಮ್ಮ ಗೇರು ಬೆಳೆಯಲ್ಲಿರುವಂತಹ ತಳಿಗಳ ವಿವರ. ಬಾಪಟ್ಲದ ವೆರೈಟಿಗಳು ವೃದ್ಧಾಚಲಂ ಅಂದರೆ ತಮಿಳ್ನಾಡಲ್ಲಿದೆ, ಅದೇ ರೀತಿಯಾಗಿ ವೆಂಗುರ್ಲಾ ಮಹಾರಾಷ್ಟ್ರದಲ್ಲಿ ಇದೆ, ವೆಸ್ಟ್ ಬೆಂಗಾಲ್, ಮತ್ತು ಹಾಗೆ ಮಡಕತಾರ ಪಿಲಿಕೋಡ್ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಕೂಡ ಇದರ ಒಂದು ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿಗೆ ಸೂಕ್ತವಾದ ತಳಿಗಳನ್ನು ನಾವು ಇಲ್ಲಿ ರೆಕಮೆಂಡೇಷನಲ್ಲಿ ಕೊಟ್ಟಿದ್ದೇವೆ. ಈ ತಳಿಗಳು ಈ ಏರಿಯಾಗೆ ಸುಮಾರು ನಮ್ಮ ಸಂಸ್ಥೆಯಿಂದ ಟೋಟಲ್ ಆಗಿ ನಾವು 65 ವೆರೈಟಿಗಳು, ಅದಕ್ಕಿಂತ ಹೆಚ್ಚಾಗಿದೆ, ಕೆಲವೊಂದು ಇತ್ತೀಚೆಗೆ ಲಾಸ್ಟ್ ಇಯರು ಸ್ವಲ್ಪ ವೆರೈಟಿಗಳು ಆ್ಯಡ್ ಆಗಿದೆ. ಸೊ 65ಕ್ಕಿಂತ ಹೆಚ್ಚಿನ ಒಂದು ತಳಿಗಳು ಬಿಡುಗಡೆಯಾಗಿದೆ ಈ ಒಂದು ನಮ್ಮ ಗೇರಿನಲ್ಲಿ. ಸೊ ಮೊದಲೇ ಹೇಳ್ದಾಗೆ ನಿಮಗೆ ಮೊದಲ ತಳಿ ನಮ್ಮ ಸಂಸ್ಥೆಯಿಂದ 1989ರಲ್ಲಿ ಬಿಡುಗಡೆಯಾದಂತಹ ತಳಿ. ಈಗಲೂ ಕೂಡ ಇದರ ಇಳುವರಿ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ನಾವು ಪ್ರೂನಿಂಗ್ ರೆಸ್ಪಾನ್ಸಿವ್ ಅಂತ ಹೇಳ್ತೀವಿ, ಅಂದರೆ ಸವರುವಿಕೆಗೆ ಸ್ಪಂದಿಸುವಂಥ ತಳಿಗಳು. ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್. ನಾವು ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಾಗ 1 ಎಕರೆಗೆ 80 ಗಿಡಗಳನ್ನು ನೆಡ್ಬೋದು, 7 ಮೀಟರ್ ಬೈ 7 ಮೀಟರ್ ಒಂದು ಅಂತರದಲ್ಲಿ ನೆಟ್ಟರೆ. ಅದೇ ನಾವು ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು 4 ಮೀಟರ್ ಬೈ 4 ಮೀಟ್ರಲ್ಲಿ ನೆಟ್ಟರೆ ನಾವು ಸುಮಾರು 625 ಗಿಡಗಳಷ್ಟು ನೆಡ್ಬೋದು. ಆದರೆ ಎಲ್ಲ ತಳಿಗಳು ಆ ಒಂದು ಪದ್ಧತಿಯಲ್ಲಿ ನಾಟಿ ಮಾಡೋದಕ್ಕೆ ಸೂಕ್ತ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ತುಂಬ ಸಂಶೋಧನೆಯನ್ನು ಮಾಡಿದಾಗ ತಿಳಿದು ಬಂದಿದ್ದೇನೆಂದರೆ ಈ NRC ಸೆಲೆಕ್ಷನ್ 2 ಕೂಡ ಈ ಸವರುವಿಕೆಗೆ ಸ್ಪಂದಿಸುವಂಥ ಒಂದು ತಳಿಯಾಗಿದೆ. ಇದು ನಮಗೆ ಇಳುವರಿ 9 kg ಒಂದು ಗಿಡಕ್ಕೆ ನಮಗೆ ಸಿಗುತ್ತೆ. ಅದು 10 ವರ್ಷದ ನಂತರ ಅವರೇಜ್ ಈಲ್ಡ್ ಹೇಳ್ತಾ ಇರೋದು ನಿಮಗೆ. ಇದು ಮತ್ತು ಹೂವು ಬಿಡುವ ಸಮಯ ಬಂದು ನವೆಂಬರಿಂದ ಜನವರಿವರೆಗೆ. ಈಗ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಈ ಒಂದು ಸಮಯದಲ್ಲಿ ಬಿಡುತ್ತೆ. ಮತ್ತು ಇದು ಕೂಡ ಸ್ವಲ್ಪ ದಪ್ಪ ಬೀಜದ ಒಂದು ತಳಿಯಾಗಿದೆ. ಶೆಲ್ಲಿಂಗ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ ನಾವು, ಅಂದರೆ ನಮಗೆ ಒಂದು 100 ಗ್ರಾಮು ಬೀಜ ಇದ್ದರೆ ನಮಗೆ ಎಷ್ಟು ಒಂದು ಅದರಲ್ಲಿ ಒಳಗಿನ ಕರ್ನಲ್ ತಿರುಳು ಇದೆಯಲ್ಲ ಅದು ಸಿಗುತ್ತೆ ಅಂತ. ಅದು 28.6 ಅಂದರೆ ನಾವು 28ರಿಂದ 30 ಇತ್ತು ಅಂತಂದರೆ ಅದು ಒಳ್ಳೆಯ ಒಂದು ತಳಿ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಭಾಸ್ಕರ ಈ ಒಂದು ತಳಿ ಕೂಡ ನಮ್ಮ ಸಂಸ್ಥೆಯಿಂದ ಬಿಡುಗಡೆಯಾದಂತಹ ತಳಿ. ಇದು 2006ರಲ್ಲಿ ಬಿಡುಗಡೆ ಆಯಿತು. ನಿಮಗೆ ನಮ್ಮ ಇವರು ಸುಭಾಷ್ ರೈ ಅವರು ಇದ್ದಾರೆ, ಇದಾದ ನಂತರ ಅವರ ಒಂದು ತಾಕಿನಲ್ಲಿ ಈ ಎಲ್ಲ ಒಂದು ತಳಿಗಳ ಒಂದು ಮಾಹಿತಿ ಕೂಡ ನೀಡ್ತಾರೆ, ಅವರು ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಈ ಒಂದು ತಳಿಗಳನ್ನು ಕೂಡ ಅವರು ಹಾಕಿದ್ದಾರೆ. ಇದು 10.7 kg ಒಂದು ಇಳುವರಿಯನ್ನು ಕೊಡುತ್ತೆ. ಮತ್ತು ಇದರಲ್ಲಿ ಶೆಲ್ಲಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ, 30.6%, ಅಂದರೆ ಇಳುವರಿ ಚೆನ್ನಾಗಿದೆ ಅಂತ ಅರ್ಥ ಅದರಲ್ಲಿ. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂದರೆ ನಮ್ಮ ಈ ಗೇರು ಬೆಳೆಯಲ್ಲಿ ಚಹಾ ಸೊಳ್ಳೆ ಅಂತ ನೀವು ಕೇಳಿರ್ಬೋದು. ಆ ಚಹಾ ಸೊಳ್ಳೆಯ ಬಾಧೆ ಜಾಸ್ತಿ ಇದೆ, ಅದನ್ನು ನಾವು ಮ್ಯಾನೇಜ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಾವು ಇಳುವರಿಯ ಮೇಲೆ ಅತಿಯಾದ ಒತ್ತಡವನ್ನು ಇಳುವರಿ ತುಂಬ ಕಡಿಮೆ ಆಗೋಗುತ್ತೆ, ಇಲ್ಲ ಬರೋದು ಇಲ್ಲ, ಹಾಗೆ ಆಗುತ್ತೆ. ಆ ಒಂದು ಚಹಾ ಸೊಳ್ಳೆಯಿಂದ ಎಸ್ಕೇಪ್ ಆಗುವಂಥ ಒಂದು ಕ್ಯಾರೆಕ್ಟರ್ ಈ ಒಂದು ತಳಿಗಿದೆ. ಯಾಕೆಂದರೆ ಇದು ಸ್ವಲ್ಪ ಲೇಟಾಗಿ ಫ್ಲವರಿಂಗ್ ಆಗುತ್ತೆ. ಹಾಗಾಗಿ ಅಕ್ಟೋಬರ್ ನವೆಂಬರ್ ಸೀಸನಲ್ಲಿ ನಮಗೆ ಚಹಾ ಸೊಳ್ಳೆಯ ಬಾಧೆ ಶುರುವಾಗುತ್ತೆ. ಅಷ್ಟೊತ್ತಿಗಾಗಲೇ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ತಳಿ ಅದರಿಂದ ಎಸ್ಕೇಪ್ ಆಗುತ್ತೆ. ಮತ್ತು ನೇತ್ರ ಗಂಗಾ ಅಂತ ಹೇಳ್ಬಿಟ್ಟು ಇದು ಕೂಡ ದಪ್ಪ ಬೀಜದ ತಳಿ. ಇದು ಹೈಬ್ರಿಡ್, ಅಂದರೆ ಇದು ನಾವು ಸಂಕರಣ ತಳಿ ಅಂತ ಹೇಳ್ತೇವೆ. ಇದು ಕೂಡ ನಮಗೆ ಎಕ್ಸ್ಪೋರ್ಟ್ ಗ್ರೇಡು ನೀವು ಕೇಳಿರ್ಬೋದು, W130 150 ಗ್ರೇಡಿಗೆ ಬರುತ್ತೆ. ಅಂದರೆ 150 ಬೀಜಗಳನ್ನು 150 ಕರ್ನಲ್ಗಳನ್ನು ಸೇರಿಸಿದರೆ 1 ಪೌಂಡ್ ಆಗುತ್ತೆ ಅಷ್ಟು. ನಮ್ಮಲ್ಲಿ ಮುಂಚೆ ಇದ್ದಿದ್ದು 180, ಮ್ಯಾಕ್ಸಿಮಮ್ ಗ್ರೇಡ್ ಇದ್ದಿದ್ದೆ 180. ಈ ತಳಿಯಿಂದ ನಮಗೆ ಇನ್ನೂ ಗ್ರೇಡ್ ಕೂಡ ಸೂಪರ್ ಗ್ರೇಡ್ ಅಂತಲೇ ಹೇಳ್ಬೋದು. ಇದು 130ರಿಂದ 150 ಗ್ರೇಡಲ್ಲಿ ಬರುತ್ತೆ W. ಇದೆಲ್ಲ ಇಂಟರ್ನ್ಯಾಷನಲ್ ಗ್ರೇಡಿಂಗ್ ಸಿಸ್ಟಮ್.
ಹಾಗೆ ಇದರಲ್ಲಿ ಇಳುವರಿ ನಮಗೆ 3 ವರ್ಷದ ನಂತರ 3 kg ನಾವು ಪಡೆಯಬಹುದು. ಬೇರೆ ತಳಿಗಳಲ್ಲಾದರೆ ನಾವು ಅರ್ಧ kg ಇಲ್ಲ 1 kg ಹಾಗೆ ಬರುತ್ತೆ. ಬಟ್ ಈ ತಳಿಯಲ್ಲಿ ನಮಗೆ 3ನೇ ವರ್ಷದ ನಂತರ ಇಳುವರಿ ನಮಗೆ 3 kg ಸಿಗುತ್ತೆ. ಹಾಗೆ ನೇತ್ರ ವಾಮನ ಅಂತ ಹೇಳ್ಬಿಟ್ಟು ಇದು ಒಂದು ಕುಬ್ಜ ತಳಿ. ಇದು ಎತ್ತರ ಬೆಳೆಯೋದಿಲ್ಲ. ಈ ಒಂದು ತಳಿಯನ್ನು ಕೂಡ ನಾವು ಆಗಲೇ ಹೇಳಿದ ಹಾಗೆ ಘನಸಾಂದ್ರ ಪದ್ಧತಿ, ಅತಿ ಘನಸಾಂದ್ರ ಪದ್ಧತಿಯಲ್ಲಿ ನಾವು ಶಿಫಾರಸು ಮಾಡಿ ಬೆಳೆಯಬಹುದು. ಸೊ ಇದರಲ್ಲಿ ಇಳುವರಿ ಬಂದು ಕಡಿಮೆ ಇರುತ್ತೆ. ಈ ಕುಬ್ಜ ತಳಿಯಲ್ಲಿ ಜಾಸ್ತಿ ಅದು ಸ್ಪ್ರೆಡ್ ಆಗೋದಿಲ್ಲ ಮತ್ತು ಎತ್ತರಕ್ಕೆ ಕೂಡ ಹೋಗೋದಿಲ್ಲ. ಸೊ ಇದರಲ್ಲಿ ನಮಗೆ 1 ರಿಂದ 1.5 kg ಇಳುವರಿಯನ್ನು ಪಡಿಬೋದು. ಇನ್ನೊಂದು ತಳಿ ನೇತ್ರ ಜಂಬೋ 1 ಅಂತ ಹೇಳ್ಬಿಟ್ಟು ಇದು 2021ರಲ್ಲಿ ಈ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದು. ಇದು ಕೂಡ ಬೇಗ ಹೂ ಬಿಡುವಂತಹ ತಳಿ ಮತ್ತು ದಪ್ಪ ಬೀಜದ ತಳಿಯಾಗಿದೆ. ಇದು ಕೂಡ 10 kg ಬೀಜದ ಇಳುವರಿಯನ್ನು ಕೊಡ್ತಾ ಇದೆ ನಮ್ಮ ಸಂಸ್ಥೆಯಲ್ಲಿ. ಇದು ಕೂಡ ನಮ್ಮ ಗೇರು ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಆದಂತಹ ತಳಿ ನೇತ್ರ ಉಭಯ. ಇಲ್ಲಿ ಡ್ಯುಯಲ್ ಪರ್ಪಸ್ ಕ್ಯಾಶ್ಯೂ ವೆರೈಟಿ ಅಂತ ಹಾಕಿದ್ದಾರೆ. ಯಾಕೆ ಅಂತಂದರೆ ನಾವು ಇದರಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಹಣ್ಣನ್ನು ಕೂಡ ನಾವು ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಉಪಯೋಗಿಸ್ತೇವೆ. ಮತ್ತು ಗೇರು ಬೀಜವನ್ನು ನಾವು ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಲ್ ಅದನ್ನು ಡೈರೆಕ್ಟಾಗಿ ತಿನ್ನಲಿಕ್ಕೆ ಉಪಯೋಗಿಸ್ತೇವೆ. ಸೊ ಎರಡಕ್ಕೂ ಕೂಡ ಇದು ಸೂಕ್ತವಾದ ತಳಿ ಅಂತ ಹೇಳ್ಬೋದು. ಕೆಲವೊಂದು ತಳಿಗಳಲ್ಲಿ ಏನಾಗುತ್ತೆ, ಹಣ್ಣು ಚೆನ್ನಾಗಿರೋದಿಲ್ಲ, ಹಣ್ಣು ಒಡೆಯೋದಾಗಿರ್ಬೋದು, ಇಲ್ಲಾಂತಂದರೆ ಜ್ಯೂಸ್ ಕಂಟೆಂಟ್ ಕಡಿಮೆ ಇರ್ಬೋದು, ಆ ಥರ ಇರುತ್ತೆ. ಬಟ್ ಇದರಲ್ಲಿ ನಮಗೆ ಒಳ್ಳೆಯ ರೀತಿಯ ಒಂದು TSS ಕಂಟೆಂಟ್ ಅಂತೇವೆ, ಅದು ಕೂಡ ಹೆಚ್ಚಾಗಿದೆ ಮತ್ತು ಬೀಜ ಕೂಡ ಚೆನ್ನಾಗಿದೆ. ಸೊ ಎರಡಕ್ಕೂ ಕೂಡ ಉಪಯೋಗಿಸುವಂಥ ಒಂದು ತಳಿಯಾಗಿದೆ ಇದು. ನಂತರ ನೇತ್ರ ಜಂಬೋ 2, ಆಗಲೇ ನಿಮಗೆ ನೇತ್ರ ಜಂಬೋ 1 ಅಂತ ಹೇಳಿದೆ. ಅದರದೇ ಪೇರೆಂಟಲ್ಲಿ ಇನ್ನೊಂದು ತಳಿಯನ್ನು ಅದು ಸೆಲೆಕ್ಟ್ ಮಾಡಿರೋ ಅಂಥದ್ದು. ಇದು ಕೂಡ ಬೇಗ ಹೂ ಬಿಡುವಂತಹದ್ದು ಮತ್ತು ದಪ್ಪ ಬೀಜದ ತಳಿಯಾಗಿದೆ. ಇದರಲ್ಲಿ WO130 ಅದು ಗ್ರೇಡ್ಗೆ ಬರುತ್ತೆ ಇದು ಬೀಜ. ಇದು ಒಂದು ತಳಿ ಉಲ್ಲಾಲ 3. ಸೊ ಇದು ಉಲ್ಲಾಲ್ ಸೆಂಟರ್ ನಿಮಗೆ ಕೇಳಿರ್ಬೋದು, ಮ್ಯಾಂಗ್ಳೂರ್ ಹತ್ರ ಒಂದು ಇದೆ. ಸೊ ಈ ತಳಿ ಏನಂತಂದರೆ ಇದನ್ನು ನಮ್ಮ ದೇಶದ ಯಾವ ಪ್ರದೇಶದಲ್ಲಾದರೂ ಕೂಡ ಬೆಳಿಬೋದು, ಎಲ್ಲ ಕಡೆ ಸೂಕ್ತ ಆಗಿದೆ. ಇದು ಆಲ್ ಇಂಡಿಯಾ ಸೂಟಬಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಎಲ್ಲ ರೀಜನ್ಗೆ. ಕೆಲವೊಂದು ವೆರೈಟಿಗಳು ಟೆಂಪ್ರೇಚರ್ ಅಂದರೆ ತಾಪಮಾನ ಹೆಚ್ಚಾದರೆ ಅದನ್ನು ನಾವು ಭಾಸ್ಕರ ವೆರೈಟಿ ಹೇಳಿದ್ನಲ್ಲ, ಅದನ್ನು ಬೆಳಿಲಿಕ್ಕಾಗಲ್ಲ. ಬಟ್ ಕರಾವಳಿ ಪ್ರದೇಶಗಳಲ್ಲಿ ಭಾಸ್ಕರ ತಳಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದನ್ನೇ ನಾವೇನಾದರೂ ತುಮಕೂರು ಅಥವಾ ಚಿತ್ರದುರ್ಗ ಮತ್ತು ಗದಗ ಅಲ್ಲೆಲ್ಲ ಅತಿ ಹೆಚ್ಚು ತಾಪಮಾನ ಇರೋ ಕಡೆ ಹಾಕಿದಾಗ ಅದರ ಇಳುವರಿಯಲ್ಲಿ ನಾವು ಕಡಿಮೆಯನ್ನು ಗಮನಿಸ್ಬೋದು. ಅದಕ್ಕೋಸ್ಕರ ಈ ತಳಿಯನ್ನು ನಾವು ಯಾವುದೇ ಒಂದು ಇದೇ ಇಲ್ಲದೆ ಎಲ್ಲ ಪ್ರದೇಶಗಳಿಗೂ ನಾವು ಶಿಫಾರಸು ಮಾಡಬಹುದು. ಉಲ್ಲಾಲ 3 ಅಂತ ಹೇಳ್ಬಿಟ್ಟು ಇದರಲ್ಲಿ ಇಳುವರಿ ನೋಡಿದರೆ ನೀವು ಆಲ್ಮೋಸ್ಟ್ 15 kg ನಮಗೆ ಇಳುವರಿ ಸಿಗುತ್ತೆ. ಇಳುವರಿ ಕೂಡ ಚೆನ್ನಾಗಿದೆ. ಹಣ್ಣು ಕೆಂಪು ಬಣ್ಣದ್ದಿರುತ್ತೆ. ಇದು ಬೀಜ ಮಾತ್ರ ನಮಗೆ ವೆಯ್ಟ್ ಸ್ವಲ್ಪ ಮೀಡಿಯಮ್ ಸೈಜ್ ನಟ್ ಅಂತ ಹೇಳ್ಬೋದು ಇದನ್ನು. ಇನ್ನೊಂದು ಮಡಕ್ಕತಾರ 2, ಇದು ಕೇರಳದಲ್ಲಿರುವಂಥ ಒಂದು ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಮಾಡಿದಂತಹ ತಳಿ. ಇದು ಕೂಡ ಇದೇನಂತಂದರೆ ಲೇಟಾಗಿ ಹೂ ಬಿಡುತ್ತೆ. ಅಂದರೆ ಈಗ ನಾವು ಇದಂಗೆ ನಮ್ಮ ಭಾಸ್ಕರ ಇದೆಯಲ್ಲ, ಭಾಸ್ಕರಗಿಂತ ಲೇಟ್ ಇದು. ಈ ತಳಿ ಲೇಟಾಗಿ ಬಿಡೋದ್ರಿಂದ ಮತ್ತು ಇಳುವರಿ ಮಾತ್ರ ಜಾಸ್ತಿ ಚೆನ್ನಾಗಿದೆ. ಇದರಲ್ಲಿ 17 kg ಇಳುವರಿಯನ್ನು ನಾವು ಪಡಿಬೋದು. ಶೆಲ್ಲಿಂಗ್ ಪರ್ಸೆಂಟೇಜು 26% ಇದೆ ಇದರಲ್ಲಿ. ಇನ್ನೊಂದು ದನ ಅಂತ ಹೇಳ್ಬಿಟ್ಟು ಇದು ಕೂಡ ಕೇರಳದಿಂದ ಒಂದು ಬಿಡುಗಡೆ ಮಾಡಿರುವಂಥ ತಳಿ. ಇದು BPP 8 ಅಂತ ಹೇಳ್ಬಿಟ್ಟು ಇದು ಆಂಧ್ರ ಪ್ರದೇಶದಿಂದ ರಿಲೀಸ್ ಮಾಡಿರುವಂಥ ಆ ತಳಿ, ಸೂಕ್ತವಾದ ಆ ಪ್ರದೇಶಕ್ಕೆ. ಇನ್ನೊಂದು ಈ ತಳಿ ಬಗ್ಗೆ ನಾನು ತುಂಬ ಮಾಹಿತಿಯನ್ನು ನೀಡಬೇಕು. ಯಾಕೆ ಅಂತಂದರೆ VRI 3 ಈ ತಳಿಯನ್ನು ನಾವು ಹೈ ಡೆನ್ಸಿಟಿ ಪ್ಲಾಂಟ್, ನಿಮಗೆ ಹೇಳಿದೆ ಆಗಲೇ ಘನಸಾಂದ್ರ ಪದ್ಧತಿ, ಅತಿ ಘನಸಾಂದ್ರ ಪದ್ಧತಿ, ಆ ಪದ್ಧತಿಗೆ ಸೂಕ್ತವಾದ ತಳಿಗಳಲ್ಲಿ ಇದು ಅತಿ ಮುಖ್ಯವಾದ ತಳಿ ಅಂತ ಹೇಳ್ಬೋದು. ನೀವು ಎಷ್ಟೇ ಕತ್ತರಿಸಿದರೂ ಅದರ ಕೊಂಬೆಗಳನ್ನು ಮತ್ತೆ ಅದೇ ರೀತಿಯಾಗಿ ಹೊಸದಾಗಿ ಚಿಗುರು ಬಂದು ಹೂ ಬಿಟ್ಟು ಒಳ್ಳೆಯ ಇಳುವರಿಯನ್ನು ನೀಡ್ತಿದೆ. ಈಗ ನಾವು ಕೂಡ ಮತ್ತೊಂದು ಸಂಶೋಧನೆಯನ್ನು ಅದ್ರ ಪ್ರಕಾರ ತೊಗೊಂಡಿದ್ದೇವೆ. 2ನೇ ವರ್ಷದಲ್ಲಿಯೇ ಕಂಪ್ಲೀಟಾಗಿ ಗಿಡದ ತುಂಬ ಹೂವು ಮತ್ತು ಕಾಯಿ ಚೆನ್ನಾಗಿ ಕಟ್ಟಿದೆ. ಇದು ಪ್ರಾಕ್ಟಿಕಲಾಗಿ ನಾವು ಅಬ್ಸರ್ವ್ ಮಾಡಿರೋದು. ಸೊ ಈ ತಳಿಯನ್ನು ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮತ್ತು ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದರೆ ಘನಸಾಂದ್ರ ಪದ್ಧತಿ, ಅತಿ ಘನಸಾಂದ್ರ ಪದ್ಧತಿಗೆ ನಾವು ಶಿಫಾರಸು ಮಾಡ್ಬೋದು. ಇದರಲ್ಲಿ ಇಳುವರಿ 11 kg ಬರುತ್ತೆ. ಮತ್ತು ಇದನ್ನು ಮತ್ತು ಬೇಗನೆ ಹೂ ಬಿಡುವಂತಹ ತಳಿಯಾಗಿದೆ ಇದು. ಇದು 1991ರಲ್ಲೇ ಬಿಡುಗಡೆ ಆದಂಥ ವೆರೈಟಿ. ಇನ್ನೊಂದು ವೆಂಗುರ್ಲಾ 4 ಅಂತ ಹೇಳ್ಬಿಟ್ಟು ಆಗಲೇ ನಿಮಗೆ ಉಲ್ಲಾಲ 3 ಬಗ್ಗೆ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಈ ವೆಂಗುರ್ಲಾ 4 ಕೂಡ ನಾವು ಭಾರತದ ಯಾವುದೇ ಒಂದು ವ್ಯಾಪ್ತಿ ಪ್ರದೇಶಕ್ಕೆ ಕೂಡ ನಾವು ಇದನ್ನು ಶಿಫಾರಸು ಮಾಡಿ ಬೆಳಿಲಿಕ್ಕೆ ಹೇಳ್ಬೋದು. ಇದು ಚೆನ್ನಾಗಿ ಸೂಕ್ತವಾಗಿ ಬರುವಂತಹ ಒಂದು ತಳಿ ಮತ್ತು ಇದರಲ್ಲಿ ಇಳುವರಿ ಕೂಡ ಹೆಚ್ಚಾಗಿದೆ. 17 kg ಇಳುವರಿಯನ್ನು ಪಡಿಬೋದು. ಮತ್ತು ಇನ್ನೊಂದು ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಏನಂತಂದರೆ ಕ್ಲಸ್ಟರ್ ಬೇರಿಂಗ್, ಅಂದರೆ ಒಂದು ನಮಗೆ ಬ್ರ್ಯಾಂಚಲ್ಲಿ 2, 3, 4 ಫ್ರೂಟ್ಸ್ ಬರೋದು ಕಾಮನ್ ಇರುತ್ತೆ. ಬಟ್ ಇದರಲ್ಲಿ ಅದಕ್ಕೆ ಎಲ್ಲದು ಗುಂಪಲ್ಲಿ ಜಾಸ್ತಿಯಾಗಿ ಬರುತ್ತೆ. ಅದಕ್ಕಿಂತ 5, 6, 7 ಅದಕ್ಕಿಂತ ಜಾಸ್ತಿ ಒಂದೇ ಒಂದು ಹೂವಿನಲ್ಲಿ ನಮಗೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೋದು.
ಅದಕ್ಕೆ ಕ್ಲಸ್ಟರ್ ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಅದು ಕ್ಲಸ್ಟರ್ ಬಿಯರಿಂಗ್ ನೇಚರ್ ಅಂದರೆ 10ಕ್ಕಿಂತ ಜಾಸ್ತಿ ಇದೆ ನೋಡಿ ಅದರಲ್ಲಿ. ಹಾಗೆ ಇನ್ನೊಂದು ತಳಿ ವೆಂಗುರ್ಲಾ 7 ಅಂತ ಹೇಳ್ಬಿಟ್ಟು, ಇದು ಕೂಡ ಮಹಾರಾಷ್ಟ್ರ ಅಲ್ಲಿಂದ ಒಂದು ಇಳುವರಿ ಬಿಡುಗಡೆ ಮಾಡಿದಂತಹ ಒಂದು ತಳಿ. ಇದು ಕೂಡ ದಪ್ಪ ಬೀಜದ್ದಾಗಿದೆ. ಇದರಲ್ಲಿ ಕೂಡ ಇಳುವರಿ 18.8 kg ಅಷ್ಟು ನಾವು ಪಡೆಯಬಹುದು. ಇದು ಬಿಧಾನ್ ಜಾರ್ಗ್ರಾಮ್ 2 ಅಂತ ಹೇಳ್ಬಿಟ್ಟು, ಇದು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ನಮ್ಮದೊಂದು ACRP ಸೆಂಟರ್ ಇದೆ. ಅಲ್ಲಿಂದ ಒಂದು ಬಿಡುಗಡೆ ಮಾಡಿದಂಥ ತಳಿ 2014ರಲ್ಲಿ. ಇದು ಬೋಲ್ಡ್ನಟ್ ಇದೆ. ಇದನ್ನು ಕೂಡ ನಾವು ಒಂದು ಇದರಲ್ಲಿ ಹೈ ಡೆನ್ಸಿಟಿಯಲ್ಲಿ ಹಾಕಲಿಕ್ಕೆ ಅಂದರೆ ಪ್ರೂನಿಂಗ್ ರೆಸ್ಪಾನ್ಸಿವ್ ಇದೆ, ಇದನ್ನು ಕೂಡ ಉಪಯೋಗಿಸ್ಬೋದು. ಇದರಲ್ಲಿ ಇಳುವರಿ 13 kg ಅಷ್ಟಿದೆ. ಇದು ಈ ತಳಿ ಅಲ್ಲ, ಇದು ಬಿಧಾನ್ ಬೋನ್ಸಾಯ್ ಕಾಜು ಅಂತೇಳಿ. ಇದು ಕುಬ್ಜ ತಳಿ ಅಲ್ಲ, ಬಟ್ ಇದು ಸವರುವಿಕೆಗೆ ಸ್ಪಂದಿಸುವಂಥ ತಳಿ. ಈ ತಳಿಯನ್ನು ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಘನಸಾಂದ್ರ ಪದ್ಧತಿಗೆ ಕೂಡ ಹಾಕಬಹುದು ಇದರಲ್ಲಿ. ನಂತರ ಭುವನೇಶ್ವರ್ 1 ಅಂತ ಹೇಳ್ಬಿಟ್ಟು, ಇದು ಕೂಡ ACRP ಸೆಂಟರ್ ಅಲ್ಲಿಂದ ಒಂದು ರಿಲೀಸ್ ಮಾಡಿರುವಂತಹ ತಳಿ. ಇದು ಅಷ್ಟೇ OUAT ಕಲಿಂಗ ಕ್ಯಾಶ್ಯೂ 1 ಭುವನೇಶ್ವರಿಂದ ಬಿಡುಗಡೆ ಮಾಡಿರುವಂಥ ತಳಿ. ಇದು ಎಲ್ಲ ಅಂದರೆ ಯಾವ ಒಂದು ರಾಜ್ಯಕ್ಕೆ ಯಾವ ತಳಿಗಳನ್ನು ನಾವು ಸೂಕ್ತವಾಗಿ ಬೆಳಿಬೋದು ಅನ್ನೋದಕ್ಕೆ ಒಂದು ಲಿಸ್ಟನ್ನು ನೀಡಿದ್ದೇವೆ. ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲಿ ಇಷ್ಟ ತನಕ ನಾನು ಹೇಳಿದ್ರಲ್ಲಿ ನಿಮಗೆ NRCC ಸೆಲೆಕ್ಷನ್ 2 ಇತ್ತು, ಭಾಸ್ಕರ, ಮತ್ತು H130 ಅಂದರೆ ನೇತ್ರ ಗಂಗಾ ಅಂತ ಹೇಳ್ಬಿಟ್ಟು ಅದನ್ನು ನಾವು ರೀನೇಮ್ ಮಾಡಿದ್ದೇವೆ. ಹಾಗೆ ಉಲ್ಲಾಲ 1, ಉಲ್ಲಾಲ 3, ಉಲ್ಲಾಲ 4 ಬೇರೆ ಪ್ರದೇಶದಲ್ಲಿ ಬೆಳೆಯುವಂಥ ತಳಿಗಳು ಕೂಡ ಕರ್ನಾಟಕಕ್ಕೆ ಸೂಕ್ತವಾಗುವ ತಳಿಗಳನ್ನು ನಾವು ಇದರಲ್ಲಿ ಕೊಟ್ಟಿದ್ದೇವೆ. ವೆಂಗುರ್ಲಾ 7 ಮತ್ತು ವೆಂಗುರ್ಲಾ 4 ಈ ಎಲ್ಲ ಒಂದು ತಳಿಗಳು ನಮ್ಮ ಕರ್ನಾಟಕದಲ್ಲಿ ಬೆಳೆಯಬಹುದಾದಂಥ ತಳಿಗಳಾಗಿವೆ. ಹಾಗೆ ಕರ್ನಾಟಕದ ಪ್ಲೈನ್ ರೀಜನ್ ಅಂದರೆ ನಾವು ಹೇಳ್ತಾ ಇದ್ನಲ್ಲ, ಈಗ ನಮ್ಮ ಕರಾವಳಿ ಪ್ರದೇಶದಲ್ಲಿಯೇ ಹೆಚ್ಚಾಗಿ ನಾವು ಈ ಗೇರು ಕೃಷಿಯನ್ನು ಮಾಡ್ತಾ ಇರೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ನಮ್ಮ ನಾನ್ ಟ್ರೆಡಿಷನಲ್ ಏರಿಯಾಸಲ್ಲಿ ಕೂಡ ಬೆಳೀತಾ ಇದ್ದೇವೆ. ಅಲ್ಲಿ ಚಿಂತಾಮಣಿ 1, ಚಿಂತಾಮಣಿ 2 ದನ ಈ ತಳಿಗಳನ್ನು ನಾವು ಶಿಫಾರಸ್ ಮಾಡ್ತೇವೆ. ಬೇರೆ ತಳಿಗಳನ್ನು ಇತ್ತೀಚೆಗೆ ನಾವು ಒಂದು ಡೆಮಾನ್ಸ್ಟ್ರೇಷನ್ ಥರ ಕೊಟ್ಟಿದ್ದೇವೆ, ಬಟ್ ಚೆನ್ನಾಗೇ ಬರ್ತಾ ಇದೆ ಬೇರೆ ತಳಿಗಳ ಕೂಡ. ಇದು ಅಲ್ಲದೇ ಬೇರೆವು ಕೂಡ ಬರುತ್ತೆ. ಹಾಗೆ ಕೇರಳದಲ್ಲಿ ಸೂಕ್ತವಾಗುವಂಥ ತಳಿಗಳು ಮಡಕ್ಕತಾರ 1, 2, K22. ಹಾಗೆ ಮಹಾರಾಷ್ಟ್ರದಲ್ಲಿ ವೆಂಗುರ್ಲಾ ಸೀರೀಸ್ ವೆರೈಟೀಸ್ಗಳಿದೆ. ವೆಂಗುರ್ಲಾ 1ಇಂದ 8ವರೆಗೂ ಇದೆ ಅದು. ಹಾಗೆ ವೆಸ್ಟ್ ಬೆಂಗಾಲ್, ಒಡಿಶಾ. ಸೊ ನಮ್ಮ ದೇಶದಲ್ಲಿ ಒಂದು 10-11 ರಾಜ್ಯಗಳಲ್ಲಿ ನಾವು ಈ ಗೇರು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಇದು ಒಂದು ನಮ್ಮ ಸಂಸ್ಥೆಯಿಂದ ಡೆವಲಪ್ ಮಾಡಿರುವಂಥ ಒಂದು ಟೆಕ್ನಾಲಜಿ. ಅಂದರೆ ನಿಮಗೆ ಆವಾಗಲೇ ಹೇಳಿದೆ ನಾನು, ಗೇರು ಕಸಿ ಗಿಡಗಳನ್ನೇ ನಾವು ಬಳಸಬೇಕು. ಬೀಜದಿಂದ ಬಂದಂತಹ ಗಿಡಗಳನ್ನು ನಾವೇನಾದರೂ ನೆಟ್ಟರೆ ನಮಗೆ ಅದರ ತಾಯಿ ಮರದ ಗುಣಗಳು ಅದರಲ್ಲಿ ಬರೋದಿಲ್ಲ. ಅದನ್ನು ನಾವು ತಡೆಗಟ್ಟಲಿಕ್ಕೋಸ್ಕರ ಅಂದರೆ ನಮಗೆ ಬೇಕಾಗಿರೋದು ಇಳುವರಿ ಜಾಸ್ತಿ ಆಗಬೇಕು. ನಾವು ಭಾಸ್ಕರ ತಳಿ ಅಂತೇಳ್ಬಿಟ್ಟು ಅದರಲ್ಲಿ ಬಂದಿರುವಂಥ ಬೀಜಗಳನ್ನು ನಾವು ತಂದು ನೆಟ್ಟರೆ ನಮಗೆ ಭಾಸ್ಕರದ ಯಾವುದೇ ಗುಣಲಕ್ಷಣಗಳು ಬರೋದಿಲ್ಲ. ಅವಾಗೇನಾಗುತ್ತೆ, ಇಳುವರಿ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಗೊತ್ತಿಲ್ಲ. ಅದು ಒಂದರಲ್ಲಿ ಬರ್ಬೋದು, ಒಂದರಲ್ಲಿ ಬರ್ದೇ ಇರ್ಬೋದು. ಯೂನಿಫಾರ್ಮಿಟಿ ಅನ್ನೋದು ಇರೋದಿಲ್ಲ. ಅದಕ್ಕೆ ನಾವು ಈ ಒಂದು ಟೆಕ್ನಾಲಜಿ ಅಂದರೆ ಕಮರ್ಷಿಯಲ್ ಆಗಿ ಪ್ರಾಪಗೇಷನ್ ಮೆಥಡ್ ಅಂದರೆ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟಿದ್ದು, ನಾವು ಕಸಿ ಕಟ್ಟುವ ಮುಖಾಂತರ ಗಿಡಗಳನ್ನು ಅದರ ತಾಯಿ ಗುಣಲಕ್ಷಣಗಳೊಂದಿಗೆ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಯಾವುದೇ ಒಂದು ನರ್ಸರಿ ಪರ್ಸನ್ ಕೂಡ ನಾವು ಹೋದರೆ ಮೊದಲು ಕಸಿ ಗಿಡಗಳನ್ನೇ ತೊಗೋಬೇಕಾಗತ್ತೆ. ಯಾರಾದರೂ ರೈತರುಗಳು ಅವರಾಗಿಯೇ ಬೆಳ್ಕೊತೀರ ಅಂದರೆ ದಯವಿಟ್ಟು ಅದನ್ನು ಮಾಡಬೇಡಿ. ನೀವು ಇವನ್ ನರ್ಸರಿಗೆ ಹೋದಾಗ ಕೂಡ ಅದು ಯಾವ ರೀತಿ ಪ್ರಾಪಗೇಟ್ ಮಾಡಿದ್ದಾರೆ ಅಂತ ವಿಚಾರಿಸಿನೇ ತೊಗೊಳ್ಳಿ. ಅದನ್ನು ಕಸಿ ಗಿಡಗಳನ್ನೇ ನಾವು ಶಿಫಾರಸ್ ಮಾಡುವುದು. ಮತ್ತು ಮುಂಚೆನೇ ಹೇಳಿದ ಹಾಗೆ ಈ ಒಂದು ಗೇರು ಕೃಷಿಯನ್ನು ಯಾವುದೇ ರೀತಿಯ ಮಣ್ಣುಗಳಲ್ಲಿ ಕೂಡ ಸೂಕ್ತವಾಗಿ ಬೆಳಿಬಹುದು. ಆದರೆ ಕಪ್ಪು ಮಣ್ಣು ಮತ್ತು ಹೆಚ್ಚು ನೀರು ನಿಲ್ಲುವಂತಹ, ಸರಿಯಾಗಿ ನೀರು ಬಸಿದು ಹೋಗದಿರೋ ಅಂತಹ ಪ್ರದೇಶಗಳನ್ನು ಬಿಟ್ಟು ಇನ್ನು ಬೇರೆ ಎಲ್ಲ ಮಣ್ಣುಗಳಲ್ಲಿ ಕೂಡ ನಾವು ಈ ಬೆಳೆಯನ್ನು ಶಿಫಾರಸ್ ಮಾಡ್ಬೋದು. pH ಇದರದ ಮಣ್ಣಿನ ರಸಸಾರ ಅಂತ ಹೇಳ್ತೇವೆ, ಅದು ತುಂಬ ಮುಖ್ಯ ಆಗುತ್ತೆ. ಅದು ನಮಗೆ 5.5ರಿಂದ 7.5ರವರೆಗೆ ಇದ್ದರೆ ಸೂಕ್ತ. ಅದಕ್ಕಿಂತ ಹೆಚ್ಚು ಮತ್ತು ಜಾಸ್ತಿ ಇತ್ತಂದರೆ ನಾವು ಅದಕ್ಕೆ ಸರಿಯಾದ ಒಂದು ಸೂಕ್ತ ಕ್ರಮಗಳನ್ನು ತಗೊಂಡು ಮಣ್ಣಲ್ಲಿ ನಾವು ಇದು ಸುಣ್ಣ ಹಾಕೋದಾಗಲಿ ಅದನ್ನೆಲ್ಲ ಜಿಪ್ಸಮ್ ಹಾಕೋದಾಗಲಿ ಮಾಡ್ಕೋಬೇಕಾಗತ್ತೆ. ಸೊ ಇದು ಕ್ಲೈಮೇಟ್ ಬಗ್ಗೆ ಆಗಲೇ ನಿಮಗೆ ಹವಾಮಾನಗಳ ಹೇಳಿದೆ. ಇದು ಎಲ್ಲ ರೀತಿಯ ಹವಾಮಾನಗಳದ್ದು ಬರುತ್ತೆ. ಒಂದು ಏನಂದರೆ ತುಂಬ ತಾಪಮಾನ ಕಡಿಮೆ ಇರೋವಂಥದ್ದು, ಅಂದರೆ ನಮಗೆ ಚಿಲ್ಲಿಂಗ್ ಇಂಜುರಿ ಆಗಬಾರ್ದು. ಇದಕ್ಕೆ 20 ಡಿಗ್ರಿ 18 ಡಿಗ್ರಿಗಿಂತ ಕಡಿಮೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಯಾವಾಗ ಗಿಡಗಳನ್ನು ನೆಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಗಿಡಗಳು ಅದನ್ನು ಟಾಲರೇಟ್ ಮಾಡ್ಕೊಳ್ಳೋದಿಲ್ಲ. ಅದಾದ ನಂತರ ಇದು ಅಡಾಪ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಟೆಂಪ್ರೇಚರು ರೇಂಜ್ ನಮಗೆ ಜಾಸ್ತಿ, ಅತಿ ಹೆಚ್ಚು ಈವನ್ 30, 35, 40ವರೆಗೂ ಕೂಡ ಬರುತ್ತೆ. ಸೊ ಈ ಗಿಡವನ್ನು ನೆಡುವುದಕ್ಕಿಂತ ಮುಂಚೆ ನಾವು ಮಾಡಬೇಕಾದ ಕ್ರಮಗಳನ್ನು ನಿಮಗೆ ಹೇಳ್ತೇನೆ.
ಯಾವುದೇ ಒಂದು ಬೆಳೆಗಳಲ್ಲಿ ಗಿಡವನ್ನು ನೆಡಬೇಕಾದ್ರೆ ಸಾಮಾನ್ಯವಾಗಿ ಅದಕ್ಕೆ ಇಷ್ಟು ಫಿಟ್ ಸೈಜ್ ತೆಗಿಬೇಕು ಅಂತ ಹೇಳ್ತಾರೆ. ಅದರೊಳಗಡೆ ಮತ್ತೆ ಏನೇನು ಮೀಡಿಯಾಗಳನ್ನು ಫಿಲ್ ಮಾಡಬೇಕು ಅಂತ ಪ್ರತಿಯೊಂದು ಬೆಳೆಗೂ ಇದ್ದೇ ಇದೆ. ಅದೇ ರೀತಿಯಾಗಿ ನಮ್ಮ ಒಂದು ಗೇರು ಕೃಷಿಗೆ 1 ಮೀಟರ್ ಬೈ 1 ಮೀಟರ್ ಬೈ 1 ಮೀಟರ್ ಅಂದರೆ 1 ಮೀಟರ್ ಅಗಲ, ಉದ್ದ ಮತ್ತು ಆಳ ಅಷ್ಟು ಒಂದು ನಾವು ಗುಂಡಿಗಳನ್ನು ತೆಗೆದು ಬಿಡಬೇಕು. ಒಂದು ವಾರ ಮುಂಚೆ ತೆಗೆದು ಬಿಟ್ಟರೆ ಅದರಲ್ಲಿ ಏನಾದರೂ ಕೀಟಾಣುಗಳು, ಹುಳಗಳು ಏನಾದರೂ ಇದ್ದರೆ ಎಲ್ಲವೂ ಅದು ಓಪನ್ ಆಗಿ ಬಿಡೋದ್ರಿಂದ ಅವುಗಳು ಕೂಡ ಸ್ಟೆರೈಲ್ ಆಗಿ ಅಂದರೆ ಸತ್ತು ಹೋಗುತ್ತೆ. ಅದಾದ ನಂತರ ನಾವು ಅದಕ್ಕೆ ಒಂದು 5 kg ಸಗಣಿ ಗೊಬ್ಬರ ಯಾವುದಾದ್ರೂ ಆಯಿತು, ಕಾಂಪೋಸ್ಟು, ಇವನ್ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಆರ್ಗ್ಯಾನಿಕ್ ಅದೊಂದು ಗೊಬ್ಬರದ ಜೊತೆಗೆ SSP ಅಂದರೆ ಇಲ್ಲಿ ನಾವು ರಾಕ್ ಫಾಸ್ಫೇಟನ್ನು ರೆಕಮೆಂಡ್ ಮಾಡ್ತೇವೆ. ಏಕೆಂದರೆ ಮಣ್ಣಿನ ರಸಸಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಕಡಿಮೆ ಇರೋದ್ರಿಂದ ಒಂದು 200 ಗ್ರಾಮಷ್ಟು ರಾಕ್ ಫಾಸ್ಫೇಟು ಅದನ್ನು ಮೇಲ್ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು 3/4 ಭಾಗದಷ್ಟು ಆ ಗುಂಡಿಯನ್ನು ಮುಚ್ಚಬೇಕು. ಅದಾದ ನಂತರ ನಾವು ಒಳ್ಳೆಯ ಒಂದು ಗ್ರಾಫ್ಟ್ ನೀವು ನೋಡ್ತಾ ಇದ್ದೀರಾ, ಸೆಕೆಂಡ್ ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ, ಅದು 5 ತಿಂಗಳ ನಂತರದ ಕಸಿ ಗಿಡಗಳನ್ನೇ ನಾವು ಗಿಡ ನೆಡಲಿಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗಿಡ ಸರಿಯಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ನಾವು 5 ತಿಂಗಳ ನಂತರ ಒಂದು 25 ಸೆಂಟಿಮೀಟ್ರ್ ಎತ್ತರ ಇರಬೇಕು ಮತ್ತು ಒಂದು 7 ರಿಂದ 8 ಎಲೆಗಳಿರಬೇಕು, ಹಸಿರು ಎಲೆಗಳಿರೋ ಅಂತಹ ಗಿಡಗಳನ್ನು ನಾವು ಶಿಫಾರಸ್ ಮಾಡ್ತೇವೆ. ಮತ್ತು ಗ್ರಾಫ್ಟ್ ಆಗಿರುತ್ತೆ, ಕಸಿ ಕಟ್ಟಿದ ಭಾಗ ಸರಿಯಾಗಿ ಕೂಡ್ಕೊಂಡಿರಬೇಕು. ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಗಿಡವನ್ನು ನೆಡಬೇಕಾಗುತ್ತೆ. ಮತ್ತು ಈ ಕಸಿ ಕಟ್ಟಿದ ಭಾಗ ಮಣ್ಣಿನಿಂದ ಒಂದು 5 ಸೆಂಟಿಮೀಟ್ರಷ್ಟು ಎತ್ತರದಲ್ಲಿರಬೇಕು. ಅದು ಮತ್ತು ಮಣ್ಣಿನ ಒಳಗಡೆ ಹೋಗಬಾರ್ದು. ಆಗ ಏನಾಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಗಿಡ ಬಿದ್ದು ಹೋಗ್ಬೋದು. ಸೊ ಅದನ್ನು ನಾವು ಎಚ್ಚರವಾಗಿ ಇಟ್ಕೊಂಡು ನಾವು ಗಿಡವನ್ನು ನೆಡಬೇಕು. ಗಿಡ ನೆಟ್ಟ ನಂತರ ನಾವು ಅದಕ್ಕೆ ಒದಿಕೆಯನ್ನು ಕೊಡಬೇಕಾಗತ್ತೆ. ಏಕೆಂದರೆ ಫಸ್ಟು ನಾವು ಒಂದು 2-3 ತಿಂಗಳು ಅದು ಸ್ವಲ್ಪ ಕೇರಾಗಿ ನೋಡ್ಕೋಬೇಕು ಗಿಡ, ಯಾವುದೇ ಗಿಡವನ್ನು ನೆಟ್ಟಾಗ. ಆಗ ಅದಕ್ಕೆ ನೀರಿನ ಒಂದು ಕೊರತೆ ಆಗಬಾರ್ದು, ನೀರು ಎವಾಪರೇಟ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಸಾಯಿಲ್ ಮಾಯ್ಶ್ಚರ್ ಕನ್ಸರ್ವ್ ಮಾಡಲಿಕ್ಕೋಸ್ಕರ ಯಾವುದೇ ರೀತಿ ಒಂದು ಗ್ಲಿಸಿಡಿಯಾ ಸೊಪ್ಪಿರ್ಬೋದು, ಯಾವುದರ ತರಗೆಲೆಗಳಿರ್ತವೆ ನಮ್ಮ ತೋಟದಲ್ಲಿ ಇರೋವಂಥದ್ದನ್ನೇ ಸ್ವಲ್ಪ ಅದಕ್ಕೆ ಮಲ್ಚ್ ಮಾಡಿ ಬಿಡಬೇಕು. ಅದಾದ ನಂತರ ಅದಕ್ಕೆ ಆಧಾರವನ್ನು ನೀಡಬೇಕು. ಗಿಡ ಅದು ಕಸಿ ಗಿಡ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಜಾಸ್ತಿ ಬಂದಾಗ ಬ್ರೇಕ್ ಆಗಿ ಮುರಿದೋಗೋ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ 1 ಮೀಟ್ರಷ್ಟು ಉದ್ದದ ಒಂದು ಕೋಲನ್ನು ಆಧಾರವಾಗಿ ನಾವು ಲೂಸಾಗಿ ಒಂದು 8 ಶೇಪಲ್ಲಿ ಆ ಗಿಡಕ್ಕೂ ಇದಕ್ಕೂ ಟೈ ಮಾಡಬೇಕು. ಆಗ ಏನಾಗುತ್ತೆ, ಸ್ಟ್ರೈಟಾಗಿ ಹೋಗುತ್ತೆ ಗಿಡ ಮತ್ತು ಯಾವುದಾದ್ರೂ ಗಾಳಿ ಬಂದರೆ ಅದು ಬೀಳೋ ಚಾನ್ಸಸ್ ಕಡಿಮೆ. ಅದಕ್ಕೋಸ್ಕರ ನಾವು ಆಧಾರವನ್ನು ಕೊಡಲೇಬೇಕು ಗಿಡ ನೆಟ್ಟ ನಂತರ. ಸೊ ಇದ್ರ ಬಗ್ಗೆ ನಿಮಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ಯಾವ ರೀತಿಯ ಒಂದು ನಾವು ಅಂತರದಲ್ಲಿ ಗಿಡಗಳನ್ನು ನೆಡಬೇಕು ಅಂತ. 7 ರಿಂದ 8 ಮೀಟ್ರ್ ಅಂತ ಹೇಳ್ತೇವೆ. 7 ಮೀಟರ್ ಬೈ 7 ಮೀಟ್ರ್ ಕೊಟ್ಟರು ಸಾಕು. ಅದರಲ್ಲಿ ನಮಗೆ 200 ಗಿಡಗಳು 1 ಹೆಕ್ಟೇರ್ಗೆ ಬರುತ್ತೆ. ಅದೇ 10 ಬೈ 5 ಮೀಟರ್ ಯಾಕೆ ನಾವು ಮಾಡಬೇಕು ಅಂತಂದರೆ, ರೈತರಿಗೆ ಗೇರು ಕೃಷಿಯಲ್ಲಿ ನಮಗೆ ಲಾಭದಾಯಕ ಇಲ್ಲ, ಹೆಚ್ಚಿನ ನಮಗೆ ರೇಟ್ ಸಿಗೋಲ್ಲ ಅಂತಂದಾಗ ನಾವು ಗೇರು ಒಂದನ್ನೇ ಬೆಳೀರಿ ಅಂತ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಆವಾಗ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ಏನಾದರೂ ಬೆಳೆಗಳನ್ನು ಬೆಳೀತಾ ಇದ್ದರೆ, ತರಕಾರಿ ಬೆಳೆಗಳಾಗಿರ್ಬೋದು, ಹೂವಿನ ಬೆಳೆಗಳಾಗಿರ್ಬೋದು, ಅವುಗಳನ್ನು ಅಂತರ ಬೆಳೆಗಳಾಗಿ ಬೆಳಿಬೋದು. ಅದಕ್ಕೋಸ್ಕರ ನಾವು 10 ಬೈ 5 ಕೊಟ್ಟಾಗ ಮಧ್ಯದಲ್ಲಿ ನಮಗೆ ಜಾಗ ಜಾಸ್ತಿ ಸಿಗುತ್ತೆ. ಆ ಒಂದು ಜಾಗದಲ್ಲಿ ನಾವು ಬೇಕಾಗಿರುವಂಥ ಅಂತರ ಬೆಳೆಗಳನ್ನು ಬೆಳ್ಕೊಂಡು ಅದರಿಂದ ಕೂಡ ನಾವು ಇನ್ಕಮನ್ನು ಪಡ್ಕೋಬೋದು. ಆಗ ನಮಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಇನ್ನು ನಾನು ಐಡೆನ್ಸಿಟಿ ಪ್ಲ್ಯಾಂಟಿಂಗ್ ಹೇಳಿದೆ, 4 ಬೈ 4 ಮೀಟರ್. ಇದರಲ್ಲಿ ಏನು ಅಂತಂದರೆ, ಇದನ್ನು ನಾವು ಸುಮಾರು ವರ್ಷಗಳವರೆಗೆ 4 ಬೈ 4 ಮೀಟ್ರಲ್ಲೇ ಗಿಡಗಳನ್ನು ನಾವು ಮೇಂಟೈನ್ ಮಾಡಲಿಕ್ಕಾಗಲ್ಲ. 10 ವರ್ಷದ ನಂತರ ನಾವು ಮಧ್ಯದಲ್ಲಿ ಒಂದೊಂದು ಗಿಡಗಳನ್ನು ತೆಗಿಬೇಕಾಗುತ್ತೆ. ಆಗ ಅದು ಸಾಮಾನ್ಯ ಪದ್ಧತಿಯಲ್ಲಿ ಹೇಗೆ ನೆಡ್ತೀವಿ ನಾವು ಆ ಒಂದು ಸ್ಪೇಸಿಂಗಿಗೆ ಬಂದು ಕೂಡ್ಕೊಳ್ಳುತ್ತೆ. ಅದಾದ ನಂತರ ನಾವು ಆ ಒಂದು ತೋಟವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನೊಂದು 3 ಬೈ 3 ಮೀಟ್ರ್ ಕೂಡ ನಾವು ಶಿಫಾರಸ್ ಮಾಡ್ತೇವೆ. ಅದರಲ್ಲಿ ಕೂಡ ಸೇಮಿಗೆ ನಾವು ಒಂದು 8 ರಿಂದ 9 ವರ್ಷದ ನಂತರ ಅದರ ಬೆಳವಣಿಗೆಯನ್ನು ನೋಡಿಕೊಂಡು ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕೂಡ್ತಿದೆ ಅಂದಾಗ ನಾವು ಮಧ್ಯದಲ್ಲಿ ಒಂದೊಂದು ಗಿಡಗಳನ್ನು ತೆಗೆದುಬಿಟ್ರೆ ನಮಗೆ ಆವಾಗ 3 ಮೀಟ್ರ್ ಇದ್ದಿದ್ದು 6 ಮೀಟ್ರ್ ಆಗುತ್ತೆ. ಆಗ ಸಾಮಾನ್ಯ ಪದ್ಧತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದು ನಿಮಗಾಗಲೇ ಹೇಳಿದೆ, ಅದು ಸ್ಟೇಕಿಂಗ್ ಹೇಗೆ ಕೊಡುವುದು ಅಂತ. ಮತ್ತು ಇದಕ್ಕೆ ಗೊಬ್ಬರದ ನಿರ್ವಹಣೆಯ ಬಗ್ಗೆ ಮೊದಲನೇ ವರ್ಷ ಇದಕ್ಕೆ ನಾವು ಶಿಫಾರಸ್ ಮಾಡೋದು 750 ಬೈ 250 125 ಅಂತ ಹೇಳ್ಬಿಟ್ಟು, ಇದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅದರ ಮುಖಾಂತರ ನಾವು ಹೇಳೋದು ಈ ಡೋಸೇಜು. ಅದರಲ್ಲಿ ನಾವು ಈ ರೀತಿಯಾಗಿ ನಾವು ಮೊದಲನೇ ವರ್ಷ ಆದರೆ 330 ಗ್ರಾಮಷ್ಟು ಯೂರಿಯಾ, 125 ಗ್ರಾಮಷ್ಟು ರಾಕ್ ಫಾಸ್ಫೇಟ್ ಮತ್ತು 40 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶ್. ಇದನ್ನು ನಾವು ಯಾವಾಗ ಕೊಡಬೇಕು, ಅದು ತುಂಬ ಮುಖ್ಯ. ನಾವು ಗೊಬ್ಬರವನ್ನು ಅತಿ ಹೆಚ್ಚು ಇಲ್ಲಿ ಜಾಸ್ತಿ ಮಳೆ ಬರುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ತುಂಬ ಹೆಚ್ಚು ಮಳೆ ಬರೋದ್ರಿಂದ ಏನಾಗುತ್ತೆ, ನಾವು ಹಾಕಿದ ಗೊಬ್ಬರ ಎಲ್ಲ ನೀರಲ್ಲೇ ಬಸ್ದೋಗುತ್ತೆ, ಇಲ್ಲ ಕೊಚ್ಕೊಂಡು ಹೋಗುತ್ತೆ. ಆ ಸಮಯದಲ್ಲಿ ನಾವು ಗೊಬ್ಬರವನ್ನು ಹಾಕಬಾರ್ದು. ಅದು ಬಿಟ್ಟು ಯಾವಾಗ ಹಾಕ್ಬೋದು ಅಂತಂದರೆ, ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರಲ್ಲಿ. ಆಗ ನಾವು ಈ ಗೊಬ್ಬರವನ್ನು ಮಣ್ಣಲ್ಲಿ ಮಾತ್ರ ನೀರಿನ ಅಂಶ ಇರಬೇಕು, ಮಾಯಿಶ್ಚರ್ ಕಂಟೆಂಟ್ ಇದ್ದಾಗೇ ಹಾಕಬೇಕು. ಆಗ ಹಾಕಿ ನಾವು ಅದನ್ನು ಮಣ್ಣನ್ನು ಮುಚ್ಚಬೇಕು. ಅದನ್ನು ಯಾವ ರೀತಿ ಹಾಕಬೇಕು ಅಂತಂದರೆ, ಮೊದಲನೇ ವರ್ಷ ಆದರೆ
ಒಂದು ಒಂದು ಅಂದರೆ ಅರ್ಧ ಮೀಟ್ರ್ ದೂರದಲ್ಲಿ ನಾವು ಒಂದು ಟ್ರೆಂಚನ್ನು ಮಾಡ್ಕೋಬೇಕು ಸಣ್ಣದಾಗಿ. ಅಂದರೆ ಒಂದು 25 ಸೆಂಟಿಮೀಟರ್ ಅಗಲ, 15 ಸೆಂಟಿಮೀಟರ್ ಆಳ ಮಾಡಿಕೊಂಡು ಈ ಮೂರು ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಗಿಡಕ್ಕೆ ಶಿಫಾರಸು ಮಾಡಿರ್ತೀವಲ್ಲ ಆ ಗೊಬ್ಬರವನ್ನು ಸುತ್ತ ಹಾಕಿಬಿಟ್ಟು ನಾವು ಮಣ್ಣಲ್ಲಿ ಅದನ್ನು ಮುಚ್ಚಬೇಕು. ಆಗ ಅದರ ಗೊಬ್ಬರದ ಒಂದು ಅದು ಏನಾಗುತ್ತೆ, ಆವಿ ಆಗುವುದನ್ನು, ಅಂದರೆ ವೇಸ್ಟೇಜ್ ಆಗುತ್ತೆ, ನಾವೀಗ ಓಪನ್ ಆಗಿ ಬಿಡಬಾರ್ದು, ಅದನ್ನ ಮಣ್ಣಿನಲ್ಲಿ ಮುಚ್ಚಬೇಕು. ಆಗ ಅದು ಗಿಡ ಎಳ್ಕೊಳ್ಳಿಕ್ಕೆ ಒಂದು ಸೂಕ್ತವಾದ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ನಾವು ಹಾಕಬೇಕು. ಇದನ್ನು 2 ಡೋಸೇಜಲ್ಲಿ ಹಾಕ್ಬೋದು. ಮಳೆ ಶುರುವಾಗೋದಕ್ಕಿಂತ ಮುಂಚೆ, ಅತಿ ಹೆಚ್ಚು ಮಳೆ ಬರೋದಕ್ಕಿಂತ ಮುಂಚೆ ಒಂದು ಹಾಕ್ಬೋದು, ನಂತರ ಪೋಸ್ಟ್ ಮಾನ್ಸೂನ್ ಅಂದರೆ ಮಳೆ ನಿಲ್ಲೋ ಅಂಥ ಸಮಯದಲ್ಲಿ ಕೂಡ ಹಾಕ್ಬೋದು. 2 ಸ್ಪ್ಲಿಟ್ ಡೋಸಲ್ಲಿ ಹಾಕ್ಬೋದು. ಸೊ ಇದಕ್ಕೆ ನಾನು ಹೇಳ್ದಾಗೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ನಾವು ಹೂವು ಕಟ್ಟಲಿಕ್ಕೆ ಹೂವಿಂದ ಕಾಯಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಬೇಕಾದರೆ 3 ತಿಂಗಳು ನಾವು ನೀರನ್ನು ಕೊಡ್ಬೋದು. ಇನ್ನು ಬೇರೆ ಸಮಯದಲ್ಲಿ ಇದಕ್ಕೆ ನೀರನ್ನ ಕೊಡಬೇಕಂತ ಏನಿಲ್ಲ. ಆಗ ನಾವು ನಮ್ಮ ಸಂಶೋಧನೆಯ ಪ್ರಕಾರ 200 ಲೀಟರ್ ಒಂದು 15 ದಿನಕ್ಕೆ ನಾವು ರೆಕಮೆಂಡ್ ಮಾಡ್ತೇವೆ. ಇಲ್ಲ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ತೇವೆ ಅಂತ ಹೇಳಿದ್ರೆ 80 ಲೀಟರನ್ನು ನಾವು 4 ದಿನಗಳಿಗೊಮ್ಮೆ ಕೊಡ್ಬೋದು. ಇವೆಲ್ಲ ಸಾಯಿಲ್ ಕನ್ಸರ್ವೇಷನ್ ಮೆಥಡ್ಸ್. ಅಂದರೆ ನಾವು ಮಣ್ಣಿನಲ್ಲಿ ಸವಕಳಿ ಆಗದಿರೋ ಹಾಗೆ ಯಾವ ರೀತಿ ತಡೆಗಟ್ಟಬೋದು ಅನ್ನೋದಕ್ಕೆ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ತುಂಬ ಸಂಶೋಧನೆಯನ್ನು ಮಾಡಿ ಯಾವ ರೀತಿಯನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಟೆರೇಸಿಂಗ್ ಮಾಡಬೇಕು. ಇಲ್ಲಿ ಎಲ್ಲ ಇಳಿಜಾರು ಪ್ರದೇಶ ಇದೆ, ಅದರಲ್ಲಿ ಪ್ಲ್ಯಾಂಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಟೆರೇಸ್ ಮಾಡ್ಕೋಬೇಕು. ಅಂದರೆ ಈ ಇಳಿಜಾರಿಗೆ ಅಡ್ಡಲಾಗಿ ನಾವು ಗಿಡಗಳನ್ನು ನೆಡಬೇಕಾಗತ್ತೆ, ಉದ್ದಕ್ಕೆ ನೆಡಬಾರ್ದು. ಯಾವುದೇ ರೀತಿ ಮೇಲಿಂದ ಬಂದಂತಹ ನೀರು ಆ ಗಿಡಕ್ಕೆ ಲಭ್ಯ ಆಗುತ್ತೆ, ಮತ್ತು ಗೊಬ್ಬರ ಆಗಲಿ ಮಣ್ಣಾಗಲಿ ಸವಕಳಿಯಾಗಿ ಹೋಗುವುದಿಲ್ಲ. ಹಾಗೆ ಇವು ಅದೇ ರೀತಿಯಾಗಿ ಬೇರೆ ಥರದ ಅಂದರೆ ನಾವು ಮಧ್ಯದಲ್ಲಿ ನೀರು ಈಗ ಜಾಸ್ತಿ ಇಳಿಜಾರಿರೋದ್ರಿಂದ ನೀರು ಕೆಳಗಡೆನೇ ಹೋಗುತ್ತೆ. ಅದನ್ನು ಕನ್ಸರ್ವ್ ಮಾಡಲಿಕ್ಕೋಸ್ಕರ ನಾವು ಮಧ್ಯದಲ್ಲಿ ಈ ಥರ ಕ್ರೆಸೆಂಟ್ ಬಂಡ್ಸ್ ಅಂತ ಮಾಡ್ಬೋದು. ನೀರು ಕೆಳಗಡೆನೇ ಕಂಪ್ಲೀಟ್ ಹೋಗ್ದಂಗೆ ಅಲ್ಲಲ್ಲೇ ತಡೆ ಹಿಡಿಯುವ ಮೆಥಡಲ್ಲಿ ನಾವು ಈ ರೀತಿಯಾಗಿ ಟೆರೇಸಿಂಗ್ ಮಾಡೋದು. ಇಲ್ಲಾಂತಂದರೆ ಮಧ್ಯದಲ್ಲಿ ಒಂದು ಟ್ರೆಂಚ್ ತೆಗೆದು ಅದ್ರ ಒಳಗಡೆ ನಾವು ಈ 4 ಗಿಡಗಳ ಮಧ್ಯೆ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಟ್ರೆಂಚನ್ನು ತೆಗೆದಾಗ ಆ 4 ಗಿಡಗಳಿಗೆ ಬೇಕಾಗುವಂತಹ ಒಂದು ನೀರಿನ ಅವಶ್ಯಕತೆ, ನೀರಿನ ಇದೊಂದು ಮತ್ತು ಮೆನ್ಯೂರ್ ಕೂಡ ಈ ರೀತಿ ನಾವು ನಮ್ಮಲ್ಲಿ ಏನಾದರೂ ವೇಸ್ಟ್ ಮೆಟೀರಿಯಲ್, ನಮ್ಮ ಕೃಷಿ ಮೆಟೀರಿಯಲ್ಗಳಿದ್ದರೆ ತೆಂಗಿನಕಾಯಿನ ಇದಿರ್ಬೋದು, ಸಿಪ್ಪೆ ಇರ್ಬೋದು, ಇಲ್ಲ ಗ್ಲಿಸಿಡಿಯ ಸೊಪ್ಪಿರ್ಬೋದು, ಅವುಗಳನ್ನು ತುಂಬಿ ಇಡೋದ್ರಿಂದ ನೀರು ಕೂಡ ಬರುತ್ತೆ, ಗೊಬ್ಬರನೂ ಕೂಡ ಅಲ್ಲೇ ಆಗಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದೇನೆಂದರೆ ಈ ರೆಜುವಿನೇಷನ್ ಟೆಕ್ನಾಲಜಿ, ಇದು ಇನ್ನೊಂದು ಟೆಕ್ನಾಲಜಿ ನಮ್ಮ ಸಂಸ್ಥೆಯಿಂದ ಡೆವಲಪ್ ಮಾಡಿರೋದು. ನಿಮಗೆ ಈಗಲೇ ಮುಂಚೆ ಹೇಳಿದೆ ಇಳುವರಿ ಯಾಕೆ ಕಡಿಮೆ ಇದೆ ನಮ್ಮ ದೇಶದಲ್ಲಿ ಅಂತೇಳ್ಬಿಟ್ಟು. ಆಗ ಇದೇನಾಗುತ್ತೆ ಅಂತಂದರೆ ಸೀಡ್ಲಿಂಗ್ ಆರಿಜಿನೇಟೆಡ್, ಗಿಡವನ್ನು ಬೀಜದಿಂದ ಬೆಳೆದಂಥ ಸಸಿಗಳಿರೋದ್ರಿಂದ ಒಂದು 15 ವರ್ಷದ ಗಿಡಗಳಾಗಿದ್ದರೆ ನಾವು ಅದನ್ನು ರಿಜುವಿನೇಟ್ ಮಾಡಿ ನಮಗೆ ಬೇಕಾದಂತಹ ಒಂದು ತಳಿಗಳಿಂದ ರೀಪ್ಲೇಸ್ ಮಾಡ್ಬೋದು. ಆ ಒಂದು ಟೆಕ್ನಾಲಜಿ ಕೂಡ ಅವೈಲಬಲ್ ಇದೆ. ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೇನೆ. ಈಗ ಫಸ್ಟು ನಾವೇನು ಮಾಡ್ತೇವೆ ಅಂದರೆ, ಈ ಗಿಡದಲ್ಲಿ ನಮಗೆ ಇಳುವರಿ ಬರ್ತಿಲ್ಲ ಅಂದ್ಕೊಳ್ಳಿ ಒಂದರಲ್ಲಿ, ಆಗ ನಾವು ಅದನ್ನು 1-1.5 ಮೀಟ್ರ್ ಹೈಟ್ವರೆಗೆ ಕಂಪ್ಲೀಟಾಗಿ ಕಟ್ ಮಾಡಿಬಿಡಬೇಕು. ಬ್ರ್ಯಾಂಚನ್ನು ಸ್ಟಾಂಪಿಂಗ್ ಅಂತ ಹೇಳ್ತೇವೆ. ಏನೂ ಇರಬಾರ್ದು ಅದರಲ್ಲಿ ಎಲೆಗಳು. ಅದಾದ ನಂತರ ನಮಗೆ 2-3 ತಿಂಗಳಿಗೆ ನಿಮಗೆ ಚಿಗುರು ಬಂದಿದೆ ನೋಡಿ, ಆ ಚಿಗುರು ಬಂದಾಗ ಆ ಶೂಟಿಗೆ ನಾವು ಈಗ ಭಾಸ್ಕರ ವೆರೈಟಿಯನ್ನು ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಭಾಸ್ಕರ ತಳಿಯನ್ನು ನಾವು ಸಯಾನ್ ಬ್ಯಾಂಕನ್ನು ಡೆವಲಪ್ ಮಾಡಿರ್ತೇವೆ. ಅದರಲ್ಲಿ ಭಾಸ್ಕರ ತಳಿಯ ಕಡ್ಡಿಗಳನ್ನು ತಂದು ಡೈರೆಕ್ಟಾಗಿ ನಾವು ಇನ್ಸಿಟು ಗ್ರಾಫ್ಟಿಂಗ್ ಮಾಡ್ಬೋದು ಅಲ್ಲಿ. ಹಾಗೆ ಏನಾಗುತ್ತೆ, ಆ ತಳಿ ಕಂಪ್ಲೀಟಾಗಿ ಅದು ಯಾವುದೇ ಬೀಜ ಇರಲಿ ಕೆಳಗಡೆದು, ಬಟ್ ನಮಗೆ ಭಾಸ್ಕರ ತಳಿಯ ಹಣ್ಣು ಮತ್ತು ಹೂಗಳೇ ಬಿಡ್ತವೆ ಅದರಲ್ಲಿ. ಈ ರೀತಿಯಾಗಿ ನಾವು ಮಾಡಿದಾಗ ವಿತಿನ್ ಎ ಇಯರ್, 1 ವರ್ಷದಲ್ಲೇ ನಾವು ಈ ಗಿಡವನ್ನು ನಮ್ಮದು ಹಳೆ ತೋಟವನ್ನು ಹೊಸ ತೋಟವಾಗಿ ಬದಲಾವಣೆ ಮಾಡ್ಬೋದು. ಸೊ ಅದರಲ್ಲಿ ಮೇಯ್ನಾಗಿ ನಾವು ಸ್ವಲ್ಪ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೇವೆ, ಇಲ್ಲ ಅಂತಿಲ್ಲ. ಯಾವಾಗಾದರೂ ನಾವು ಈ ಥರ ಎಜುವಿನೇಷನ್ ಟೆಕ್ನಾಲಜಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಆ ಕಟ್ಟು ಮಾಡಿದ ಭಾಗದಿಂದ ಸ್ಮೆಲ್ಲಿಗೆ ನಮಗೆ ಕಾಂಡ ಮತ್ತು ಬೇರು ಕೊರಕ ಹುಳು ಅಂತ ಬರುತ್ತೆ ವಾಸನೆ. ಅದರದ್ದು ಒಂದು ಸ್ಮೆಲ್ಲಿಗೆ ಎಲ್ಲ ಒಂದು ಹುಳುಗಳು ಬಂದುಬಿಟ್ಟು ಆ ಗಿಡವನ್ನು ಸಾಯಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದಕ್ಕೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಎಲ್ಲೆಲ್ಲಿ ಕತ್ತರಿಸಿದ ಭಾಗಕ್ಕೆ ನಾವು ಬೋಡೋ ದ್ರಾವಣ 1% ಬೋಡೋ ದ್ರಾವಣವನ್ನು ಹಚ್ಚಬೇಕು. ಜೊತೆಗೆ ಇದು ಏನಂತಾರೆ, ಅದು ಇನ್ಸೆಕ್ಟಿಸೈಡ್ಸ್, ಅದು ಯಾವುದೇ ರೀತಿ ಕೀಟಾಣುಗಳ ಹಾವಳಿ ಆಗಬಾರ್ದು ಅಂತೇಳ್ಬಿಟ್ಟು ಪ್ರೊಫೈಲಾಕ್ಟಿಕ್ ಆಗಿ ನಾವು ಸ್ಪ್ರೇ ತೊಗೋಬೇಕು ಹೊಸದಾಗಿ ಚಿಗುರು ಬಂದಾಗ ಕೂಡ, ನಂತರ ಇದನ್ನು ಕತ್ತರಿಸಿದಾಗ ಕೂಡ. ಆಗ ನಮಗೆ ಅದರ ಹಾವಳಿ ಕಡಿಮೆ ಆಗುತ್ತೆ. ಇದರಲ್ಲಿ ಸ್ವಲ್ಪ ಗಿಡಗಳು ಹೋಗ್ಬೋದು, ಬಟ್ ಸಕ್ಸಸ್ ಆಗುತ್ತೆ ಇದರಲ್ಲಿ. ಇದಾದ ನಂತರ ಇನ್ನೊಂದು ಏನು ಅಂತಂದರೆ, ಇದು ಕ್ಯಾಶ್ಯೂ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತೇಳ್ಬಿಟ್ಟು, ಒಂದೇ ಬೆಳೆಯ ಮೇಲೆ ನಾವು ಯಾವಾಗಲೂ ಆಧಾರವಾಗಿ ಇರಬಾರ್ದು. ಅದರಲ್ಲಿ
ಏನಾದರೂ ನಮಗೆ ಹೆಚ್ಚಾಗಿ ಲಾಭ ಸಿಗಲಿಲ್ಲ, ಪ್ರೈಸ್ ಕಡಿಮೆ ಆಗೋಯ್ತು ಅಂತಂದಾಗ ರೈತರಿಗೆ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಕ್ಯಾಶ್ಯೂ ಬೇಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತೇಳ್ಬಿಟ್ಟು ಮುಂಚೆನೇ ಹೇಳಿದೆ ನಿಮಗೆ. ಈ ಒಂದು ನಮ್ಮ ಪ್ರದೇಶದಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಯಾವ್ಯಾವ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಅವುಗಳನ್ನು ಕೂಡ ಮಧ್ಯದಲ್ಲಿ ಹಾಕಿಬಿಟ್ಟು ಬೆಳಿಬೋದು. ಇದರಲ್ಲಿ ರೆಕಮೆಂಡೆಡ್ ಅಂದರೆ ಶಿಫಾರಸು ಮಾಡಿದಂಥ ಬೆಳೆಗಳು ಬಂದು ಅಮೆರ್ಫೋಫ್ಯಾಲಸ್ ಅಂತೇಳ್ಬಿಟ್ಟು ಒಂದು ನೀವು ಬೇರು ಇದು ತರಕಾರಿ ಬೆಳೆ ಒಂದಿದೆ, ಅದನ್ನು ಕೂಡ ಹಾಕ್ಬೋದು. ಮತ್ತು ಟ್ಯಾಪಿಯೋಕಾ ಎಲ್ಲರೂ ಕೇಳ್ತೀರ, ಅದು ಗೆಡ್ಡೆ ಇದು ಬರುತ್ತಲ್ಲ ಗೆಣಸು ಥರ, ಅದು ಕೂಡ. ಆನಂತರ ಕುಕ್ಕರ್ ಬಿಡ್ಸ್ ಅಂದರೆ ಬೇರೆ ಬೇರೆ ಯಾವುದೇ ತರಕಾರಿ ಬೆಳೆಗಳು ಅದನ್ನು ಹಾಕ್ಬೋದು. ಮತ್ತು ಬೇರೆ ಬೇರೆ ಇದು ಸೋಯಾಬೀನ್, ಹಾಗೆ ಟರ್ಮರಿಕ್ ಅಂದರೆ ಇದು ಅರಿಶಿಣ, ಮತ್ತು ಹೂವಿನ ಬೆಳೆಗಳು ಯಾವುದು ಈ ಪ್ರದೇಶಕ್ಕೆ ಸೂಕ್ತ ಆಗಿರುತ್ತೆ ಆ ಬೆಳೆಗಳನ್ನು ಇದೆ ಅಂತ ಅಲ್ಲ, ಈ ಬೆಳೆಗಳನ್ನು ಆಲ್ರೆಡಿ ಬೆಳೆದು ಸಕ್ಸಸ್ ಆಗಿರೋದನ್ನ ತೋರಿಸ್ತಾ ಇದ್ದೇವೆ. ನಿಮ್ಮ ಪ್ರದೇಶದಲ್ಲಿ ಬೇರೆ ಬೆಳೆಗಳನ್ನು ಬೆಳೀತಿದ್ರು ಕೂಡ ಅವನ್ನು ಕೂಡ ಹಾಕ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೇ ಒಂದು ರೋಗಗಳು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ವೀಡ್ ಇಂಟೆನ್ಸಿಟಿ, ನಾವು ಜಾಸ್ತಿ ವೀಡ್ ಬೆಳೆಯುತ್ತೆ ಇಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಅಷ್ಟೇ ಬೇಗ ಕಳೆಗಿಡಗಳು ಕೂಡ ಬೆಳೀತವೆ, ಅವುಗಳನ್ನು ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಬೆಳೆ ಇರೋದ್ರಿಂದ ಬೇರೆ ಒಂದು ಇನ್ಸೆಕ್ಟ್ ದಾಳಿ ಕಡಿಮೆ ಆಗುತ್ತೆ. ಆಮೇಲೆ ಕ್ರಾಪ್ ಫೇಲ್ಯೂರ್ ಅಂತ ಹೇಳ್ತೇವೆ, ಅಂದರೆ ಒಂದರಲ್ಲಿ ನಮಗೆ ರೇಟ್ ಕಡಿಮೆ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ. ಹಾಗೆ ಕ್ರಾಪ್ ಇನ್ಶೂರೆನ್ಸ್ ಥರ ನಮಗೆ ಇದು ವರ್ಕ್ ಆಗುತ್ತೆ. ಸೊ ಇವೆಲ್ಲ ಇದ್ರ ಬಗ್ಗೆ ನಿಮಗಾಗಲೇ ಹೇಳಿದೆ. ಇನ್ನೊಂದು ಬ್ಲ್ಯಾಕ್ ಪೆಪ್ಪರ್, ಇದು ಕೂಡ ಇವರು ಹೇಳ್ತಾರೆ, ಇದೆಲ್ಲ ಇದ್ರ ಬಗ್ಗೆ ಮಾಹಿತಿನ ಮುಂದೆ ಕೂಡ ಕೊಡ್ತಾರೆ. ಶುಂಠಿ ಬೆಳೆಗಾಗಿರ್ಬೋದು, ಮತ್ತು ಕರಿಮೆಣಸು ಕೂಡ, ಇದನ್ನು ಕೂಡ ದೊಡ್ಡ 15-20 ವರ್ಷದ ನಂತರದ ಗಿಡಗಳಲ್ಲಿ ನಾವು ಈ ಕಪ್ಪು ಕರಿಮೆಣಸುಗಳನ್ನು ಬೆಳಿಬೋದು. ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ 1 ಎಕರೆಗೆ ನಮಗೆ ಒಂದು ಪ್ಲ್ಯಾಂಟೇಷನನ್ನು ಮಾಡಬೇಕು ಅಂದರೆ 7x7 ಮೀಟ್ರ್ ಒಂದು 20,000 ಖರ್ಚು ಬೀಳ್ಬೋದು. ಆನಂತರ ನಮಗೆ ಇದು ಟೋಟಲ್ ಇನ್ಕಮ್ ಇಷ್ಟು ಅಂದರೆ 1 ಹೆಕ್ಟೇರ್ಗಾದರೆ 1 ಲಕ್ಷದಷ್ಟು ಇನ್ಕಮ್ ಬರ್ಬೋದು. ಹಾಗೆ ಪರ್ ಏಕರ್ಗಾದರೆ 43,000ದಷ್ಟು ಬರ್ಬೋದು. ಈಗ ನಮ್ಮ ಸಂಸ್ಥೆಯಲ್ಲಿ ಡ್ರೋನ್ ಟೆಕ್ನಾಲಜಿ ಕೂಡ ಇದೆ. ಅಂದರೆ ಡ್ರೋನ್ ಮುಖಾಂತರ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ಬೋದು. ಇಲ್ಲಾಂತಂದರೆ ಈ ಕೀಟಾಣುಗಳನ್ನು ತಡೆಗಟ್ಟಲಿಕ್ಕೆ, ಅಂದರೆ ಮೇಜರಾಗಿ ಚಹಾ ಸೊಳ್ಳೆಯನ್ನು ಅವಣೆಯನ್ನು ತಡಿಲಿಕ್ಕೆ ಅದರಲ್ಲಿ ಏನು ಅಂತಂದರೆ ಅಡ್ವಾಂಟೇಜು ನಮಗೆ 50% ಅಷ್ಟು ನಮಗೆ ನೀರಿನ ಪ್ರಮಾಣ ಮತ್ತು ಕೆಮಿಕಲ್ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಖರ್ಚು ಕಡಿಮೆ, ಬಟ್ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಆಗಿ ಮಾಡಿದ್ವಿ ಅಂತಂದರೆ ರೈತರಿಗೆ ಅದು ಲಾಭದಾಯಕವಾಗಿರುತ್ತೆ. ಮತ್ತು ಅದೇ ರೀತಿಯಾಗಿ ಇದು ಎಫೆಕ್ಟಿವ್ ಆಗಿ ಎಲ್ಲ ಗಿಡಗಳಿಗೂ ನಾವು ಕೂಡ ಸ್ಪ್ರೇ ಮಾಡ್ಬೋದು. ಈಗ ನಾರ್ಮಲ್ ಆಗಿ ಸ್ಪ್ರೇ ಮಾಡಬೇಕಾದ್ರೆ ನೀವು ನೋಡಿರ್ಬೋದು ನಮ್ಮ ಮೇಲೆ ಬೀಳುತ್ತೆ, ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಇರುತ್ತೆ. ಅದು ಕೂಡ ನಮ್ಮ ಇದರಲ್ಲಿ ಡೆವಲಪ್ ಮಾಡಿದ್ದಾರೆ. ಈ ಥರ ಯಾರಾದರೂ ಗೇರು ಕೃಷಿಕರಿದ್ದೀರಾ ಇಲ್ಲಿ? ಗೇರು ಕೃಷಿಕರ, ಓಕೆ. ಈ ಥರದ್ದು ಏನಾದರೂ ನಿಮ್ಮ ತೋಟದಲ್ಲಿ ನೋಡಿದ್ದೀರಾ? ಹಳದಿ ಆಗಿರೋದು, ಎಲೆ ಹಳದಿ ಆಗಿರೋದು, ಹಾಂ ಕಾಂಡ, ಕರೆಕ್ಟ್. ಈ ರೀತಿಯಾಗಿ ನೀವು ಒಂದು ಗಿಡನ ದೂರದಿಂದನೇ ನೋಡಿಬಿಟ್ಟು ಕಂಡುಹಿಡಿಬೋದು. ಬಟ್ ಇದನ್ನು ನಾವು ನೋಡಿದಾಗ ಆಲ್ರೆಡಿ ಗಿಡ ಕಂಪ್ಲೀಟಾಗಿ 90% ಸತ್ತೋಗಿರುತ್ತೆ. ನಾವು ಆ ಸ್ಟೇಜಲ್ಲಿ ನೋಡಿದಾಗ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಏನಕ್ಕಾಗತ್ತೆ ಅಂತಂದರೆ ಕಾಂಡ ಮತ್ತು ಬೇರು ಕೊರಕ ಅಂತ ಹೇಳ್ಬಿಟ್ಟು ಒಂದು ಹುಳು ಬರುತ್ತೆ. ಅದು ನಾವು ಇನಿಷಿಯಲ್ ಸ್ಟೇಜಲ್ಲೇ ಐಡೆಂಟಿಫೈ ಮಾಡಬೇಕು. ನಾವು ಯಾವಾಗಲೂ ಮೇಲೆ ನೋಡ್ತೀವಲ್ಲ, ಕೆಳಗಡೆ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಈ ಮಣ್ಣು ಉಡಿ ಥರ ಬಿದ್ದಿರುತ್ತೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾವುದೇ ಪ್ಲ್ಯಾಂಟೇಷನಲ್ಲಿ ನಾವು ಸ್ಯಾನಿಟೇಷನನ್ನು ಮೇಂಟೈನ್ ಮಾಡಬೇಕು. ಗಿಡಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಈ ರೀತಿ ಏನಾದರೂ ಕಾಣಿಸ್ತಂದರೆ ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಆ ಸಮಯದಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿದ್ದೆ ಆದರೆ ಆ ಹುಳುಗಳು ಬೇರಿನಿಂದನೇ ಎಂಟ್ರಿ ಆಗುತ್ತೆ. ಆಗ ನಾವು ಯಾವ ಭಾಗದಲ್ಲಿ ನೋಡಿಕೊಂಡು ಅದನ್ನು ಹೊರಗಡೆ ತೆಗೆದು ಕ್ಲೋರೋಪೈರಿಪಾಸ್ ಅಂತ ಇದೆ, ಆ ಕೆಮಿಕಲಿಂದ ನಾವು ಸ್ವ್ಯಾಬ್ ಮಾಡೋದ್ರಿಂದ ಫರ್ದರ್ ಅದು ಇನ್ನೂ ಜಾಸ್ತಿ ಇನ್ಫೆಕ್ಷನ್ ಆಗಿ ಬೇರೆ ಗಿಡಗಳಿಗೆ ಹೋಗೋದನ್ನು ತಡೆಗಟ್ಬೋದು, ಆ ಗಿಡವನ್ನು ಕೂಡ ಸಂರಕ್ಷಿಸ್ಬೋದು. ಅದು ಎಷ್ಟು ವರ್ಷದ್ದು? ಗಾಳಿ ಬರುವಾಗ ಬೀಳೋದು ಕಾಮನ್. ಅದರಲ್ಲಿ ನೀವು ಸ್ವಲ್ಪ ಮಣ್ಣನ್ನು ಈ ವರ್ಷದಲ್ಲಿ ಯಾವಾಗಲೂ ಕಳೆ ತೆಗಿತೀರಲ್ಲ, ಬುಡದ ಹತ್ರ ಸ್ವಲ್ಪ ಮಣ್ಣನ್ನು ಮೇಲಕ್ಕೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಆಧಾರ ಕೊಡಬೇಕಾಗುತ್ತೆ. ಗಾಳಿ ಜಾಸ್ತಿ ಇದ್ದಾಗ ಆಚೆ ಈಚೆ ಯಾವುದು ಬೇರೆ ತೋಟಗಳಿಲ್ಲ ಅಂತಂದರೆ ಅದು ಬೀಳುತ್ತೆ. ಇಲ್ಲ ಅಂದರೆ ಗಿಡ ವೀಕು ಆಗಿರ್ಬೋದು, ಅಂದರೆ ಗಿಡದಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇದ್ದಾಗ ಕೂಡ ತುಂಬ ಸ್ಟ್ರಾಂಗ್ ಇರೋ ಗಿಡಗಳು ಬೀಳೋದಿಲ್ಲ. ಏನಾದರೂ ಅದಕ್ಕೆ ರೋಗ ಮತ್ತು ಕೀಟದ ಹಾವಳಿ ಏನಾದ್ರು ಆಗಿ ಅದರಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗಿದ್ದರೆ ಸಣ್ಣ ಗಾಳಿ ಕೂಡ ಬೀಳೋ ಚಾನ್ಸ್ ಇರುತ್ತೆ. ಹಾಂ, ಓಕೆ 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 ಹಾಂ. JCBಯಲ್ಲಿ ಎಷ್ಟು ಆಳ ತೆಗ್ದಿದ್ರಿ ಗಿಡ ಹಾಕಬೇಕಾದ್ರೆ? 1 ಬಕೆಟ್ ಅಂದರೆ ಅದು 1 ಮೀಟ್ರ್ವರೆಗೆ ಕೆಳಗಡೆ ಹೋಗುತ್ತಾ?
ನೀವು ಮೇಲೆ ಅದನ್ನೇ ಹೇಳ್ತಿರೋದು, ನಾವು ಶಿಫಾರಸ್ ಮಾಡೋದು 1 ಮೀಟರ್ 1 ಮೀಟರ್ 1 ಮೀಟರ್ 1 ಮೀಟರ್ ಆಳ ತೆಗಿಬೇಕು. ಗಿಡವನ್ನು ಇಡಬೇಕಾದ್ರೆ ನಾವು ಕೂಡ ಆಳದಲ್ಲಿ ನೆಡಬೇಕು. ಆಳ ಅಂದರೆ ಕಸಿ ಭಾಗ ಮಾತ್ರ ಮೇಲೆ ಬರಬೇಕು. ನಾವು ತುದಿಯಲ್ಲಿ ಮೇಲೆ ಹಾಕಿದ್ದೀವಿ ಅಂದ್ಕೊಳ್ಳಿ, JCBಲಿ ತೆಗ್ದಿದ್ದೀರ ಅಂದರೆ ತುಂಬ ಲೂಸ್ ಆಗಿರುತ್ತೆ ಸಾಯಿಲ್. ಅದನ್ನು ಡಿಗ್ಗರಲ್ಲಿ ತೆಗೆದ್ರೆ ಅಟ್ಲೀಸ್ಟು ಅದು ಒಂದು ಪಾಯಿಂಟಲ್ಲಿ ಮಾತ್ರ ಬರುತ್ತೆ. ನೀವು JCBಲಿ ತೆಗೆದಾಗ ಆ ಕಡೆ ಎಲ್ಲ ಕಡೆನೂ ಲೂಸ್ ಆಗಿರುತ್ತೆ ಸಾಯಿಲ್. ಆಗ ನೀವು ಸ್ವಲ್ಪ ಅದಕ್ಕೆ ಸಪೋರ್ಟ್ ಕೊಡಬೇಕು. ಇನಿಷಿಯಲ್ ಸ್ಟೇಜಲ್ಲಿ ಸುತ್ತ ನಾವು ಅದಕ್ಕೆ ಸ್ವಲ್ಪ ನೀಟಾಗಿ ಮಣ್ಣನ್ನು ಪ್ರೆಸ್ ಮಾಡಿ ಮೇಲೆ ಸ್ವಲ್ಪ ಬುಡದ ಹತ್ರ ಒಂದು ಸ್ವಲ್ಪ ಮಣ್ಣನ್ನು ಏರಿಸಬೇಕು. ಪ್ರತಿ ವರ್ಷ ನಾವು ಏನಾದರೂ ಕಳೆ ತೆಗೆಯುವಾಗ ಆ ಸಮಯದಲ್ಲಿ ಮಣ್ಣನ್ನು ಏರಿಸಿದರೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲುತ್ತೆ. ಮೇಲೆ ಗಿಡ ಹಾಕಿರೋದ್ರಿಂದ ಇದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ, ಅದು ನೀವು ಗಮನಿಸಬೇಕು. ಇದು ಹುಳ ನೋಡ್ತಾ ಇದ್ದೀರಲ್ಲ, ಇದು ನೋಡಿರ್ಬೋದು ನಿಮ್ಮ ತೋಟಗಳಲ್ಲಿ ಯಾರಾದರೂ ಗೇರು ತೋಟ ಇದ್ದರೆ ಈ ರೀತಿಯಾಗಿರುತ್ತೆ. ಅದು ಆ ಹುಳ ಆವಳಿ ಮಾಡಿ ಎಲ್ಲ ಗಿಡವನ್ನು ತಿಂತಾ ಬರುತ್ತಲ್ಲ, ಬೇರು ಮತ್ತು ಕಾಂಡವನ್ನು ಈ ರೀತಿ ಕಾಣುತ್ತೆ. ಈ ಥರ ತಿಂತಾ ನೋಡಿ ಅದು ಬಾರ್ಕಿಗೆ ಹೋಗಿದೆ. ಬೇರಿನಿಂದ ಸ್ಟಾರ್ಟ್ ಆಗಿದ್ದು ಮೇಲೆ ಹೋಗ್ತಾ ಇದೆ. ಕಂಪ್ಲೀಟಾಗಿ ಗಿಡ ಈ ರೀತಿಯಾಗಿ ಎಲೆಗಳು ಉದುರಿ ಹಳದಿಯಾಗಿ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ. ಮೇಜರ್ ನಾವು ಇದನ್ನು ನೋಡಿ ಇಲ್ಲೆಲ್ಲ ಪೂರ್ತಿಯಾಗಿ ತಿಂದಿದೆ. ಇದು ಈ CSRBಯಲ್ಲಿ ಬರುವಂಥ ಅದು ಅಕ್ಕಿ ಕಾಳಷ್ಟು ಬೀಜ ಇರುತ್ತೆ, ಮೀನ್ಸ್ ಆ ಥರ ಇರುತ್ತೆ ಅದ್ರದ್ದು ಸಣ್ಣದು ಮೊಟ್ಟೆ. ಆ ಮೊಟ್ಟೆ ಒಡೆದ ನಂತರ ಈ ಥರ ಆಗ್ತಾ ಹೋಗುತ್ತೆ ಡಿಫ್ರೆಂಟ್ ಸ್ಟೇಜಸಲ್ಲಿ. ಕೊನೆಗೆ ಇದು ಅಡಲ್ಟಾಗಿ ಹೊರಗಡೆ ಹೋಗಿ ಈ ಹುಳಗಳು ನೋಡಿರ್ಬೋದು. ಈ ಥರ ನೀವೇನಾದರೂ ಮಾಡಿ ಬಿಟ್ಟರೆ ತೋಟದಲ್ಲಿ ಇದರ ಹಾವಳಿ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಸತ್ತ ಗಿಡಗಳಾಗಿರ್ಬೋದು ಅದನ್ನು ಸಂಪೂರ್ಣವಾಗಿ ತಾಕಿನಿಂದ ತೆಗೆದು ಹಾಕಬೇಕು, ಅಲ್ಲೇ ಬಿಡಬಾರ್ದು. ಅದೇ ಮೇಯ್ನ್ ಸೋರ್ಸ್ ಆಗುತ್ತೆ. ಈಗ ಅಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ ಅದು, ಈ ದೊಡ್ಡ ಅಡಲ್ಟ್ ಇತ್ತಲ್ಲ ಇವೆಲ್ಲ ಹೋಗ್ಬಿಟ್ಟು ಅಲ್ಲಿ ಮೊಟ್ಟೆ ಇಡುತ್ತೆ. ನೆಕ್ಸ್ಟ್ ಸೀಸನಿಗೆ ಅವೇ ಮರಿ ಆಗಿಬಿಟ್ಟು ಮತ್ತೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯಾಗಿ ಸಂಪೂರ್ಣ ತೋಟವನ್ನು ನಾವು ಕಳ್ಕೊತೇವೆ. ಅದಕ್ಕೆ ಈ ರೀತಿ ಗಮನದಲ್ಲಿ ಇಟ್ಕೋಬೇಕು. ಈ ರೀತಿಯಾಗಿ ಯಾವುದಾದ್ರೂ ಹಳೆ ಮರಗಳು ಬಿದ್ದಿದ್ದವಿದ್ದರೆ ಅವನ್ನ ದಯವಿಟ್ಟು ಎಲ್ಲವನ್ನು ಸಂಪೂರ್ಣವಾಗಿ ತಾಕಿನಿಂದ ನಿರ್ಮೂಲನೆ ಮಾಡಿ ಅಲ್ಲಿ ಯಾವುದೇ ರೀತಿ ವೇಸ್ಟ್ ಡಂಪ್ ಮಾಡದೇ ಇರೋಗೆ ನೋಡ್ಕೊಳ್ಳಿ. ಅದಕ್ಕೆ ಅನುವು ಕೊಡಬಾರ್ದು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಒಂದು. ಆನಂತರ ನಾವು ಇದಕ್ಕೆ CSRB ಎಲ್ಲೆಲ್ಲಿ ಕಾಣಿಸುತ್ತೆ ನಿಮಗೆ ಹೇಳಿದ್ನಲ್ಲ ಮುಂಚೆನೇ ಹೇಳಿದಾಗೆ, ಉಡಿ ಕಾಣೋ ಜಾಗದಲ್ಲಿ ನಾವು ಸ್ವಲ್ಪ ಆ ಕೀಟ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿಕೊಂಡು ಅದನ್ನು ಸ್ಕ್ರೇಪ್ ಮಾಡಿ ತೆಗ್ಬಿಟ್ಟು ನಾವು ಹುಳವನ್ನು ಒಂದು ತಂತಿಯಿಂದ ಹೊರಗಡೆ ನಾವು ಕ್ಲೋರೋಪೈರಿಪಾಸ್ ಅಂತ ಹೇಳ್ಬಿಟ್ಟು ಇಲ್ಲ ಫಿಪ್ರೋನಿಲ್ ಅಂತ ಹೇಳ್ಬಿಟ್ಟು ಈ ಒಂದು ಕೀಟನಾಶಕದಿಂದ ನಾವು ಅದನ್ನ ಸ್ವ್ಯಾಬ್ ಮಾಡಬೇಕು. ಅಲ್ಲಿಗೆ ಹಾಕೋದ್ರಿಂದ ಅದರ ಹಾವಳಿ ಕಡಿಮೆ ಆಗುತ್ತೆ. ಇನ್ನೊಂದು ಬಂದು ಇದು ಚಹಾ ಸೊಳ್ಳೆ. ಇದು ಪ್ರತಿ ವರ್ಷ ಎಲ್ಲ ತೋಟದಲ್ಲೂ ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಸೊ ಎಲ್ಲೋ ರೇರ್ ಕೇಸಲ್ಲಿ ಈ ವರ್ಷ ಸ್ವಲ್ಪ ಕಡಿಮೆ ಇದೆ, ಬಟ್ ಯೂಶ್ವಲಿ ಇದರಿಂದನೇ ನಮಗೆ ಮೇಜರಾಗಿ ನಮ್ಮ ಇಳುವರಿಯಲ್ಲಿ ಕಡಿಮೆ ಆಗೋದು ಇದೇ ಕಾರಣ ಆಗುತ್ತೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಸಂಸ್ಥೆಯಿಂದ ಆಲ್ರೆಡಿ ನಾವು ಒಂದು ಶಿಫಾರಸ್ ಮಾಡಿದ್ದೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಪಾಲನೆ ಮಾಡಿದರೆ ನಾವು ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹೊಸದಾಗಿ ಚಿಗುರು ಬರುತ್ತಲ್ಲ ಗಿಡ, ಇನ್ನು ಚಿಗುರಲಿಕ್ಕೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಶುರು ಸಮಯದಲ್ಲಿ ಏನಾದರೂ ಕೀಟ ನಮಗೆ ಗೊತ್ತಾಗುತ್ತೆ. ಆ ಸಿಂಪ್ಟಮ್ಸ್ ನೋಡಿದಾಗ ಅದರ ಒಂದು ಹಾವಳಿ ಇದೆ ಅಂತ ಅನಿಸಿದರೆ, ಆ ಎಲೆಗಳು ಒಂಥರ ಕುರುಟುಕೊಂಡಿರುತ್ತೆ, ಕಪ್ಪಾಗ್ತಾ ಇರುತ್ತೆ, ರಸ ಹೀರ್ತಾ ಇರುತ್ತೆ, ಅದೇನಾದರೂ ಕಾಣಿಸಿದರೆ ನಮಗೆ ನಾವು ಒಂದು ಸ್ಪ್ರೇ ತೊಗೋಬೇಕಾಗುತ್ತೆ. ಅದಾದ ನಂತರ ಹೂ ಬಿಡುವ ಸಮಯದಲ್ಲಿ ಒಂದು ಸ್ಪ್ರೇಯನ್ನು ತೊಗೋಬೇಕಾಗುತ್ತೆ. ಕೀಟ ಹಾವಳಿ ಇದ್ದರೆ ಮಾತ್ರ ಅದನ್ನು ನಾವು ನೋಡಬೇಕು, ಗೊತ್ತಾಗುತ್ತೆ ಅದ್ರ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ರಸ ಹೀರ್ತಾ ಇರುತ್ತೆ, ಕಪ್ಪು ಚುಕ್ಕಿಗಳು ಕಾಣುತ್ತೆ, ಆ ಥರ ಯಾವುದಾದ್ರೂ ಒಂದು ಸ್ವಲ್ಪ ಗಿಡಗಳಲ್ಲಿ ಗಮನಿಸಿದರೆ ನಾವು ಸ್ಪ್ರೇ ತೊಗೋಬೇಕು. ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಈ 3 ಸಮಯದಲ್ಲಿ ನಾವು ಸರಿಯಾದ ಸಮಯದಲ್ಲಿ ನಾವು 3 ಸ್ಪ್ರೇ ತೊಗೊಂಡಿದ್ದೆ ಆದರೆ ನಾವು ಇಳುವರಿಯಲ್ಲಿ ಹೆಚ್ಚಿಗೆಯನ್ನು ಕಾಣಬಹುದು. ಇದೆಲ್ಲ ಈ ಡ್ಯಾಮೇಜ್ ಆದಾಗ ಶೂಟ್ಗಳಲ್ಲಿ ಈ ರೀತಿಯಾದ ಒಂದು ನಾವು ಸಿಂಪ್ಟಮ್ಸನ್ನು ನೋಡ್ಬೋದು. ಹೂವು ಕೂಡ ಒಣಗಿ ಹೋಗುತ್ತೆ, ಹೊಸದಾಗಿ ಬಂದ ಚಿಗುರು ಕೂಡ ಒಣಗೋಗುತ್ತೆ. ಸೊ ನಂತರ ನಾವು ಇದನ್ನು ಹಾರ್ವೆಸ್ಟಿಂಗ್ ನಿಮಗೆ ಗೊತ್ತೇ ಇದೆ, ಯಾರಾದರೂ ರೈತರಿದ್ದರೆ ಎಲ್ಲರಿಗೂ ಗೊತ್ತಿದೆ. ಇದನ್ನು ನಾವು ಕೈಯಿಂದ ಹಣ್ಣುಗಳನ್ನು ಕೀಳೋದಿಲ್ಲ, ಕೆಳಗಡೆ ಬಿದ್ದ ಹಣ್ಣುಗಳನ್ನು ಹಾರಿಸ್ತೇವೆ. ಹಾರಿಸಿದ ನಂತರ ಇದನ್ನು ಮ್ಯಾನ್ಯಲ್ ಆಗಿ ಆ ಲೇಡೀಸ್ ಒಬ್ಬರು ಮಾಡ್ತಾ ಇದ್ದಾರೆ ನೋಡಿ, ಸಪರೇಟಾಗಿ ಬೀಜ ಮತ್ತು ಹಣ್ಣನ್ನು ನಾವು ಕೈಯಲ್ಲೇ ಸಪರೇಟ್ ಮಾಡ್ತೇವೆ. ಬಟ್ ಇದು ತುಂಬ ಲೆಬೋರಿಯಸ್. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಇತ್ತೀಚೆಗೆ ಒಂದು ಫ್ರೂಟ್ ಆ್ಯಂಡ್ ನಟ್ ಸಪ್ರೇಟರ್ ಅಂತ ಡೆವಲಪ್ ಮಾಡಿದ್ದಾರೆ. ಯಾರಾದರೂ ಆಸಕ್ತರಿದ್ದರೆ ನಮ್ಮ ಸಂಸ್ಥೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಇವನ್ ಅದು 2 ರೀತಿಯ ಒಂದು ಇದೆ. ಒಂದು ನಟ್ ಸಪ್ರೇಟ್ ಮಾಡಿದಲ್ದ್ರೆ ಜ್ಯೂಸ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದನ್ನು ಫರ್ದರ್ ನಾವು ಬೇರೆ ಒಂದು ಪ್ರೊಸೆಸಿಂಗ್ ಐಟಮ್ಸ್ ಅಂದರೆ ಏನಾದರೂ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡಬೇಕಂದ್ರೆ ಕೂಡ ಅದನ್ನ ಉಪಯೋಗಿಸ್ಕೋಬೋದು. ಇನ್ನೊಂದು ಲೋ ಕಾಸ್ಟಲ್ಲಿ ಅಂದರೆ ಜನರಲ್ ಆಗಿ ಬರೀ ಜಸ್ಟ್ ಹಣ್ಣು ಮತ್ತು ಬೀಜಗಳನ್ನು ಸಪ್ರೇಟ್ ಮಾಡೋಕ್ಕೆ ಕೂಡ ಇದೆ. ಅದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ಸಂಸ್ಥೆಯಲ್ಲಿ ಪಡ್ಕೋಬೋದು.
ಇನ್ನೊಂದು ಬಿಸ್ನೆಸ್ ಇನ್ಕ್ಯುಬೇಷನ್ ಅಂತ ಸೆಂಟರ್ ಇದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಈಗ ಕೆಲವೊಬ್ಬರು ಮೀಡಿಯಮ್ ರೈತರಿರ್ತಾರೆ, ಅಂದರೆ ಅವ್ರ ಹತ್ರ ಇರೋವಂಥ ಬೀಜಗಳನ್ನು ಅವರು ಮಾರ್ಕೆಟಿಗೆ ಕೊಟ್ಟಾಗ ಅವರಿಗೆ ಕಡಿಮೆ ಪ್ರೈಸ್ ಸಿಗುತ್ತೆ, ಅದರಿಂದ ನಮಗೆ ಲಾಭ ಆಗೋದಿಲ್ಲ ಅಂತ ಅನಿಸುತ್ತೆ. ಅವರು ಬೇಕಾದರೆ ಅವರು ಒಂದು 2-3 ಫಾರ್ಮರ್ಸ್ ಅವರೆಲ್ಲ ಗ್ರೂಪ್ ಮಾಡಿಕೊಂಡು ತಮ್ಮದೇ ಆದ ಒಂದು ಸ್ವಂತದ ಒಂದು ಸಂಸ್ಕರಣಾ ಘಟಕವನ್ನು ಮಾಡ್ಕೋಬೋದು. ಅದಕ್ಕೆ ಸುಮಾರು ಒಂದು 2-2.5 ಲಕ್ಷ ಏನೋ ಖರ್ಚಾಗ್ಬೋದು ಸಣ್ಣ ಮಟ್ಟದಲ್ಲಿ. ಆ ರೀತಿಯಾಗಿ ಮಾಡಲಿಕ್ಕೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಯಾರಾದರೂ ಆಸಕ್ತರಿದ್ದರೆ ಅದನ್ನ ಗ್ರೂಪ್ ಆಗಿ ಬಂದು ರೈತರುಗಳು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಯಾರಾದರೂ ಮಾಡಿಕೊಂಡ್ರೆ ಅದರಿಂದ ಅವರಿಗೆ ಲಾಭ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ಅವರೇ ಪ್ರೋಸೆಸ್ ಮಾಡಿ ಅವರ ಪ್ರಾಡಕ್ಟ್ಸನ್ನು ಅವ್ರು ಸೇಲ್ ಮಾಡ್ಕೋಬೋದು. ಆ ಒಂದು ಫೆಸಿಲಿಟಿ ಕೂಡ ಇದೆ ನಮ್ಮದರಲ್ಲಿ. ಹಾಗೆ ಈ ಹಣ್ಣು ನಮ್ಮ ಗೇರಿನಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ, ಈ ಮಹಾರಾಷ್ಟ್ರ ಗೋವಾದಲ್ಲಿ ಎಲ್ಲ ಆದರೆ ಏನು ಮಾಡ್ತಾರೆ, ಹಣ್ಣನ್ನೆಲ್ಲ ಫೆನ್ನಿ ಮಾಡಲಿಕ್ಕೆ, ಆಲ್ಕೋಹಾಲಿಕ್ ಬ್ಯೂರೇಜಸ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಬಟ್ ಇಲ್ಲಿ ಲೋಕಲಾಗಿ ಎಲ್ಲ ಅವ್ರವ್ರ ಮನೆಗಳಲ್ಲಿ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಗೌರ್ಮೆಂಟಿಂದ ಅಂತೂ ಪರ್ಮಿಷನ್ ಇಲ್ಲ ಆಲ್ಕೋಹಾಲಿಕ್ ಬ್ಯೂರೇಜ್ ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಇದನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಇನ್ನೂ ಯಾವ ರೀತಿಯ ಒಂದು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸಂಶೋಧನೆ ಮಾಡಿ ತುಂಬ ಒಂದು ಉತ್ಪನ್ನಗಳನ್ನು ಮಾಡಿದ್ದೇವೆ. ಇತ್ತೀಚೆಗೆ ನೀವು ಕೇಳಿರ್ಬೋದು ಜೋನಿ ಬೆಲ್ಲ ಅಂತ ಹೇಳ್ಬಿಟ್ಟು, ಅದು ಕ್ಯಾಶು ಹಣ್ಣಿನ ರಸದಿಂದ ಮಾಡಿರೋ ಅಂತಹ ಒಂದು ಬೆಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ಕ್ಯಾಶು ಹಣ್ಣನ್ನು ಒಣಗಿಸಿದ ಜ್ಯೂಸ್ ತೆಗೆದ ನಂತರ ಪುಡಿ ಬರುತ್ತಲ್ಲ, ಆ ಪುಡಿಯನ್ನು ಕೂಡ ಉಪಯೋಗಿಸ್ಕೊಂಡು ಕುಕೀಸ್ ಮಾಡಲಿಕ್ಕೆ, ಬೇರೆ ಬೇರೆ ಮಿಲೆಟ್ಸ್ ಜೊತೆ ಮಿಕ್ಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸಿದ್ದೇವೆ. ಅದು ಕೂಡ ಸಕ್ಸಸ್ಫುಲಿ ಬಂದಿದೆ. ಅದೇನಂದರೆ ಎಲ್ಲ ನ್ಯೂಟ್ರಿಷಿಯಸ್ ರಿಚ್ ಆ್ಯಕ್ಚುಲಿ. ಇದರಲ್ಲಿ ಏನು ಅಂದರೆ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಪ್ರೋಟೀನ್ ರಿಚ್ ಸೋರ್ಸ್ ಇರೋದ್ರಿಂದ ನಾವು ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ ಮಾಡಿರೋದು ಮಕ್ಕಳಿಗಾಗಲಿ. ಮತ್ತು ಇನ್ನೊಂದು ಕ್ಯಾಶ್ಯೂ ಸ್ಪ್ರೌಟ್ಸ್ ಅಂತ ಬರುತ್ತೆ, ಬೀಜ ಬಿದ್ದು ಹೋಗಿರುತ್ತೆ ಕೆಳಗಡೆ, ಅದರಲ್ಲಿ ಬಂದಿರುವಂಥ ಮೊಳಕೆ ಬೀಜಗಳನ್ನು ತೆಗೆದು ಕೂಡ ಅದನ್ನು ಕೂಡ ಪುಡಿ ಮಾಡಿ ಅದರಿಂದ ಇದನ್ನು ನಾವು ಸ್ಪ್ರೌಟ್ ಕುಕೀಸ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ನ್ಯೂಟ್ರಿಷನ್ ರಿಚ್ ಕುಕೀಸ್ ಕೂಡ ಡೆವಲಪ್ ಆಗಿದೆ. ಹಾಗೆ ಜಾಮ್, ಜ್ಯೂಸ್, ಜೆಲ್ಲಿ ಇವೆಲ್ಲ ಕಾಮನ್ ಆಗಿ ಎಲ್ಲದರಲ್ಲೂ ಹಣ್ಣಲ್ಲಿ ಮಾಡ್ತಾರೆ, ಅದು ಕೂಡ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ. ಈ ಎಲ್ಲ ಪ್ರಾಡಕ್ಟ್ಸ್ಗಳು ಇದೆ. ಪಿಕ್ಕಲ್ ಮಾಡ್ಬೋದು, ಇಲ್ಲ ಸಿರಪ್ ಮಾಡ್ಬೋದು, ಕ್ಯಾಂಡಿ ಮಾಡ್ಬೋದು, ಈ ಎಲ್ಲ ಒಂದು ಪ್ರಾಡಕ್ಟ್ಗಳನ್ನ ಮಾಡ್ಬೋದು. ಬಟ್ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಕೆಳಗಡೆ ಬಿದ್ದಿರುವ ಹಣ್ಣನ್ನು ಮಾತ್ರ ತೊಗೊಂಡು ಮಾಡಬಾರ್ದು. ಇದಕ್ಕೆ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಡೆವಲಪ್ ಮಾಡಿದ್ದಾರೆ. ಈ ರೀತಿಯಾಗಿ ಯಾವುದಾದ್ರೂ ನಾವು ಮಾಡಬೇಕು ಅಂತಂದರೆ ಹಣ್ಣನ್ನು ಮರದಿಂದನೇ ಹಾರ್ವೆಸ್ಟ್ ಮಾಡಬೇಕು. ಇಲ್ಲ ಅದು ಕೆಳಗಡೆ ಒಮ್ಮೆ ಬಿತ್ತಂದರೆ ಅದಕ್ಕೆ ಇಮ್ಮಿಡಿಯೇಟ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿ ರಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಣ್ಣನ್ನು ತೆಗೆದ ಹಣ್ಣನ್ನು ಮತ್ತೆ ಬಿಸಿ ನೀರಿನಲ್ಲಿ ಬ್ಲ್ಯಾಂಚ್ ಮಾಡಿ ನಂತರ ಇದನ್ನ ಉಪಯೋಗಿಸಿ ಈ ರೀತಿ ಎಲ್ಲ ಒಂದು ಪ್ರಾಡಕ್ಟ್ಗಳನ್ನು ಮಾಡ್ಬೋದು. ಇವೆಲ್ಲ ನಮ್ಮ ಸಂಸ್ಥೆಯಿಂದ ಮಾಡಿರುವಂತಹ ಕೆಲವು ಪ್ರಾಡಕ್ಟ್ಗಳು. ಇನ್ನೊಂದು ಕ್ಯಾಶುವಲ್ ನಮಗೆ ಮೊಬೈಲ್ ಆ್ಯಪ್ ಒಂದು ಡೆವಲಪ್ ಇದೆ. ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಅಂತಿದೆ ಮತ್ತು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಆ್ಯಪ್ ಇದೆ. ಸೊ ಕ್ಯಾಶ್ಯೂ ಇಂಡಿಯಾ ಆ್ಯಪಲ್ಲಿ ಏನಿದೆ ಅಂತಂದರೆ ಪ್ರತಿಯೊಂದು ನಿಮಗೆ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಈ ಒಂದು ಗೇರು ಬೆಳೆಯನ್ನು ಯಾವ ರೀತಿ ಬೆಳೆಯಬಹುದು ಮತ್ತು ಒಂದು ಬೀಜದಿಂದ ಕಂಪ್ಲೀಟ್ ಸಂಸ್ಕರಣೆವರೆಗೆ ಮಾರ್ಕೆಟಿಂಗ್ವರೆಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಕೆಲವು ಕಾರಣಗಳಿಂದ ಈಗ ಸದ್ಯಕ್ಕೆ ಇದು ವರ್ಕ್ ಆಗ್ತಿಲ್ಲ, ಸ್ವಲ್ಪ ರಿನೋವೇಟ್ ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಸ್ವಲ್ಪ ಕ್ರ್ಯಾಶ್ ಆಗಿರೋದ್ರಿಂದ. ಬಟ್ ಇದರ ಒಂದು ಮೀನ್ಸ್ ಇದನ್ನು ಒಂದು ಸೌಲಭ್ಯವನ್ನು ನೀವು ಉಪಯೋಗಿಸ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಮತ್ತು ನರ್ಸರಿ ಗ್ರಾಫ್ಟ್ಗಳು ಏನಾದರೂ ಬೇಕಾಗಿದ್ದರೆ ಯಾವ ತಳಿಗಳು ಬೇಕು ಅಂತ ಇದ್ರ ಮುಖಾಂತರ ಕೂಡ ನಾವು ಬುಕ್ ಮಾಡ್ಬೋದು. ಈ ರೀತಿಯಾಗಿರುತ್ತೆ. ಅದು ಜಸ್ಟ್ ಲಾಗಿನ್ ಆಗಿ ನೀವು ಪ್ಲೇಸ್ಟೋರಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ತೀರಾ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು. ಯಾವ್ಯಾವ ಟಾಪಿಕ್ ಬಗ್ಗೆ ಮಾಹಿತಿ ಬೇಕು ನಿಮಗೆಲ್ಲ ಸಿಗುತ್ತೆ. ಕ್ಯಾಶ್ಯೂ ತಳಿ ಬಗ್ಗೆ ಆಗಿರ್ಬೋದು, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿಗಳು ಸಿಗುತ್ತೆ. ಇದು ಕನ್ನಡದಲ್ಲಿಯೂ ಕೂಡ ಇದೆ. ಟೋಟಲಾಗಿ 10 ಸ್ಟೇಟು ಅಂದರೆ 11 ಲ್ಯಾಂಗ್ವೇಜಲ್ಲಿದೆ. ಆಲ್ಮೋಸ್ಟ್ ಹಿಂದಿ ಕೂಡ ಇದೆ. ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಇದು ಲಭ್ಯ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋದನ್ನು ಚೂಸ್ ಮಾಡಿಕೊಂಡು ನೋಡ್ಕೋಬೋದು ಅದರಲ್ಲಿ. ಸೊ ಇದು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಂದರೆ ಕೀಟಗಳ ಅವಳಿಗೆ ರೈತರಿಗೆ ಸಡನ್ನಾಗಿ ಅವರೇ ಕಂಡಿಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲ್ಲ. ಕೆಲವೊಂದು ಕೀಟಗಳನ್ನು ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಿಬಿಟ್ಟು ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ನಾವು ಈ ಆ್ಯಪ್ ಮುಖಾಂತರ ಅದರಲ್ಲಿ ಹೋಗ್ಬಿಟ್ಟು ಗಿಡದ ಹತ್ತಿರ ಸ್ಕ್ಯಾನ್ ಮಾಡಿದಾಗ ನಮಗಿದು ಯಾವ ಕೀಟದ ಅವಳಿ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗುತ್ತೆ. ಈ ರೀತಿಯಾಗಿ ಈಗ ಮೇಜರ್ ಪೆಸ್ಟ್ ಬಂದು ನಮಗೆ ಚಹಾ ಸೊಳ್ಳೆ ಮತ್ತು ಕಾಂಡ ಮತ್ತು ಬೇರು ಕೊರಕ ಇರೋದ್ರಿಂದ ಆ 2 ಪೆಸ್ಟ್ಗಳದ್ದು ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಒಂದು ರೋಗ ಆಂಥ್ರಾಕ್ನೋಸ್ ಅಂತ ಹೇಳ್ಬಿಟ್ಟಿದೆ, ಅದರದ್ದೊಂದು ಮಾಡಿದ್ದಾರೆ. ಬೇರೆದು ಕೂಡ ಇನ್ನೂ ಬೇರೆ ಮೈನರ್ ಪೆಸ್ಟ್ ತುಂಬ ಇದೆ, ಅದರದ್ದು ಕೂಡ ಮಾಡ್ತಾ ಇದ್ದೇವೆ ಈಗ. ಸೊ ಇವೆಲ್ಲ ಸಣ್ಣ ಬೇರೆ ಪೆಸ್ಟ್ಗಳಿದ್ದಾವೆ. ಸೊ ಇನ್ನೂ ಅದಾದ ನಂತರ ಬೇರೆ ಆ್ಯಪ್ಗಳು ಕೂಡ ಡೆವಲಪ್ ಆಗಿದೆ. ನಿಮಗೆ ಕ್ಯಾಶ್ಯೂ ಇಂಡಿಯಾ ಆ್ಯಪಲ್ಲೇ ಬೇರೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಅದೊಂದು ಆದರೆ ಆಯಿತು. ಇದು ಪರ್ಟಿಕ್ಯುಲರ್ ಆಗಿ ನಮಗೆ ಒಂದು ಇರಿಗೇಷನ್ ಬಗ್ಗೆ ಬೇಕು ಇನ್ಫಾರ್ಮೇಷನ್, ಇಲ್ಲ ಫರ್ಟಿಲೈಸರ್ ಅಪ್ಲಿಕೇಶನ್ ಬಗ್ಗೆ ಬೇಕು ಅಂದಾಗ ನಾವು ಬೇರೆ ಆ್ಯಪ್ಗಳನ್ನು ನೋಡ್ಬೋದು. ಇದು ನಮ್ಮ ಇನ್ಸ್ಟಿಟ್ಯೂಟ್ ವೆಬ್ಸೈಟ್.
ಸೊ ಕ್ಯಾಶ್ಯೂ ಮ್ಯೂಸಿಯಂ ಅಂತ ಒಂದು ಹೇಳ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಗೇರು ಕೃಷಿಯ ಬಗ್ಗೆ ವರ್ಕ್ ಮಾಡಿರುವಂತಹ ಭಾರತದ ಒಂದೇ ಸಂಸ್ಥೆ ಅಂದರೆ ನಮ್ಮದು. ನಮ್ಮ ಅಂಡರ್ ಈ 14 ಸೆಂಟರ್ ಹೇಳಿದ್ವಲ್ಲ ಅದಿದೆ. ಇಡೀ ಭಾರತದಲ್ಲಿ ಯಾವುದೇ ಒಂದು ಗೇರು ಕೃಷಿಯ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅವರು ಕರ್ನಾಟಕದಲ್ಲಿರುವಂಥ ಪುತ್ತೂರಿಗೆ ಬರಬೇಕಾಗತ್ತೆ. ಇಲ್ಲ ಅಂತಂದರೆ ನಮ್ಮ ಕಡೆಯಿಂದನೇ ಮಾಹಿತಿ ತೊಗೋಬೇಕಾಗತ್ತೆ. ಸೊ ಇದಕ್ಕೆ ಮ್ಯೂಸಿಯಮನ್ನು ಡೆವಲಪ್ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಸಂಸ್ಥೆಯಿಂದ ಮತ್ತು ಕ್ಯಾಶುವಲಿ ಯಾವ್ಯಾವ ರೀತಿ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀವಿ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಒಂದು ಸಣ್ಣ ಒಂದು ಕೊಠಡಿಯಲ್ಲೇ ಕೂಡ ಕಂಪ್ಲೀಟಾಗಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ವಿಡಿಯೋ, ಆಡಿಯೋದಲ್ಲಿ ಕೊಟ್ಟಿದ್ದೇವೆ. ಸೊ ಇನ್ನೊಂದು ನಿಮಗೆ DCCD ಗೊತ್ತಿರ್ಬೋದು, ಇದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರುತ್ತೆ. ಏರಿಯಾ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಏನಾದರೂ ಫಾರ್ಮರ್ಸ್ಗೆ ಪ್ರಮೋಟ್ ಡೆಮಾನ್ಸ್ಟ್ರೇಷನ್ ಆಗಿರ್ಬೋದು, ಆ ರೀತಿಗೆ ಸಪೋರ್ಟ್ ಮಾಡುತ್ತೆ. ಇದು ನಮ್ಮ ಸಂಸ್ಥೆಯಲ್ಲಿರುವಂತಹ ಫೆಸಿಲಿಟಿಗಳು. ನಿಮಗಾಗಲೇ ಹೇಳಿದಾಗೆ ABI ಫೆಸಿಲಿಟಿ ಹೇಳಿದೆ, ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಅಂತ ಹೇಳ್ಬಿಟ್ಟು, ಯಾರಾದರೂ ಸ್ಮಾಲ್ ಸ್ಕೇಲಲ್ಲಿ ತಮ್ಮ ಒಂದು ಸಂಸ್ಕರಣಾ ಘಟಕವನ್ನು ಮಾಡ್ಕೋಬೇಕಂತಂದರೆ ಟ್ರೈನಿಂಗ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಕ್ಯಾಶ್ಯೂ ಬಗ್ಗೆ ಯಾವುದೇ ರೀತಿಯ ನಿಮಗೆ ಮಾಹಿತಿ ಬೇಕಂತಂದರೆ ನಮ್ಮ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದು ರಿಲೇಟೆಡ್ ಕಲ್ಟಿವೇಷನ್ ಆಗಿರ್ಬೋದು, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರ ಬಗ್ಗೆ ಕೂಡ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಮತ್ತು FLD ಪ್ರಾಜೆಕ್ಟ್ಸ್ ಕೂಡ ಇದೆ ಒಂದು. ಅದರಲ್ಲಿ ಏನು ಅಂತಂದರೆ ಇವಾಗ ಒಂದು ಪ್ರಾಜೆಕ್ಟಲ್ಲಿ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ ವಿತ್ ಇರಿಗೇಷನ್, ನಾರ್ಮಲ್ ಡೆನ್ಸಿಟಿ ಪ್ಲ್ಯಾಂಟಿಂಗ್ ವಿತ್ ಇರಿಗೇಷನ್ ಅಂತ ಹೇಳ್ಬಿಟ್ಟು ಗಿಡಗಳನ್ನು ಫ್ರೀ ಆಫ್ ಕಾಸ್ಟಲ್ಲಿ, ಅಂದರೆ ಅದು DCCD ಫಂಡ್ ಮಾಡ್ತಾ ಇದೆ, ಅದ್ರ ಮುಖಾಂತರ ರೈತರಿಗೆ ಕೊಡ್ತೇವೆ 1 ಎಕರೆಗೆ. ಅವರು ಅದನ್ನು ಬೆಳೆದ್ಬಿಟ್ಟು ನಮಗೆ ಅದರಲ್ಲಿ ಬರುವಂಥ ಡೇಟಾ ಏನಾದರೂ ಕೇಳಿದಾಗ ಕೊಡಬೇಕಾಗುತ್ತೆ. ಅದಕ್ಕೆ ಕೃಷಿ ಸಿಂಚಾಯಿ ಯೋಜನೆ ಇದೆಯಲ್ಲ, ಇದ್ರ ಮುಖಾಂತರ ಅವರು ಡ್ರಿಪ್ ಫೆಸಿಲಿಟಿಯನ್ನು ತೊಗೋಬೋದು. ಯಾರಾದರೂ ಆಸಕ್ತರಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಮಾನ್ಯ ಪದ್ಧತಿಯಲ್ಲಿ ತುಂಬ ಜನ ಆಲ್ರೆಡಿ ಆ ಕಡೆ ನಾರ್ತ್ ಕರ್ನಾಟಕದಲ್ಲೆಲ್ಲ ತೊಗೊಂಡಿದ್ದಾರೆ. ಹೈ ಡೆನ್ಸಿಟಿಗೆ ಸ್ವಲ್ಪ ಕಡಿಮೆ ಇದೆ. ಬೇಕಾದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಆಸಕ್ತರಿದ್ದರೆ ಅದಕ್ಕೆ ಸೂಕ್ತವಾದ ತಳಿಗಳನ್ನು ನಾವು ಕೊಡ್ತೇವೆ. ಮತ್ತು ಅದರ ನಂತರ ನಮಗೆ SC SP TSP ಸ್ಕೀಮ್ಗಳು ಕೂಡ ಇದೆ. ಅದರಲ್ಲೂ ಕೂಡ ಯಾರ್ಯಾರು ಅದರಲ್ಲಿ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಕೂಡ ನಾವು ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದರಿಂದ ಕೊಡ್ತಾ ಇದ್ದೇವೆ. ಇದು ನಮ್ಮ ಸಂಸ್ಥೆಯಲ್ಲಿ ಮಾಡುತ್ತಿರುವಂತಹ ಒಂದು ಗೇರು ಸಂಶೋಧನೆ ಮತ್ತು ಅದರ ಮಾಹಿತಿ. ನಿಮಗೆ ಏನಾದರೂ ಇದರಲ್ಲಿ ಸಂಶಯಗಳಿದ್ದರೆ, ಏನಾದರೂ ಇದ್ದಿದ್ದರೆ ಕೇಳ್ಬೋದು. ಧನ್ಯವಾದಗಳು. ಇಲ್ಲಾಂದರೆ ಸುಭಾಶ್ರೀ ಸರ್ನ ಮಾತಾಡಲಿಕ್ಕೆ. ಗೇರು ಕೃಷಿಕರಿದ್ದೀರಾ? ಅವರೊಬ್ಬರು ಹೇಳಿದರು, ಗೇರು ಬೆಳೀಲಿಕ್ಕೆ ಆಸಕ್ತಿ ಇದೆಯಾ? ಓ, ಮೇಯ್ನ್ ಇದ್ದೀರಲ್ಲ ನೀವೇ. ಓಕೆ, ನೀವು ಫಸ್ಟ್. ಈ ನಂತರ ಸುಭಾಷ್ ರೈ ಸರ್ ಇದ್ದಾರೆ. ಅವರು ಪ್ರೋಗ್ರೆಸಿವ್ ಫಾರ್ಮರು, ಗೇರು ಕೃಷಿ ಬೆಳೆದು ಅದರಲ್ಲಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ ಸಂಪೂರ್ಣವಾಗಿ ಅದರ ಒಂದು ಆಸಕ್ತಿ ಮೂಡುವಂಥ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ ನೋಡಿ. ಯಾರಿಗೂ ಏನೂ ಡೌಟ್ಸ್ ಇಲ್ಲ ಅಂತಂದರೆ ವೈಂಡ್ ಅಪ್ ಮಾಡು. ಸುರಿಟದ ಬಗ್ಗೆ ನೀವು ಸ್ಪ್ರೇ ಕೊಡಬೇಕು ಅಂತ ಹೇಳಿದ್ರಿ. ಅದಕ್ಕೆ ಯಾವ ಸ್ಪ್ರೇ ಅಂತ ಹೇಳಿ? ಅದು ಲ್ಯಾಂಬ್ಡಾ ಸೈಹಲೋತ್ರಿನ್ ಅಂತ ಬರುತ್ತೆ ಒಂದು. ಕರಾಟೆ ಅಂತ ಕೇಳಿದ್ದೀರಲ್ಲ ಅದು, ಮತ್ತು ಥಯೋಮೆಥಾಕ್ಸಮ್ ಅಂತ ಬರುತ್ತೆ. ಒಂದು ಸಲ ಇದನ್ನು ಕೊಟ್ಟರೆ ಇನ್ನೊಂದು ಸಲ ಬೇರೆದನ್ನು ಕೊಡಬೇಕು, ಒಂದನ್ನೇ ಕೊಡಬಾರ್ದು ಯಾವಾಗಲೂ. ಥಯೋಮೆಥಾಕ್ಸಮ್ ಈಗ ಒಂದು ಸರಿ ಕರಾಟೆ ಕೊಟ್ರಿ ಅಂತಂದರೆ ಅದು 0.6 ml per ಲೀಟರ್, ಇದಾದರೆ 0.2 ಗ್ರಾಮ್ per ಲೀಟರ್. ಹಾಗೆ ಕರಾಟೆ 3 ಸ್ಪ್ರೇ ತೊಗೋಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ ಬೇರೆ ಚೇಂಜ್ ಮಾಡಿ ಅಷ್ಟೆ. ಅದೇ ಹೇಳಿದ್ನಲ್ಲ, ಗಿಡ ನೀವು ಅದರಲ್ಲಿ ಸಿಮ್ಟಮ್ ಇದ್ದರೆ ಮಾತ್ರ ಕೊಡಿ, ಸುಮ್ಮನೆ ಕೊಡೋದು ಬೇಡ. ವೇಸ್ಟ್ ಮಾಡಬಾರ್ದು ಕೆಮಿಕಲ್ಲು. ಕೆಲವೊಮ್ಮೆ ಬರೋದಿಲ್ಲ, ಬಂದಿದ್ದರೆ ನಿಮಗೆ ಚುಕ್ಕಿ ಕಾಣುತ್ತೆ, ಅದು ಇದ್ದಾಗ ಮಾಡಿ. ಮತ್ತು ಕಾಯಿ ಕಟ್ಟಿ ಹಣ್ಣಾಗ್ಲಿಕ್ಕೆ ಬಂದ ಸಮಯದಲ್ಲಿ ಅವಶ್ಯಕತೆ ಇಲ್ಲ. ಚಿಗುರು ಬಂದಾಗ, ಹೂ ಬಿಟ್ಟಾಗ, ಮತ್ತು ಕಾಯಿ ಕಟ್ಟುವ ಸಮಯ ಅಷ್ಟು ಸಾಕು. ಆ ಸಮಯದಲ್ಲಿ ತೊಗೊಂಡ್ರೆ ಆಯಿತು. ನಾನು ಗೇರು ಕೃಷಿಕಳಲ್ಲ, ಆದರೂ ನಿಮ್ಮ ಒಂದು ಮಾತನ್ನು ಕೇಳಿದಾಗ ನನಗೂ ಕೇಳಬೇಕು ಅನಿಸಿತ್ತು. ಇವಾಗ ನೀವು ಕರಾವಳಿ ಭಾಗದಲ್ಲಿ ಉಳ್ಳಾಲ್ 3 ಏನೋ ಹೇಳಿದ್ರ, ಉಳ್ಳಾಲ್, ಎಸ್, ಆ ಒಂದು ಇದರ ಬಗ್ಗೆ ನಾನು ಕೇಳಿದ ಮಟ್ಟಿಗೆ ಆ ಒಂದು ತಳಿ ಅಂತ ಹೇಳುವಂಥದ್ದು, ಅದರ ಬೊಂಡು ಅಂತ ಹೇಳೋದು KGಯಲ್ಲಿ ಕಮ್ಮಿ ತೂಕ ಬರ್ತದೆ ಅಂತ ಕೇಳಿದ್ದೆ. ಅದು ಹೌದಾ ಮೇಡಮ್? ಅದು ಕರೆಕ್ಟೇ. ಆ್ಯಕ್ಚುಲಿ ಅದು ಬೀಜ, ಸಣ್ಣ ಬೀಜ. ಹಣ್ಣು ಚೆನ್ನಾಗಿದೆ, ನೋಡೋಕ್ಕೆ ಕೆಂಪಾಗಿ ನೋಡಲಿಕ್ಕೆ ಚೆನ್ನಾಗಿದೆ. ಬಟ್ ಇಳುವರಿ ಜಾಸ್ತಿ ಇದೆ. ಬೀಜದ ಇದು ಏನಂತಾರೆ ಸೈಜ್ ನಮಗೆ 5-6 ಗ್ರಾಮ್ ಅಷ್ಟೇ ಸಿಗ್ಬೋದೇನಷ್ಟೇ. ಅಂದರೆ ಸಣ್ಣ ಸೈಜಿನ ಬೀಜ ಸಿಗುತ್ತೆ ಅದರಲ್ಲಿ, ದಪ್ಪ ಬೀಜದಲ್ಲ ಅದು ನಿಜ. ರುಚಿ ಅಂದರೆ ಸ್ವಲ್ಪ ಅದರಲ್ಲಿ ಕೆಲವೊಂದು ನಾನು ಇವಾಗ ಹೇಳಿದೆ, ನೇತ್ರ ಉಭಯ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಸ್ವಲ್ಪ TSS ಜಾಸ್ತಿ ಇರುತ್ತೆ. ಯಾವಾಗಲೂ ನಾವು ನೋಡಬೇಕಂದ್ರೆ ಹಳದಿ ಹಣ್ಣುಗಳಿರ್ತಾವಲ್ಲ, ಅವುಗಳಲ್ಲಿ ಸ್ವಲ್ಪ
ಇದು ಟೇಸ್ಟ್ ಅಂದರೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ. ಕೆಂಪು ಹಣ್ಣಿಗಿಂತ ಹಳದಿ ಹಣ್ಣಿನಲ್ಲಿ ಬೀಜ ಅಲ್ಲ, ಇದು ಸ್ವೀಟ್ನೆಸ್, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ವಲ್ಪ. ಬೀಜದಲ್ಲಿ ಆ ಕರ್ನಲಲ್ಲಿ ಅಂಥ ಡಿಫ್ರೆನ್ಸ್ ಏನು ಕಂಡು ಬಂದಿಲ್ಲ. ಪ್ರೋಟೀನು ಜನರಲಿ 21% ಅದಿರುತ್ತೆ, 20-21% ಇರುತ್ತೆ ಅದು. ಅದರಲ್ಲಿ ಅಷ್ಟು ವೇರಿಯೇಷನ್ ಇರೋದಿಲ್ಲ ಬೀಜದಲ್ಲಿ. ವೈನ್ ಮಾಡ್ಬೋದು. ವೈನ್ ಅಂದರೆ ಲೆಸ್ ದ್ಯಾನ್ 7% ಇದ್ದಾಗ ಆಲ್ಕೋಹಾಲಿಕ್ ಪರ್ಸೆಂಟೇಜ್ ಪ್ರಾಬ್ಲಮ್ ಇಲ್ಲ. ಈ ನಾವೇನಾದರೂ ಫೆನ್ನಿಗಿನಿ ಕಂಪ್ಲೀಟಾಗಿ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಇರೋದು ಮಾಡಬೇಕು ಅಂತಂದರೆ ಅದಕ್ಕೆ ಪಾಲಿಸಿ ಇಶ್ಯೂಸ್ ಇದೆ, ಗೌರ್ಮೆಂಟಿಂದ ಪರ್ಮಿಷನ್ ಇಲ್ಲ. ಬಟ್ ಅದು ಕೊಟ್ಟರೆ ಗೇರು ಬೆಳೆನೇ ಕಂಪ್ಲೀಟಾಗಿ ನಮ್ಮ ಪುತ್ತೂರಲ್ಲಿ ಬೆಳಿಬೋದೇನೋ. ಬಟ್ ಗೋವಾದಲ್ಲಿ ಎಲ್ಲ ಪರ್ಮಿಷನ್ ಇರೋದ್ರಿಂದ ಅಲ್ಲಿ ಸಂಪೂರ್ಣವಾಗಿ ಇದೆ ಬೆಳೆ. ಬಟ್ ರೈತರಿಗೆ ಬೆಳೆಗೆ ಅದು ಪ್ರೈಸ್ ಸಿಗಬೇಕಲ್ಲ, ಅದು ಇಂಪಾರ್ಟೆಂಟು. ಹಾಗೆ ಇನ್ನೊಂದು ಹೇಳಿದ್ರ VRI3 ಅಂತ ಮೋಸ್ಟ್ಲಿ ಆ ಒಂದು ತಳಿಯ ಒಂದು ಇದನ್ನು ನೀವು ಕಟ್ ಮಾಡಿದಾಗೆ ಹೂ ಬರ್ತದೆ ಅಂತ ಹೇಳಿದ್ರ. ಅದೇ ರೀತಿ ಬೇರೆ ಯಾವ ತಳಿ ಕೂಡ ಹಾಗೆ ಅದರ ಚಿಗುರುಗಳನ್ನು ಕೊಂಬೆಯನ್ನು ಕಟ್ ಮಾಡಿದಾಗ ಬರ್ತದೆ ಮೇಡಮ್ ಅದೇ ರೀತಿ ಹೂಗಳು? ಇದರಲ್ಲಿ ನಮಗೆ ಸುಮಾರು ತಳಿಗಳಿದ್ದಾವೆ. ಒಂದು VRI3 ಅದೊಂದು ನಿಮಗೆ ಹೇಳಿದೆ ಆವಾಗಲೇ. NRCC ಸೆಲೆಕ್ಷನ್ 2 ಅಂತ ಇದೆ ಇನ್ನೊಂದು, ಅದು ಕೂಡ ಸವರುವಿಕೆಗೆ ಸ್ಪಂದಿಸುತ್ತೆ. ಮತ್ತು ನೇತ್ರ ಗಂಗಾ ಅಂತ ಹೇಳ್ಬಿಟ್ಟು ಅದೊಂದು ವೆರೈಟಿ, ಮತ್ತು ಬಿಧಾನ್ ಬೋನ್ಸಾಯಿ ಕಾಜು ಅಂತ ಹೇಳ್ಬಿಟ್ಟು ಆ ಒಂದು ತಳಿಗಳು. ಈ ಒಂದು 4 ತಳಿಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆ ಮಾಡಿಬಿಟ್ಟು ಇವುಗಳನ್ನು ನಾವು ಐಡೆನ್ಸಿಟಿಗೆ ಪ್ರಿಫರ್ ಮಾಡಿದ್ದೇವೆ. ಏಕೆಂದರೆ ಪ್ರೂನಿಂಗ್ ರೆಸ್ಪಾನ್ಸಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತಳಿಗಳನ್ನು ಮಾಡ್ಬೋದು. ಸವರುವಿಕೆಯನ್ನು ಸಾಮಾನ್ಯವಾಗಿ ನಮಗೆ ಈ ಹೂವು ಹಣ್ಣೆಲ್ಲ ಆದಮೇಲೆ ಮುಗಿದ್ಮೇಲೆ ಈ ಒಂದು ಹಾರ್ವೆಸ್ಟಿಂಗ್ ಸೀಸನ್ ಮುಗಿಯುತ್ತೆ ನೋಡಿ, ಮೇ ನಂತರ. ಮಳೆ ಬರುವುದಕ್ಕಿಂತ ಮುಂಚೆ ಮಳೆಗಾಲದಲ್ಲಿ ಮಾಡಬಾರ್ದು. ಜೂನ್ ಜುಲೈ ಟೈಮಲ್ಲೇ ಮಳೆ ಇಲ್ಲದೇ ಇರೋ ಸಮಯದಲ್ಲಿ ಮಾಡ್ಕೋಬೋದು. ಮೇಗೆ ಮುಗಿಯುತ್ತೆ ಯೂಶಲಿ. ನಮಗೆ ಕೆಲವೊಂದರಲ್ಲಿ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಸ್ವಲ್ಪ ಫ್ರೂಟಿಂಗ್. ಆ ಸಮಯ ನೋಡಿಕೊಂಡು ಕತ್ತರಿಸಿದ ನಂತರ ನಾವು ದೊಡ್ಡದಾಗಿ ಕತ್ತರಿಸಿದ ಭಾಗ ಏನಾದರೂ ಇತ್ತಂದರೆ ಅದಕ್ಕೆ 1% ಬೋಡೋ ದ್ರಾವಣವನ್ನು ಪೇಸ್ಟ್ ಮಾಡಬೇಕು. ಯಾಕೆಂದರೆ ನಂತರ ಮತ್ತೆ ಕೀಟಾಣುಗಳ ಹಾವಳಿ ಜಾಸ್ತಿ ಆಗುತ್ತೆ. ಇಲ್ಲಂತಂದರೆ ಸಣ್ಣ ಬ್ರ್ಯಾಂಚ್ಗಳಿದ್ದರೆ ಜಸ್ಟ್ ನಾವು ಸ್ಪ್ರೇ ತೊಗೋಬೋದು, 1% ಬೋಡೋ ಸ್ಪ್ರೇ ತೊಗೊಂಡು ಅದ್ರ ಜೊತೆ ಸ್ವಲ್ಪ ಇನ್ಸೆಕ್ಟಿಸೈಡ್ ಸ್ಪ್ರೇನ ತೊಗೋಬೇಕಾಗುತ್ತೆ. ಇದರಲ್ಲಿ ಏನಂತಂದರೆ ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಂಥ ಗಿಡಗಳಿಗೆ 2-3 ವರ್ಷಕ್ಕೊಮ್ಮೆ ನಾವು ಏನಾದರೂ ಒಣಗಿರೋ ಬ್ರ್ಯಾಂಚಸ್ಸು ಮತ್ತು ರೋಗಗ್ರಸ್ತ ಬ್ರ್ಯಾಂಚ್ಗಳಿದ್ದರೆ ಕಟ್ ಮಾಡಿ ತೆಗಿಬೋದು. ಬಟ್ ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ಪ್ರತಿ ವರ್ಷ ಮಾಡಬೇಕು. ಬಟ್ ಬೇರೆ ತೋಟಗಳಿಗೆ ಪ್ರತಿ ವರ್ಷ ಮಾಡಬೇಕಂತ ಇಲ್ಲ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನಾದರೂ ಬ್ರ್ಯಾಂಚ್ಗಳು ಟಚ್ ಆಗಿದೆ ಅಂದರೆ ಆಗ ನಾವು ಕತ್ತರಿಸುವಿಕೆಯನ್ನು ಮಾಡಬೇಕಾಗುತ್ತೆ. ನಾನೊಬ್ಬ ಸಾವಯವ ಕೃಷಿ ಆಸಕ್ತ. ಇದರಲ್ಲಿ ಏನಾದರೂ ಈ ರೀತಿಯ ಬಯೋ ಕಂಟ್ರೋಲ್ ಅಥವಾ ನೈಸರ್ಗಿಕವಾದಂಥ ರೋಗ ಹತೋಟಿ ಮಾಡುವಂಥ ಪ್ರಯೋಗಗಳು ತಮ್ಮ ಸೆಂಟರ್ನಲ್ಲಿ ಅಥವಾ ಏನಾದರೂ ಆಗಿದೆಯಾ, ಅಥವಾ ಅದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗಿದ್ದೇವೆ ಹೇಳ್ಬೋದಾ? ಇದರ ಬಗ್ಗೆ ತುಂಬ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ನೀವು ನೀಮ್ ಕರ್ನಲ್ ಎಕ್ಸ್ಟ್ರಾಕ್ಟು, ಇದು ನಿಮಜೋಲ್ ಅಂತೆಲ್ಲ ಬರುತ್ತೆ, ಅದೆಲ್ಲ ಸ್ಪ್ರೇ ಮಾಡಿದ್ದಾರೆ. ಮೇಜರಾಗಿ ನಮಗೆ ಈ ಚಹಾ ಸೊಳ್ಳೆದೆ ಬಾಧೆ ಜಾಸ್ತಿ, ಅದಕ್ಕೆ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದರಲ್ಲಿ ಆರ್ಗ್ಯಾನಿಕಲಿ ಇದಕ್ಕೆ TMBಗೆ ಮಾತ್ರ ಯಾವುದೇ ರೀತಿಯ ಆರ್ಗ್ಯಾನಿಕ್ ಇದುವರೆಗೂ ಇಲ್ಲ. ಬಟ್ ಬೇರೆ ಥರದ ಸ್ಟಡಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಶೋಧನೆ ನಡೀತಾ ಇದೆ, ಕಂಪ್ಲೀಟಾಗಿ ನಮಗೆ ರಿಸಲ್ಟ್ ಬಂದಿಲ್ಲ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಸಿಗಬಹುದು. ಕೆಲವೊಂದು ಇದು ಪ್ಯಾರಾಸಿಟೈಡ್ಸು, ಪ್ರಿಡೇಟರ್ಸು. ಕಾಂಡಕೊರೆಕ ಎಲ್ಲ ಉಂಟಲ್ಲ, ಕಾಂಡಕೊರೆಕ ಎಲ್ಲ ಜಾಸ್ತಿ ಇರುವಲ್ಲಿ ನೀಮ್ ಕೇಕ್ ಸ್ವಲ್ಪ ಬುಡಕ್ಕೆ ಏನಾದ್ರು ಹಾಕಿ ಆ ಥರ ಏನಾದ್ರು ಅದರದ್ದು ಕಂಟ್ರೋಲ್ ಆಯಿತಾ, ಹಾಗೇನಾದರೂ ಸ್ಟಡೀಸ್ ಆಗಿದೆಯಾ ಅಂತ? ಅದರಿಂದ ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ಬೇರೆ ಥರ EPN ಅಂತ ಹೇಳ್ತಾರೆ, ಎಂಟೊಮೊಪೆಥೋಜೆನಿಕ್ ನೆಮಟೋಡು, ಆ ಥರದ್ದು ಬೇರೆ ಬೇರೆ ಒಂದು ಸ್ಟಡಿಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ರಿಲೀಸ್ ಮಾಡಿದಾಗ ಆ ಹುಳವನ್ನು ತಿನ್ನುವಂಥ, ಅಲ್ಲೇ ಮಣ್ಣಲ್ಲಿ ಹಾಕಿದಾಗ ತಿನ್ನುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದರಿಂದ ನೀಮ್ ಕೇಕಿಂದ ಕಂಟ್ರೋಲ್ ಆಗೋದಿಲ್ಲ. ಅದೇನಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ, ಹಾಕಿದರೆ ಸಮಸ್ಯೆ ಇಲ್ಲ. ಬಟ್ ಅದರಿಂದ ಅಷ್ಟೊಂದು ಎಫೆಕ್ಟಿವ್ ಆಗಿ ಇನ್ನೂ ಆಗಿಲ್ಲ. ಮಾಡಿದ್ದಾರೆ ಮುಂಚೆ ಎಲ್ಲ ಸ್ಟಡೀಸ್ ಇದರಲ್ಲಿ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ ಕೂಡ. ಸದ್ಯಕ್ಕೆ ಆರ್ಗ್ಯಾನಿಕಲಿ ಯಾವುದೂ ಇಲ್ಲ, ಮೇಜರ್ ಪೆಸ್ಟ್ ಕಂಟ್ರೋಲಿಂಗ್ ಮಾತ್ರ. ಬೇರೆದೆಲ್ಲ ಮಾಡ್ಬೋದು ನಾವು, ಫರ್ಟಿಲೈಸರ್ ಅಪ್ಲಿಕೇಶನ್ ಅದರಲ್ಲಿ ಬೇಕಿದ್ರೆ ನಾವು ಬೇರೆ ಹಾಕಿ ಮಾಡ್ಬೋದು. ನೀವು ನಮಗೆ ನಮ್ಮ ಗ್ರಾಮಕ್ಕೆ ಆ್ಯಕ್ಚುಲಿ 2000 ಗಿಡಗಳನ್ನು ಆಲ್ರೆಡಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಸಂಸ್ಥೆಗೆ ನಾವು ತುಂಬ ಆಭಾರಿಗಳಾಗಿದ್ದೇವೆ. ಹಾಗೆಯೇ ಹೆಚ್ಚು ಕಡಿಮೆ 12-15 ಲಕ್ಷ ರೂಪಾಯಿ ಯಂತ್ರೋಪಕರಣಗಳನ್ನು ಕೂಡ ಕೊಡಲಿಕ್ಕಿದ್ದೀರಿ. ಸರ್, ನಮ್ಮದು ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮ. ನಾನು ಸಂಪಾಜೆ ಗ್ರಾಮದಲ್ಲಿ ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಭಾಗ್ಯ ಮೇಡಮ್ ಅವರು ಹಾಗೂ ಅಶ್ವತಿ ಮೇಡಮ್ ಅವರು ಹಾಗೂ ಡೈರೆಕ್ಟರ್ ಸರ್ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮವನ್ನು ಗೇರು ಸಂಶೋಧನಾ ಇಲಾಖೆಯಿಂದ ದತ್ತು ಗ್ರಾಮವಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ.
ಹಾಗೆಯೇ 32 ಲಕ್ಷ ರೂಪಾಯಿಯ ಪ್ರಾಜೆಕ್ಟ್ ವಿಷಯವಾಗಿರೋದರಿಂದ ನಮಗೆ ಅತ್ಯಂತ ಹೆಚ್ಚಿನ ಸಹಕಾರ ನಿಮ್ಮ ಸಂಸ್ಥೆಯಿಂದ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಕೃಷಿಕರ ಪರವಾಗಿ, ನಮ್ಮ ಗ್ರಾಮದಿಂದ, ತಾಲೂಕಿನಿಂದ, ಜಿಲ್ಲೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಮೇಡಮ್. ಹಾಗೆಯೇ ಇವಾಗ ನಮಗೆ IIHR ಹಾರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ನಿಂದ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಿಂದ AMC ಅನ್ನುವಂಥ ಒಂದು ಜೈವಿಕ ಪೋಷಕಾಂಶಯುಕ್ತ ಅಂತ ಒಂದು ಇದನ್ನು ಕಳಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 10,000 kgಯನ್ನು ಇಡೀ 2 ಲಕ್ಷ ರೈತರಿಗೆ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಈ AMCಯನ್ನು ಎಲ್ಲ ರೈತರು ಕೂಡ ಈ ಗೇರು ಬೆಳೆಗೆ ಮತ್ತು ಇತರ ಬೆಳೆಗಳಿಗೆ ಬಳಸಲಿಕ್ಕೆ ಅವಕಾಶ ಇದೆಯಾ, ಹೇಗೆ ಅನ್ನುವಂಥ ಮಾಹಿತಿ ಕೊಡಲು ಸಾಧ್ಯ ಇದೆಯಾ ಅಂತ ಹೇಳಿ. ಈ ಬಯೋ ಏಜೆಂಟ್ಗಳನ್ನು ಉಪಯೋಗಿಸೋದ್ರಲ್ಲಿ ಏನು ತೊಂದರೆ ಇಲ್ಲ, ಅದರಿಂದ ಹಾವಳಿ ಏನು ಆಗೋದಿಲ್ಲ. ಅದರಿಂದ ನಮಗಿನ್ನೂ ಪ್ಲಸ್ ಪಾಯಿಂಟೇ. ಮಣ್ಣಿನಲ್ಲಿ ನಮಗೆ ಇನ್ನೂ ಅದರ ಒಂದು ಮೈಕ್ರೋಬ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಉಪಯೋಗಿಸ್ಬೋದು. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಎಲ್ಲ ಬೆಳೆಗಳಲ್ಲೂ ಉಪಯೋಗಿಸ್ತಾರೆ. ಗೇರಿಗೂ ಕೂಡ ಉತ್ತಮವಾದ ಒಂದು ಪರಿಣಾಮಕಾರಿಯಾದಂತಹ ಒಂದು ರಿಪೋರ್ಟ್ ಸಿಗುತ್ತೆ. ಏನು ತೊಂದರೆ ಇಲ್ಲ, ಅದು ಸಕ್ಸಸ್ಫುಲಿ ಯೂಸ್ ಮಾಡ್ಬೋದು. ಬಯೋ ಏಜೆಂಟ್ ಲೈಸೆನ್ಸ್ ಇದೆಯಾ? ಯಾರು ಕೊಡ್ತಾ ಇದ್ದಾರಾ? ಸೊ IIHR ಅಂತ ಎಲ್ಲಿದೆ ಹಾಗಂತ? ಅನ್ಅಥರೈಸ್ಡ್ ಆಗಿ ಸಾವಯವ ಗೊಬ್ಬರಗಳನ್ನು ಪ್ರಮೋಟ್ ಮಾಡ್ತಾ ಇದ್ರ ಅದಕ್ಕೆ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರು ಸ್ಯಾಂಪಲ್ ತೆಗಿತಾರ. ಓಕೆ, ಹಾಗೆ ಈ ಬಯೋ ಏಜೆಂಟ್ ಅಂದರೆ ಏನು? ಹೌದಮ್ಮ, IIHR ಕರೆಕ್ಟು. ಬಯೋ ಏಜೆಂಟ್ ಅಂದರೆ ಏನು? ಬಯೋ ಏಜೆಂಟಲ್ಲಿ ಸುಮಾರು ಟೈಪ್ಸ್ ಇದಾವೆ, ಆಯಿತಾ? ರೈತರಿಗೆ ಅನಾವಶ್ಯಕವಾಗಿ ಬಯೋ ಏಜೆಂಟ್ ಅಂತ ಹೇಳಿ, ಸಾವಯವ ಅಂತ ಹೇಳಿ ಅವರನ್ನು ಮೂರ್ಖರನ್ನಾಗಿ ಮಾಡೋದು. ಇದನ್ನು ತೊಗೊಳ್ಳಿ, ಇದನ್ನು ಹಾಕಿದರೆ ಸಡನ್ನಾಗಿ ಈಲ್ಡ್ ಹೆಚ್ಚಾಗುತ್ತೆ, ನಿಮಗೆ ಎಲ್ಲ ರೋಗ ಬರೋದಿಲ್ಲ, ಕೀಟ ಬರೋದಿಲ್ಲ. ನೋ, ನಥಿಂಗ್, ಯಾವುದೂ ಆ ರೀತಿಯದಿಲ್ಲ. ಅಧಿಕೃತವಾಗಿ ಲೈಸೆನ್ಸ್ ತೊಗೊಂಡು ಮಾರಾಟಗಾರರಿಂದ ಮಾರಾಟ ಆಗ್ತಕ್ಕಂಥದ್ದು ಮಾತ್ರ. ಬಯೋ ಏಜೆಂಟಲ್ಲಿ ತುಂಬ ಟೈಪ್ ಇದಾವೆ. ಓಕೆ, ಯಾವುದು ಬಯೋ ಏಜೆಂಟು ಏನಿದ್ರೆ ಸ್ಯಾಂಪಲನ್ನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಕೊಡಿ. ಯಾಕಂದರೆ ಇವ್ರಿಗೂ ಕೂಡ ಇನ್ಸ್ಟಿಟ್ಯೂಟ್ನವ್ರಿಗೆ ಕೇಳಿದ್ರೆ ಇನ್ಸ್ಟಿಟ್ಯೂಟ್ನಲ್ಲಿ ಟೆಸ್ಟ್ ಆಗಬೇಕದು, ಅನಾಲಿಸಿಸ್ ಆದ್ರೆ ಮಾತ್ರ ಅವ್ರು ಹೇಳ್ತಾರೆ ತಾನೇ, ಇಲ್ಲ ಅದರ್ವೈಸ್ ಅವ್ರಿಗೂ ಗೊತ್ತಿರೋದಿಲ್ಲ. ಬಯೋ ಏಜೆಂಟನ್ನು ಜನರಲ್ ಟರ್ಮ್ ಅದು. ಯಾವ ಬ್ರ್ಯಾಂಡು, ಏನು ಬಯೋ ಏಜೆಂಟ್ ಅಂದರೆ ಏನು ಅನ್ನೋದನ್ನು ನೀವು ಒಂದು ಸ್ಯಾಂಪಲನ್ನು ಕೊಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ. ಅದನ್ನು ನಾವು ಸ್ಯಾಂಪಲನ್ನು ಕಳಿಸಿ ನಂತರ ಅಲ್ಲಿದೆ ನೋಡಿ, ಇನ್ನೊಂದು ಮೈಕ್ ತೊಗೊಳ್ಳಿ, ನಂತರ ಇದನ್ನು ಮಾಡಿ ಅದನ್ನು ಬೇಕಾದ್ರೆ ಇದು ನೋಡೋಣ. ಒಬ್ಬರು ಸಖಿ, ಕೃಷಿ ಸಖಿ ಒಬ್ಬರು ತುಂಬ ಒಂದು ಇನ್ನೋಸೆನ್ಸ್ ಆಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದರೆ AMC ಅಂತ ಹೇಳುವಂಥದ್ದು, ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಏನಿದೆ, ಕೇಂದ್ರ ಸರ್ಕಾರದಿಂದ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಒಂದಿಷ್ಟು ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡಿದಂಥದ್ದು. ಆ AMCಯನ್ನು ನಮಗೆ ಸಪ್ಲೈ ಮಾಡ್ತೇವೆ ಅಂತ ಸರ್ಕಾರದಿಂದ IIR ಏನು ಅಲ್ಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಿಂದ ಒಂದಿಷ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮ್ಮ ಊರಿನಲ್ಲಿ ಮಾಡ್ತಾ ಇರುವಂಥ ಗೇರು ಕೃಷಿಗೆ ಸಹಾಯ ಆಗಬಹುದಾ ಅಂತ ಅಷ್ಟು ಮುಗ್ಧವಾಗಿ ಅವರು ಕೇಳಿದ ಪ್ರಶ್ನೆಗೆ ತಮ್ಮದು ಸ್ವಲ್ಪ ಖಾರವಾದ ಉತ್ತರ ಆಯಿತು ಅಂತ ನನ್ನ ಅನಿಸಿಕೆ ಸರ್. ಇಲ್ಲ ಸರ್, ಇದು ವಿಷಯ ಅದಲ್ಲ. ಮೈಕ್ರೋಬಿಯಲ್ ಏಜೆಂಟ್ಗಳದ್ದು ಬೇರೆನೇ ಇದೆ, ಸುಮಾರಷ್ಟು ಸಾವಯವ ಗೊಬ್ಬರಗಳು ಮೈಕ್ರೋಬಿಯಲ್ ಏಜೆಂಟ್. ಇಲ್ಲ ಅದು ನನಗೆ ಆಲ್ರೆಡಿ ಆಲ್ರೆಡಿ ಆ ವಿಷಯ ಆ ವಿಷಯ ಆಲ್ರೆಡಿ ಗೊತ್ತು ನಮ್ಮ ಇವರಿಗೆ. ಇವರು ಆ ಥರ ಪ್ರಮೋಟ್ ಮಾಡಬಾರ್ದು ಅಂತ ಲೆಟ್ರು ಕೂಡ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಆಲ್ರೆಡಿ ಬರೆದಿದ್ದಾರ. ಅನ್ಅಥರೈಸ್ಡ್ ಸೇಲ್ಸ್ ಇಲ್ಲ. ಇನ್ಸ್ಟಿಟ್ಯೂಟ್ನ IIHRನವರು ಪ್ರಮೋಟ್ ಮಾಡಿರ್ಬೋದು, ಅಪ್ರೂವ್ ಆಗಿರ್ಬೋದು, ಬಟ್ ನೇರವಾಗಿ ಕೊಡಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಮತ್ತು ಅದು ಯಾವುದರ ಇದ್ದರೂ ಕೂಡ ಸೂಕ್ತವಾಗಿ ಟೆಸ್ಟ್ ಇದರಲ್ಲಿ ಏನಂತ ಹೇಳಿದ್ರೆ, ಕಳೆದ ಬಾರಿ ಒಂದಿಷ್ಟು ಅಡಿಕೆಗೆ ಇವು ಬಂದಿದ್ದವು, ಬಯೋಫೈಟ್ಗಳು ಅಂತ ಹೇಳಿ ಒಂದಿಷ್ಟು ದಿನ, ಸುಮಾರು ದಿನ ಅದು ನಡೀತಾ ಇತ್ತು. ನಂತರ ಅದನ್ನೆಲ್ಲ ಟೆಸ್ಟ್ ಮಾಡಿ ಇದು ಮಾಡಿದ ಮೇಲೆ ಇಲ್ಲ, ಅದು ಕಡಿಮೆ ಆಯಿತು. ಆ ಟೈಮ್ನಲ್ಲೂ ಕೂಡ ಇದು ತುಂಬ ಅದ್ರ ಬಗ್ಗೆ ಪ್ರಮೋಟ್ ಮಾಡಿದ್ರು. ಸಡನ್ನಾಗಿ ಇನ್ಸ್ಟಿಟ್ಯೂಟ್ನವ್ರು ಪ್ರಮೋಟ್ ಮಾಡಿದಾರ, ಅವ್ರು ಹೇಳಿದಾರ ಅಂತ ಹೇಳಿ ನೇರವಾಗಿ ರೈತರಿಗೆ ಕೊಡ್ತಾರ. ಎಫೆಕ್ಟ್ ಆಗಲಿಲ್ಲ, ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ವಾಪಸ್ಸು ರೈತರ ಡಿಪಾರ್ಟ್ಮೆಂಟ್ಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎನಿಥಿಂಗ್ ಯಾವುದಾರು ಆಗಲ್ಲ, ಅದು ಯಾರಾದರೂ ರೆಕಮೆಂಡ್ ಮಾಡಿರಲಿ, ಎಲ್ಲಿಂದಾರೂ ಆಗಲಿ, ಥ್ರೂ ಪ್ರಾಪರ್ ಚಾಲನ್ ಇದೆ, ಅದ್ರ ಥ್ರೂ ಮುಖಾಂತರ ಸೇಲ್ ಆಗಬೇಕು. ಮತ್ತು ಪ್ರತಿಯೊಂದು ಸೇಲ್ ಆಗ್ತಕ್ಕಂಥ ಮಟೀರಿಯಲ್ಗೂ ಫಾರ್ಮ್ ಅಂತ ಇರುತ್ತೆ, ಅಧಿಕೃತವಾಗಿ ಅದನ್ನು ಅಂಗಡಿಯವರು ಅದನ್ನು ಇಟ್ಕೋಬೇಕು. ನಂತರ ಅದು ಇಟ್ ಇಸ್ ಅಕೌಂಟಬಿಲಿಟಿ ಬರುತ್ತೆ ಅದಕ್ಕೆ. ಸೊ ನಾವು ಸ್ಯಾಂಪಲ್ ತೆಗೆದ್ರೂ ಕೂಡ ಅವ್ರನ್ನ ಇದು ಮಾಡ್ಬೋದಾ, ಅಥವಾ ಅದಕ್ಕೆ ಏನು ಪನಿಷ್ಮೆಂಟು ಆ್ಯಕ್ಟಲ್ಲಿ ಅದೆಲ್ಲ ಬರುತ್ತೆ. ಹಾಗಾಗಿ ದಯವಿಟ್ಟು ಆ ಥರದ್ದು ಇತ್ತು ಅಂತ ಹೇಳಿದ್ರು ಕೂಡ, ಇನ್ಸ್ಟಿಟ್ಯೂಟ್ನವರು ಅಪ್ರೂವ್ ಮಾಡಿದ್ರು ಕೂಡ ಅದನ್ನು ಎಲ್ಲಿ ಸೇಲ್ ಆಗ್ತಂತ ಹೇಳಿ ನಮ್ಮರು ಅದನ್ನು ಸ್ಯಾಂಪಲ್ ತೆಗಿತೀವಿ. ನಂತರ ಆ್ಯಸ್ ಪರ್ ರೆಕಮೆಂಡೇಷನ್ ಇದ್ರ ಮುಖಾಂತರ ಕೊಡ್ಬೋದು.
ಎಸ್ ಸರ್, ಎಲ್ಲ ಕಡೆಗೂ ನಡೀತಾ ಇದೆ. ಅದಕ್ಕಾಗಿ ನಾನು ಹೇಳಿದ್ದು ಯಾಕೆ ಖಾರವಾಗಿ ಮಾತಾಡಿದ್ರು ಅಂತ ಹೇಳಿದ್ದು ಇದೇ ವಿಷಯಕ್ಕೆ. ಹಲೋ, ನಾನು ಗಿರಿಶಂಕರ ಸೊಲಯ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಸವಣೂರು. ನಮ್ಮ ಪಂಚಾಯತಲ್ಲಿ ಕೂಡ ಕೃಷಿ ಸಖಿ ಇದ್ದಾರೆ. ಅವರ ಮುಖಾಂತರ ಈ IIHR ಡಿಪಾರ್ಟ್ಮೆಂಟ್ ಇದ್ದು ಅಂತ ಹೇಳಿ ಬೋರ್ ನೋಡಿ ಸರ್, IIHRನವರು 1 kgದ್ದು ಪ್ಯಾಕೆಟ್ ಕೊಡ್ತಾ ಇದ್ದಾರೆ. ಗಿಡಗಳಿಗೆ 200 ಲೀಟರ್ ಡ್ರಮ್ಮಿಗೆ ಹಾಕಿ 1 ಲೀಟರ್ ಹುಯ್ಯಿರಿ ಅಂತ. ನಾವು ಕೂಡ ಇದರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಿದೆವು. ನಮಗೆ ಗೊತ್ತಿರಲಿಲ್ಲ ಅದನ್ನು ಎಲ್ಲಿಗೆ ಟೆಸ್ಟ್ ಕಳಿಸಬೇಕು ಅಂತ. ಈಗ ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು. 1 kg ನನ್ನ ಹತ್ರ ಕೂಡ ಇದೆ, ನಾವು ಅದನ್ನು ಕಳಿಸೋ ಪ್ರಯತ್ನ ಮಾಡ್ತೇವೆ. ಇಲ್ಲ, ಅದು ನೋಡಿ ಆ ಸಮಸ್ಯೆ ಇದೆ ಸರ್. ಯಾಕೆ ಖಾರವಾಗಿ ಹೇಳಿದರು ಅನ್ನೋದಕ್ಕೆ ಅಧ್ಯಕ್ಷರು ವಿಷಯ IIHR ಅಂತ ಹೆಸರು. IIHR ವಿಜ್ಞಾನಿಗಳು ಬಂದು ಕೊಟ್ರಾ? IIHR ಎಲ್ಲಾದರೂ ಪಾಂಪ್ಲೆಟಲ್ಲಿ ಎಲ್ಲಾದರೂ ನಮ್ಮದು ಪ್ರಾಡಕ್ಟ್ ಇದೆ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರಾ? ಎಲ್ಲಿದೆ ಹೇಳಿ? ಇದು ಗೊತ್ತಿಲ್ಲದೆ. ಮತ್ತು ಕೃಷಿ ಸಖಿಯವರು ಒಂದು ವಿಷಯ ಹೇಳ್ತಾನೆ. ಇನ್ನೊಂದು, ಕೃಷಿ ಸಖಿಯವರಿಗೆ ಇಲಾಖೆಯವರು ಇದನ್ನು ಹಂಚಿ ಕೊಡಿ ನೋ, ಅಧಿಕೃತವಾಗಿ ನಮ್ಮ ಇಲಾಖೆಯಿಂದ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾಹಿತಿ, ಅದನ್ನು ಹೊರತುಪಡಿಸಿ ಇನ್ಯಾವುದೋ ಈ ರೀತಿ ಅವ್ರು ಹೇಳಿದರು, ಭಾರತ ಸಂಸ್ಥೆಯವರು ಹೇಳಿದರು, ಮತ್ತೊಬ್ಬರು ಹೇಳಿದರು ಅಂತ ಮಾಡಿದರೆ ದ ಅಕೌಂಟಬಿಲಿಟಿ ಫುಲ್ ಕಂಪ್ಲೀಟ್ ಕೃಷಿ ಸಖಿಯವರಿಗೆ. ಕೆಲವು ಕಡೆಗೆ ಕೃಷಿ ಸಖಿಯವರು ಏಜೆಂಟ್ರ ಥರ ವರ್ಕ್ ಮಾಡ್ತಾರೆ ಸಂಬಂಧಪಟ್ಟಂಥ ಕಂಪನಿಗಳಿಗೆ. ರೈತರಿಗೆ ಗೊತ್ತಿಲ್ಲ ಸರ್. ಹೌದು, ಸಂಬಂಧಪಟ್ಟಂಥ ಕಂಪನಿಗಳಿಗೆ. ನಾನು ಎಲ್ಲರೂ ಅಂತ ಹೇಳಿದ್ರೆ ಕೆಲವರು ಓಪನ್ ಆಗಿ ಹೇಳ್ತಾ ಇದ್ದಾನೆ ಇದನ್ನು, ಯಾಕೆ ನನಗೂ ಮಾಹಿತಿ ಬಂದಿದೆ. ಹಾಗಾಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಸಂಬಂಧಪಟ್ಟವರಿಗೆ ಲೆಟ್ರ್ ಬರೆಸ್ತಾ ಇದ್ದಾನೆ ಈಗ. ಯಾಕಂದರೆ ಕೃಷಿ ಸಖಿಯವರು ಹೇಳಿದರು ಅಂದರೆ ಅರ್ಥ ಏನು ಅಂದರೆ, ಕೃಷಿ ಸಖಿ ವರ್ಡ್ ಇದೆಯಲ್ಲ, ಕೃಷಿ ಡಿಪಾರ್ಟ್ಮೆಂಟ್ನವರು ಕಾರ್ಯಕ್ರಮ, ಡಿಪಾರ್ಟ್ಮೆಂಟ್ನವರು ಎಂಡೋರ್ಸ್ ಮಾಡಿದ್ದಾರೆ ಅದಕ್ಕೆ. ಸೊ ಹಾಗಾಗಿ ಇದು ಡಿಪಾರ್ಟ್ಮೆಂಟಿನ ಸಮಥಿಂಗ್ ಏನೋ ಇದು ಅಂಥೇಳಿ ಇವರು ಮೈಕ್ರೋಬೇಲ್ ಏಜೆಂಟ್ಸು, ಕನ್ಸಾರ್ಸಿಯಾ, ಫಾಸ್ಫೇಟ್, PSBಗಳು, ರೈಸೋಬಿಯಮ್ಮು, ದೇರ್ ಆರ್ ಸೋ ಮೆನಿ ಟೈಪ್ಸ್. ಎಲ್ಲದಕ್ಕೂ ಅದರದ್ದೇ ಆದಂಥ ಸೆಲ್ಫ್ ಲೈಫ್ಗಳದವು. ಈ ವೆದರ್ನಲ್ಲಿ ಎಷ್ಟು ಹೇಗೆ ಇಡಬೇಕು, ಎಷ್ಟು ಸಮಯದಲ್ಲಿ ಎಲ್ಲಿ ಸ್ಪ್ರೇ ಮಾಡಬೇಕು, ದೇರ್ ಇಸ್ ಅ ದೊಡ್ಡ ಸೈನ್ಸ್ ಸರ್ ಅದು. ಓಕೆ, ಅಧಿಕೃತವಾಗಿ ಪ್ರಾಪರಾಗಿ ಶಾಪ್ಗಳಲ್ಲಿ ಫಾರ್ಮ್ ತಗೊಂಡು ಸೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್, ಅದು ಸರಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ, ಅಕೌಂಟಬಿಲಿಟಿ ಇರುತ್ತೆ. ವಿ ಕ್ಯಾನ್ ಟೇಕ್ ದ ಆ್ಯಕ್ಷನ್ ಆನ್ ದೆಮ್. ಯಾರು ತೊಗೊಂಡಿದ್ದಾರಾ, ಎಲ್ಲಿಂದ ಸಪ್ಲೈ. ಈಗ ನೇರವಾಗಿ ನಿಮ್ಮ ಮನೆಗೆ ಕೊಟ್ಟರು ಅಂತ ಹೇಳಿದ್ರೆ, ನೀವು ತಂದು ನನಗೆ ಟೆಸ್ಟ್ ಕೊಟ್ಟರು ನಮಗೆ ಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಸರ್ ಅದನ್ನು. ಈಗ ನೀವು ತಂದು ನನಗೆ ಕೊಟ್ಟರೆ ಅಂದರೆ, ಯಾಕಂದ್ರೆ ನಮಗೆ ಅದನ್ನು ಸ್ಯಾಂಪಲ್ ತೆಗಿಲಿಕ್ಕೆ ಬರಲ್ಲ. ದಟ್ ಸ್ಯಾಂಪಲ್ ಈಸ್ ಸ್ಯಾಚುರೇಟೆಡ್ ಸ್ಯಾಂಪಲ್ ಆಗೋದಿಲ್ಲ ಅದು ನನಗೆ. ಹೌದಾ? ಯಾರು ಅಂಗಡಿಯಲ್ಲಿ ಸೇಲ್ ಮಾಡಿದ್ರು ಮಾತ್ರ, ಅವರು ಲೈಸೆನ್ಸ್ ತೊಗೊಂಡು ಮಾಡಿದ್ರು ಮಾತ್ರ ನಾವು ಒಂದು ಸೇಮ್ ಶಾಪಿಗೆ ಹೋಗಿ, ನೀವೆಲ್ಲಾದ್ರೂ ಈಗ ಶಾಪಲ್ಲಿ ತೊಗೊಂಡಿದ್ರೆ ಹೇಳಿ, ಆ ಶಾಪಲ್ಲಿ ಹೋಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿ ಲೈಸೆನ್ಸ್ ತೆಗಿತಾರೆ, ಸ್ಯಾಂಪಲ್ ತೆಗಿತಾರೆ. ಕೃಷಿ ಸಖಿ ಮುಖಾಂತರ ನೇರವಾಗಿ ಭಾರತ್ನವ್ರು ಕೊಟ್ಟರು, ಭೂವಿರೈತರು ಕೊಟ್ಟರು, IIHR ಕೊಟ್ಟರು. IIHR ಇಸ್ ಅ ಬಿಗ್ ಇನ್ಸ್ಟಿಟ್ಯೂಟ್. ಸೋ ಮೆನಿ ಕೆಮಿಕಲ್ಸಿಗೆ ಎಂಡೋರ್ಸ್ ಮಾಡ್ತಾರೆ ಅವರು, ದಿಸ್ ಈಸ್ ಅ ಓಕೆ ಇದು ಅಂಥೇಳಿ. ಬಟ್ ಅವ್ರು ಯಾರು ಬಂದು ನೇರವಾಗಿ ನಿಮ್ಮ ಮನೆಗಳಿಗೆ IIHR ನೋ, ನಥಿಂಗ್ ಬಟ್ DCR ಇದ್ದಂಗೆ IIHR ಅದೊಂದು. ಓಕೆ, ಇದ್ರ ಬಗ್ಗೆ ಜನರಲ್ ಆಗಿ ವಿಷಯ ಬಂದದ್ದಕ್ಕೆ ಇದು ಒಂದ್ರ ಪ್ರಕಾರ ಸುಮಾರಷ್ಟು ಅದಾವೆ ಈ ಥರ ಡೈರೆಕ್ಟ್ ಮಾರ್ಕೆಟಿಂಗು, ಬೇರೆ ಬೇರೆ ಸಾವಯವಗಳು, ಗೊಬ್ಬರಗಳು ಅಂಥೇಳಿ ಸಾಕಷ್ಟು ನೇರವಾಗಿ ಕೊಡ್ತಾರೆ. ಅದರಲ್ಲಿ ಅದಿದೆ ಇದಿದೆ ಅಂತ ಹೇಳ್ತಾರೆ. ಮತ್ತು ಯಾವ ಸಾವಯವ ಗೊಬ್ಬರಗಳನ್ನು ಕೂಡ ಫ್ಯಾಕ್ಟ್ರಿಯಲ್ಲಿ ಮಾಡಲಿಕ್ಕಾಗಲ್ಲ. ನಮಗೆಲ್ಲರಿಗೂ ಗೊತ್ತಿದ್ದವು. ವರ್ಮಿ ಕಾಂಪೋಸ್ಟ್ ಅಂತೇಳಿ ಲೋಡ್ ಗಂಟಲೆ ಬರುತ್ತೆ. ವರ್ಮಿ ಕಾಂಪೋಸ್ಟನ್ನು ಫ್ಯಾಕ್ಟ್ರಿಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಹೀಗೆಲ್ಲ ಇರುತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ನೋಡಿ ಚೆಕ್ ಮಾಡಿ ಅಧಿಕೃತ ಲೈಸೆನ್ಸ್ ಇದ್ದಂಥ ಶಾಪ್ಗಳಲ್ಲಿ ತಗೊಳ್ಳಿ. ಸಂಶಯಗಳಿದ್ದರೆ ನಮ್ಮ ಸಹಾಯ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕ ಮಾಡಿ ಅದಕ್ಕೆ ವ್ಯಾಲಿಡ್ ಲೈಸೆನ್ಸ್ ಇದೆಯಲ್ಲ ಅಂತ ನಾವು ಚೆಕ್ ಮಾಡ್ತೇವೆ. ಸರ್ ನಮಸ್ತೆ. ಈ IIHR ಅನ್ನುವಂಥ ಒಂದು ವಿಷಯದಲ್ಲಿ ನಮಗೆ 3 ದಿವಸಗಳ ತರಬೇತಿ IIHRನಲ್ಲಿ ಆಗಿತ್ತು. ಹಾಗಾಗಿ ಅಲ್ಲಿ ನಾವು 3 ದಿವಸಗಳ ಕೃಷಿ ಸಖಿಯರ ತರಬೇತಿಯಲ್ಲಿ ಭಾಗವಹಿಸಿದ್ದರಿಂದಾಗಿ. ಹೌದು ಸರ್, ಹೌದು, IIHR ಬ್ಯಾಂಗ್ಳೂರಿನಲ್ಲಿ ಆಗಿರೋದು. ಹೌದೌದು, ಹೆಸರುಘಟ್ಟ. ಹೌದು ಸರ್. ಹಾಗಾಗಿ ಅಲ್ಲಿಯ ಸೈಂಟಿಸ್ಟ್ಗಳು ನಮ್ಮನ್ನು ಕರೆದುಬಿಟ್ಟು ಅಲ್ಲಿಯ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನು, ಅಂದರೆ ನಮಗೆ ಅದನ್ನು ಎಷ್ಟು ಆ 3 ದಿವಸದಲ್ಲಿ ಅರಗಿಸಿಕೊಳ್ಳಲಿಕ್ಕೆ ಆಗ್ತದೆ ಅಷ್ಟರ ಮಟ್ಟಿಗೆ ಮಾತ್ರ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಮ್ಮ ಕೃಷಿ ಸಖಿಯವರು NRLM ಸಂಜೀವಿನಿಯಿಂದ ನಾವು ಆಯ್ಕೆಯಾಗಿ ಬಂದಿರುವಂಥವರು. ಕೃಷಿ ಸಖಿ ಅಂತ ಹೇಳಿದರೆ ನೀವು ಹೇಳಿದ ಹಾಗೆ ಕೃಷಿ ಸಖಿ ಅನ್ನುವಂಥ ವಿಷಯ ಬಂದ ತಕ್ಷಣ ಹೆಚ್ಚಾಗಿ ಕೃಷಿಯ ಬಗ್ಗೆ ಎಲ್ಲರೂ ಕೂಡ ಅದನ್ನು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಮತ್ತು ಕೃಷಿಯಿಂದ ಬಂದಾಗ ಕೃಷಿ ಇಲಾಖೆಗಳಿಗೆ ಕೂಡ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಈಗ ತಾಲೂಕು ಪಂಚಾಯತ್ ಅಂತ ಹೇಳಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ತಾಲೂಕು ಆಫೀಸ್ಗೆ ಹೋಗ್ತಾರೆ. ತೋಟಗಾರಿಕೆ ಅಂತ ಹೇಳಿದಾಗ ಕೃಷಿ ಇಲಾಖೆಗೆ ಬರ್ತಾರೆ. ಕೃಷಿ ಇಲಾಖೆ ಅಂತ ಹೇಳುವಾಗ ಕೆಲವರು ತೋಟಗಾರಿಕಾ ಇಲಾಖೆಗಳಿಗೆ ಕೂಡ ಹೋಗ್ತಾರೆ. ಇನ್ನೊಂದು ವಿಷಯ, ಆಗ ಸರಿ ಹೇಳಿದ ಹಾಗೆಯೇ ವೇದಿಕೆಯಲ್ಲಿ ಸಮಾರಂಭ ನಡೀತಿರುವಂಥ ಸಂದರ್ಭದಲ್ಲಿ
ತೋಟಗಾರಿಕೆ ನಮ್ಮಲ್ಲಿ ಕೃಷಿ ಅಂದರೆ ಭತ್ತಕ್ಕಿಂತ ಹೆಚ್ಚಾಗಿ ತೋಟಗಾರಿಕಾ ವಾಣಿಜ್ಯ ಬೆಳೆಗಳು ನಮ್ಮಲ್ಲಿ ಇರೋದು. ಹಾಗಾಗಿ ಹೆಚ್ಚಿನ ಪ್ರಶ್ನೆಗಳು ನಮಗೆ ಬರೋದು ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟದ್ದಾಗಿರೋದರಿಂದ ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಭತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೆಚ್ಚಿನ ಕ್ವಶನ್ಸ್ಗಳು ನಮಗೆ ಬರೋದು ಕಡಿಮೆ. ಹಾಗಾಗಿ IAHR ಅಲ್ಲಿ ಆ 3 ದಿವಸಗಳ ತರಬೇತಿಯಲ್ಲಿ ನಮಗೆ ಏನನ್ನು ಹೇಳಿದ್ದಾರೆ ಅದು ಭೂಮಿಯ ಪೋಷಕಾಂಶವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇದನ್ನು ನೀವು ನಿಮ್ಮ ಗ್ರಾಮಗಳಿಗೆ ಹೇಳಬೇಕು ಅನ್ನುವಂಥ ವಿಷಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಕೃಷಿ ಸಖಿಯರಾಗಿ ಕೇವಲ ನಾವು ಕೃಷಿ ಇಲಾಖೆ ವಿಚಾರವಾಗಿ ಮಾತ್ರವಲ್ಲ, ಕೃಷಿಕರಿಗೆ ಸಂಬಂಧಪಡುವಂಥ ಎಲ್ಲ ಸೌಲಭ್ಯಗಳು ಮಾಹಿತಿಗಳು ಏನಿದೆ ಆ ವಿಷಯವನ್ನು ನಾವು ತಿಳಿಸಬೇಕು ಅನ್ನುವಂಥ ವಿಷಯವನ್ನು NRLM ನಮಗೆ ತಿಳಿಸಿರುವಂಥದ್ದು. ಸೊ ಆಯಿತು ಸರ್, ನನ್ನದೊಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ IAHR ಅಥವಾ AMC ಅಂತ ಏನಿದೆ ಖಂಡಿತವಾಗ್ಲೂ ಅದು ಇಲ್ಲ ಅಂತಲ್ಲ. ಇಟ್ ಈಸ್ ಒನ್ ಆಫ್ ದ ಟೆಕ್ನಾಲಜಿ ಡೆವಲಪ್ಡ್ ಬೈ IAHR. ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಲೈಸೆನ್ಸ್ ತಗೊಂಡು ಕೆಲವೊಬ್ಬರು ಕಂಪ್ನಿಗಳು ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆ ಥರ ಅಧಿಕೃತವಾಗಿರೋಂಥ ಕಂಪ್ನಿಗಳು ತಗೊಂಡ್ರೆ ಓಕೆ. AMC ಅಂತ ಅನ್ನೋದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಸುಮಾರು 4 ರಿಂದ 5 ಮೈಕ್ರೋಬ್ಸ್ನ ಒಂದೇ ಪ್ರಾಡಕ್ಟ್ಗಾಗಿ ಹಾಕಿ ಮಾಡ್ತಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಸಾಲ್ಯುಬಲೈಸಿಂಗ್, ಫಾಸ್ಫರಸ್ ಅಂಡ್ ಜಿಂಕ್ ಫಿಕ್ಸಿಂಗ್, ಫಾಸ್ಫರಸ್ ಅಂತ ಜಿಂಕ್ ಸಾಲ್ಯುಬಲೈಸಿಂಗು ಮತ್ತು ಪೊಟ್ಯಾಶ್ ಮೊಬಿಲೈಸಿಂಗ್ ಮಾಡೋ ಅಂಥದ್ದು ಮತ್ತು ಪ್ಲ್ಯಾಂಟ್ ಗ್ರೋತು ಮಾಡೋ ಅಂಥ ಇಷ್ಟು ಕಂಟೆಂಟು ಇದೆ. ಸೊ ಇದು ಮೇಯ್ನಾಗಿ ನಾವು ಹೇಳ್ಬೇಕಾಗಿರೋದು ಇದನ್ನು ಹಾಕೋದ್ರಿಂದ ಏನು ನಮ್ಮ ವಾತಾವರಣದಲ್ಲಿ ಇರತಕ್ಕಂಥ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಅದೇ ರೀತಿ ಕರಗದಲ್ಲಿ ಇರೋಂಥ ಒಂದು ಫಾಸ್ಫರಸ್ಸು ಮತ್ತು ಜಿಂಕು ನಮ್ಮ ಭೂಮಿಲಿದ್ದರೆ ಅನ್ಅವೈಲಬಲ್ ಫಾರ್ಮಿಂದ ಅವೈಲಬಲ್ ಫಾರ್ಮಿಗೆ ಕೊಡುತ್ತೆ. ಹಾಗೆ ಇದನ್ನು ಪೊಟ್ಯಾಶ್ನು ಮೊಬಿಲೈಸ್ ಮಾಡುತ್ತೆ, ಪ್ಲ್ಯಾಂಟ್ ಗ್ರೋತನ್ನು ಕೊಡುತ್ತೆ ಅಂತ ಸರ್ ಹೇಳಿದ್ದು. ಆ AMC ಟೆಕ್ನಾಲಜಿ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ತಗೊಂತಕ್ಕಂಥ ಇದನ್ನು ಒಂದು ಸತಿ ನಿಮಗೆ ಡೌಟ್ ಬಂದರೆ ಯು ಜಸ್ಟ್ ಕಾಂಟ್ಯಾಕ್ಟ್ ಹಿಮ್, ಆಸ್ಕ್ ಹಿಮ್ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತ ಕೇಳಿ. ಆ ಲೈಸೆನ್ಸ್ ಇದ್ದರೆ ಅದೊಂದು ಕಾಪಿ ನಮಗೆ ಕಳಿಸಿಬೇಕಾರೆ ನಾವು ನೋಡಿ ಹೇಳ್ತೀವಿ ಎಸ್ ವೆದರ್ ಇಟ್ ಈಸ್ ಅನ್ ಅಥರೈಸ್ಡ್ ಆರ್ ಅನ್ಅಥರೈಸ್ಡ್ ಅಂತ ಅಷ್ಟೇ. IAHR ಅಂತಂದರೆ IAHR ಅವರು ಡೆವಲಪ್ ಮಾಡಿರೋದು ಅದನ್ನು, ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸುಮಾರು ಕಂಪ್ನಿಗಳು ಪ್ರೊಡಕ್ಷನ್ ಮಾಡ್ತಿದೆ. ಬಟ್ ಆ ಪ್ರೊಡಕ್ಷನ್ ಮಾಡ್ತಿದೆ ಅಂದಮೇಲೆ ಅವ್ರ ಹತ್ರ ವ್ಯಾಲಿಡ್ ಲೈಸೆನ್ಸ್ ಇರಬೇಕಷ್ಟೇ. ನಿಮ್ಗೆ ಯಾರಾದರೂ ಆ ಥರ ಕಾಂಟ್ಯಾಕ್ಟ್ ಮಾಡಿದ್ರೆ ಅದೊಂದು ವ್ಯಾಲಿಡ್ ಲೈಸೆನ್ಸ್ನ ಒಂದು ವಾಟ್ಸಪ್ ತಗೊಳ್ಳಿ ನಮಗೆ ಕಳಿಸಿ, ನಾವು ನೋಡಿ ಹೇಳ್ತೀವಿ ಎಸ್ ವೆದರ್ ಇಟ್ ಈಸ್ ಎ ವ್ಯಾಲಿಡ್ ಲೈಸೆನ್ಸ್ ಆರ್ ನಾಟ್ ಅಂತ. ಸರಿ. ಗೇರು ಕೃಷಿ ಮತ್ತು ತಾಂತ್ರಿಕತೆಗಳ ಬಗ್ಗೆ ಬಹಳ ವಿಸ್ತಾರವಾದಂತಹ ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ಭಾಗ್ಯ HP ವಿಜ್ಞಾನಿಗಳು DCR ಪುತ್ತೂರು ತಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.